ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಮಾತನಾಡ್ತಿರುವಂತಹ ವಿಚಾರ ನಮ್ಮ ಕರಾವಳಿ ಭಾಗದ ನಮ್ಮ ತುಳುನಾಡಿನ ಹೆಮ್ಮೆಯ ಸಾಧಕನ ಬಗ್ಗೆ ನಾನು ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೇನೆ ತಮ್ಮಗಳಿಗೆ. ಜೊತೆಗೆ ಇವತ್ತು ನಾನು ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕ ಹೇಳಿಕೆಗಳು ಇದನ್ನೆಲ್ಲ ಸ್ವಲ್ಪ ಒದಗಿಟ್ಟು ಒಂದು ಚರ್ಚೆ ಏನು ಅಂತ ಹೇಳಿದ್ರೆ ನಮ್ಮ ಊರಿನ ಸಾಧಕನ ಬಗ್ಗೆ, ಅದಕ್ಕಿಂತಲೂ ಕೂಡ ಮಿಗಿಲಾಗಿ ಇಡೀ ನಮ್ಮ ವಿಶ್ವ ನೋಡುತ್ತೆ, ಇಡೀ ನಮ್ಮ ಜಗತ್ತು ನೋಡುತ್ತೆ ನಮ್ಮ ಕರಾವಳಿಯ ಈ ಒಂದು ಗಂಡು ಕಲೆಯನ್ನ ಎಲ್ಲರೂ ಕೂಡ ಪ್ರಶಂಸೆಯ ಹೊಗಳಿಕೆಯ ಮಾತುಗಳನ್ನಾಡ್ತಾರೆ. ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಯಕ್ಷಗಾನ. ಈ ಯಕ್ಷಗಾನ ಅಂತ ಹೆಸರು ಕೇಳಿದಾಗಲೇ ಮೈ ರೋಮಾಂಚನವಾಗುತ್ತೆ. ಇಲ್ಲಿ ಗಾಯನ ಇದೆ, ಮಾತುಗಾರಿಕೆ ಇದೆ, ಬಣ್ಣಗಾರಿಕೆ ಇದೆ, ಅದ್ಭುತವಾಗಿರುವಂತಹ ಸುಂದರವಾಗಿರುವಂತಹ ನೃತ್ಯ ಇದೆ. ಇದೆಲ್ಲಗಳ ಸಮ್ಮಿಶ್ರಣ ಇರುವಂಥದ್ದು ನಮ್ಮ ಅದ್ಭುತವಾಗಿರುವಂತಹ ಯಕ್ಷಗಾನದಲ್ಲಿ. ಯಕ್ಷಗಾನ ಅಂತ ಬಂದಾಗ ಕರಾವಳಿಯ ಗಂಡು ಕಲೆ ಅನ್ನುವಂತಹ ವಿಚಾರ, ಜೊತೆಗೆ ದಕ್ಷಿಣ ಭಾರತದಲ್ಲಿರುವಂತಹ ಎಲ್ಲ ಕಲಾ ಪ್ರಕಾರಗಳಲ್ಲೂ ಕೂಡ ಅತ್ಯದ್ಭುತವಾಗಿರುವಂತಹ ಕಲಾ ಪ್ರಕಾರ ಅನ್ನುವಂತಹ ಒಂದು ಪ್ರಶಂಸೆಗೆ ಪಾತ್ರವಾಗಿರುವಂತಹ ಯಕ್ಷಗಾನ. ಅದರಲ್ಲೂ ಕೂಡ ಅನೇಕ ಯಕ್ಷ ಕಲಾವಿದರು ಅತ್ಯಂತ ಯಕ್ಷಗಾನವನ್ನ ಬಹಳ ಪ್ರೀತಿಸುವಂತಹ ಕಲಾಭಿಮಾನಿಗಳು ನಮ್ಮ ಕರುನಾಡಿನಲ್ಲಿದ್ದಾರೆ, ನಮ್ಮ ಕರ್ನಾಟಕದಲ್ಲಿದ್ದಾರೆ, ನಮ್ಮ ಕರಾವಳಿ ಕರ್ನಾಟಕದಲ್ಲಿದ್ದಾರೆ, ತುಳುನಾಡಿನಲ್ಲೂ ಕೂಡ ಇದ್ದಾರೆ. ಅದೇ ರೀತಿ ಬರಬರುತ್ತಾ ಯಕ್ಷಗಾನ ಅಂತ ಬಂದಾಗ ಆಧುನಿಕತೆಗೆ ಹೊಂದಿಕೊಂಡು ಪೂರಕವಾಗಿರುವಂತಹ ಕೆಲವು ಬದಲಾವಣೆಗಳನ್ನು, ಬೆಳವಣಿಗೆಗಳನ್ನು ಮಾಡಿಕೊಂಡು ಹೋಗ್ತಾ ಇದೆ ಯಕ್ಷಗಾನ ಕಲಾ ಪ್ರಕಾರಗಳಲ್ಲಿ. ಇಂತಹದ್ದೇ ಆಗಿರುವಂತಹ ಒಂದು ಅದ್ಭುತವಾಗಿರುವಂತಹ ಬೆಳವಣಿಗೆ. ಇದು ಕೇವಲ ಬದಲಾವಣೆ ಮಾತ್ರ ಅಲ್ಲ, ಒಬ್ಬ ಕಲಾವಿದನ ಆತನ ಕಲಾ ಚಾತುರ್ಯಕ್ಕೆ ಹಿಡಿದಂತಹ ಕೈಗನ್ನಡಿ, ಜೊತೆಗೆ ಆತನ ಸಾಧನೆ, ಜೊತೆಗೆ ಆತ ಒಂದು ಕ್ಷೇತ್ರದಲ್ಲಿ ಮಾಡಿರುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಸಾಧನೆಯ ಬಗ್ಗೆ ನಾನು ಮಾತನಾಡ್ತಿದ್ದೇನೆ. ವಿಶೇಷ ಕಾರ್ಯಕ್ರಮ ನಮ್ಮ ಕರಾವಳಿ ಭಾಗದಲ್ಲಿ ಯಕ್ಷಗಾನದಲ್ಲಿ ನವರಸ ನಾಯಕನಿದ್ದಾನೆ ಅನ್ನುವಂಥದ್ದು. ನವರಸ ನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾನ್. ಯಕ್ಷಗಾನದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ ಅಂತ ಬಂದಾಗ ಹಲವಾರು ವಿಚಾರಗಳು ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಕಾಲಘಟ್ಟಗಳಲ್ಲಿ ಅನೇಕ ಬದಲಾವಣೆಗಳು, ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು ಯಕ್ಷಗಾನದಲ್ಲಿ. ತಾಳಮದ್ದಳೆಯ ವಿಚಾರವಾಗಿ, ಜೊತೆಗೆ ಯಕ್ಷ ಕಾವ್ಯ ವಿಚಾರವಾಗಿ, ಯಕ್ಷ ನಾಟ್ಯ ವೈಭವ ವಿಚಾರವಾಗಿ, ಇಂತಹ ಬೆಳವಣಿಗೆಗಳ ನಡುವೆ ಒಂದು ಅದ್ಭುತವಾಗಿರುವಂತಹ ಬದಲಾವಣೆಯಾಗಿದೆ. ಈ ಕಲಾವಿದರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಒಂದು ಯಕ್ಷಗಾನ ಅಥವಾ ಯಕ್ಷಗಾನ ಪ್ರಸಂಗ ಅಂತ ಬಂದಾಗ ಒಬ್ಬ ಕಲಾವಿದ ಎಷ್ಟು ಪಾತ್ರಗಳಲ್ಲಿ ಅಭಿನಯಿಸಬಹುದು ಅನ್ನುವಂಥ ಪ್ರಶ್ನೆ ಬರುತ್ತೆ. ಆದರೆ ಈ ಕಲಾವಿದ ಅದ್ಭುತವಾಗಿರುವಂತಹ ಕಲಾವಿದ. ಹೆಮ್ಮೆಯಾಗುತ್ತೆ ಈತನ ಬಗ್ಗೆ ಹೇಳಲಿಕ್ಕೆ. ಕಾರಣ ಬರೋಬ್ಬರಿ 9 ಪಾತ್ರಗಳಲ್ಲಿ ಈ ಕಲಾವಿದ ಅಭಿನಯಿಸಿದ್ದಾನೆ ಅಂತ ಬಂದಾಗ ಒಂದು ಪ್ರಸಂಗದಲ್ಲಿ ಇಸ್ ಇಟ್ ಪಾಸಿಬಲ್ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಎಸ್, ಪಾಸಿಬಲ್ ಅನ್ನುವಂಥದ್ದು ಈ ಕಲಾವಿದರು ಮಾಡಿ ತೋರಿಸಿದ್ದಾರೆ. ಹೆಮ್ಮೆಯ ಕಲಾವಿದರು. ಅದಕ್ಕೋಸ್ಕರ ನಾವು ಇವರಿಗೆ ಯಕ್ಷಗಾನದಲ್ಲಿ ನವರಸ ನಾಯಕ ಅನ್ನುವಂತಹ ಟೈಟಲ್ ಅನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೊಟ್ಟಿದ್ದೇವೆ. ನಮ್ಮ ಊರಿನ ಕರಾವಳಿ ಭಾಗದ ತುಳುನಾಡಿನ ಹೆಮ್ಮೆಯ ಯಕ್ಷಗಾನ ಕಲಾವಿದರು ಯಾರಿವರು, ಏನ್ ಮಾಡಿದ್ದಾರೆ, ಕಂಪ್ಲೀಟ್ ಡೀಟೇಲ್ಸ್
ಇದು ನಮ್ಮ ಆಚರಣೆ ಜೊತೆಗೆ ಸಂಪ್ರದಾಯ ಜೊತೆಗೆ ನಮ್ಮ ಸಂಸ್ಕೃತಿಯನ್ನ ಮೈವೆತ್ತಿರುವಂತಹ ಅದ್ಭುತವಾಗಿರುವಂತಹ ಕಲೆ ಯಕ್ಷಗಾನ ಕಲೆ. ಈ ಯಕ್ಷಗಾನ ಕಲೆಯಲ್ಲಿ ಒಬ್ಬ ಪಾತ್ರಧಾರಿ ಒಬ್ಬ ವ್ಯಕ್ತಿ ಒಂದು ಪಾತ್ರವನ್ನ, ಎರಡು ಪಾತ್ರವನ್ನ, ಮೂರು ಪಾತ್ರವನ್ನ ನಿಭಾವಣೆ ಮಾಡಬಹುದು. ಆದರೆ ಇವರು ಮಾಡಿರುವಂಥದ್ದು ಬರೋಬ್ಬರಿ 9 ಪಾತ್ರಗಳು. ನಿಜವಾಗ್ಲೂ ಕೂಡ ಅದ್ಭುತವಾಗಿರುವಂತಹ ಹೆಮ್ಮೆಯ ಸಾಧಕ. ಯಕ್ಷಗಾನ ಕ್ಷೇತ್ರದಲ್ಲಿ ಹೊಸ ಟ್ರೆಂಡ್ ಸೃಷ್ಟಿ ಮಾಡಿದ್ದಾರೆ. ನಮ್ಮೂರಿನ ಯಕ್ಷಗಾನ ಕಲಾವಿದರಾಗಿರುವಂತಹ ದೀಪಕ್ ಪೇಜರ್ ಅವರು ನಮ್ಮ ಜೊತೆ ನೇರವಾಗಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಅವ್ರ ಜೊತೆ ಕೆಲವು ವಿಚಾರಗಳನ್ನ ಮಾತನಾಡಬೇಕು. ಜೊತೆಗೆ ಅವರ ಈ ಒಂದು ಹೊಸ ಸಾಧನೆ, ಹೊಸ ಬೆಳವಣಿಗೆ, ಹೊಸ ಬದಲಾವಣೆ ಮತ್ತೆ ಯಕ್ಷಗಾನ ಕ್ಷೇತ್ರದಲ್ಲಿ ಈ ಒಂದು ಹೊಸ ಸಾಧನೆ ಮಾಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಹೊರಟಂತಹ ದೀಪಕ್ ಪೇಜರ್ ಅವ್ರ ಜೊತೆ ನೇರವಾಗಿ ಮಾತಾಡಬೇಕು. ನಮ್ಮ ಜೊತೆ ನೇರವಾಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ದೀಪಕ್ ಪೇಜರ್ ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಹೇಗಿದೆ ಸರ್? ಓಕೆ ಓಕೆ ಎಸ್. ದೀಪಕ್ ಪೇಜಾವರ್ ಕೇಳ್ತಾ ಇದೆ ಸರ್. ದೀಪಕ್ ಪೇಜಾವರ್ ಅವರು ನಮ್ಮ ಜೊತೆ ಇದ್ದಾರೆ ಅಂತ ಬಂದಾಗ ತಾವೆಲ್ಲರೂ ಕೂಡ ಗಮನಿಸಿರಬಹುದು. ನಮ್ಮ ಕುಡ್ಲ ಸ್ಟುಡಿಯೋದಲ್ಲಿ ಯಾಕಿಲ್ಲ ಅನ್ನುವಂಥವ್ರು, ನಮ್ಮ ಊರಿನವರು, ನಮ್ಮ ತುಳುವರೆ ಯಾಕಿಲ್ಲ ನಮ್ಮ ಕುಡ್ಲ ಸ್ಟುಡಿಯೋದಲ್ಲಿ ಅನ್ನುವಂಥದ್ದು. ಎಸ್, ಅವರು ಸದ್ಯ ಬಹರೇನ್ನಲ್ಲಿದ್ದಾರೆ. ಮೂಲತಃ ಮಂಗಳೂರಿನವರು, ಆದರೆ ಉದ್ಯೋಗದ ನಿಮಿತ್ತ ಬಹರೇನ್ನಲ್ಲಿದ್ದಾರೆ. ಬಹರೇನ್ನಲ್ಲಿ ಉಪನ್ಯಾಸಕರಾಗಿರುವಂತಹ ದೀಪಕ್ ರಾವ್ ಪೇಜಾವರ್ ಅವರು ಇವತ್ತು ನಾವು ಕೇಳಿದಾಗ ಸರ್ ಖುಷಿಯಾಗಿದೆ. ನಮ್ಮ ಯಕ್ಷಗಾನ ಕಲೆಯ ಬಗ್ಗೆ ವಿಶೇಷ ಆಸಕ್ತಿಯನ್ನು ವಹಿಸಿ ವಿಶೇಷವಾಗಿರುವಂತಹ ಬೆಳವಣಿಗೆಯನ್ನು, ಬದಲಾವಣೆಯನ್ನು ತಂದಿದ್ದೀರಾ. ಹಾಗಾಗಿ ನಮ್ಮ ಕುಡ್ಲ ವಾಹಿನಿ ಜೊತೆ ಸೇರ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಮಾತನಾಡಿದಾಗ ಎಸ್, ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಯಾವ ರೀತಿ ಜಾಯ್ನ್ ಆಗಿದ್ದಾರೆ ಅಂತ ಬಂದಾಗ ಅವರು ಇದೀಗ ಬಹರೇನ್ನಲ್ಲಿದ್ದಾರೆ. ಅದರಲ್ಲೂ ಕೂಡ ಅವರು ಕ್ವಾರಂಟೈನ್ನಲ್ಲಿದ್ದಾರೆ. ಯಾಕಂದರೆ ಊರಿನಿಂದ ಈಗಾಗಲೇ ಅವರು ಬಹರೇನ್ಗೆ ಹೋಗಿದ್ದಾರೆ ಅವರ ಕೆಲಸದ ನಿಮಿತ್ತ. ಸೊ ಎಲ್ಲ ವಿಚಾರದ ಬಗ್ಗೆ ಮಾತಾಡ್ಬೇಕು ಸರ್. ನಿಮ್ಮ ಯಕ್ಷಗಾನ ಸಾಧನೆಯ ಬಗ್ಗೆ ನಾನು ಮಾತಾಡ್ತೇನೆ. ಬಿಫೋರ್ ದಟ್ ಸರ್, ಹೌ ಆರ್ ಯು ಸರ್? ಈಗ ಹೇಗಿದ್ದೀರಾ? ಥ್ಯಾಂಕ್ ಯು. ಚೆನ್ನಾಗಿದ್ದೇನೆ. ಎಸ್ ಸರ್. ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಈಗ ಕಳೆದ 4 ದಿವಸದಿಂದ ಕ್ವಾರಂಟೈನ್ ಅಲ್ಲಿ ಇದ್ದು ಮನಸ್ಸಿಗೆ ಏನೋ ತರ ಬೇಜಾರು. ಹೊರಗೆ ಹೋಗುವಾಗಿಲ್ಲ, ಎಲ್ಲರೂ ಇಲ್ಲ, ಯಾರ ಕಾಂಟ್ಯಾಕ್ಟ್ ಇರ್ಲಿಲ್ಲ. ಇವತ್ತು ನೀವು ಬೆಳಗ್ಗೆ ಫೋನ್ ಮಾಡಿ ಇಂಥದ್ದೊಂದು ಕಾರ್ಯಕ್ರಮ ಮಾಡುವ ಅಂತ ಕೇಳ್ಕೊಂಡ್ರೆ ಬಹಳ ಸಂತೋಷ ಆಯ್ತು, ಒಪ್ಕೊಂಡೆ. ಇರುವ ವ್ಯವಸ್ಥೆಗಳಲ್ಲಿ ಸಾಧ್ಯ ಆದಷ್ಟು ಮಟ್ಟಿಗೆ ವ್ಯವಸ್ಥೆ ಮಾಡ್ಕೊಂಡು ಕೂತಿದ್ದೇವೆ ನಿಮ್ಮ ಎದುರು. ಓಕೆ, ರೈಟ್. ನಿಜ ನಾವು ಕೂಡ ತುಂಬಾನೇ ಆತ್ಮೀಯವಾಗಿ ಕರೆದಿರುವಂಥದ್ದು. ಯಾಕಂದ್ರೆ ಹೆಮ್ಮೆ ಇದೆ ಸರ್ ಈ ಒಂದು ಬೆಳವಣಿಗೆ ಬಗ್ಗೆ. ಅದರಲ್ಲೂ ಕೂಡ ತಾವು ಯುವಕರು ಯಕ್ಷಗಾನದ ಕಡೆಗೆ ಒಲವನ್ನು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಬೆಳವಣಿಗೆಗಳು ಕೂಡ, ಬದಲಾವಣೆಗಳನ್ನು ಕೂಡ, ಪೂರಕವಾಗಿರುವಂತಹ ಬದಲಾವಣೆಗಳನ್ನು ಆ ಯುವಕರು ಮಾಡ್ತಾ ಇದ್ದಾರೆ. ಯಕ್ಷಗಾನ ಜರ್ನಿಯ ಬಗ್ಗೆ ನಾನು ಮಾತಾಡ್ತೇನೆ. ಬಿಫೋರ್ ದಟ್ ಸರ್, ಕೇಳ್ಬೋದು ವೈ ತಾವು ಈಗ ಬಹರೇನ್ನಲ್ಲಿದ್ದೀರಾ ಅಂಡ್ ಏನ್ ಕತೆ ಅನ್ನುವಂತಹ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ ಸರ್ ದೀಪಕ್ ರಾವ್? ನಾನು ಬಹರೇನಿಗೆ ಬಂದು ಈಗ 7 ವರ್ಷ ಆಗಿರೋದಷ್ಟೇ. ಅದಕ್ಕಿಂತ ಮೊದಲು ನಾನು ಮಂಗಳೂರಲ್ಲೇ ಇದ್ದೆ. ನನ್ನ ಪ್ರೈಮರಿ ಎಜುಕೇಶನ್ ಮತ್ತೆ ಗ್ರಾಜುಯೇಷನ್, ಮಾಸ್ಟರ್ಸ್ ಎಲ್ಲ ನಾನು ಮಂಗಳೂರಲ್ಲೇ ಮುಗಿಸ್ಕೊಂಡೆ. ಅದಲ್ಲದೆ ಒಂದು 3 ವರ್ಷ ಬೆಂಗಳೂರಲ್ಲಿ ಉದ್ಯೋಗದಲ್ಲಿದ್ದೆ. ಆ ಬಳಿಕ ಯಾಕೋ ಬೆಂಗಳೂರಿನ ಜೀವನ ಅದ ಏಕತಾನತೆಯ ಬಗ್ಗೆ ನನಗೆ ಅಷ್ಟೊಂದು ಹಿಡಿಸ್ಲಿಲ್ಲ. ಯಾಕಂದ್ರೆ ನಾನು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇದೆ, ಹಾಗಾಗಿ ಮೊನೋಟನಸ್ ಅನ್ಸ್ತು. ಅದು ನನ್ನ ನೇಚರಿಗೆ ಒಗ್ಗೋ ಜಾಬ್ ಅಲ್ಲ ಅಂತ ಅನ್ಕೊಂಡ್ಬಿಟ್ಟು ಮತ್ತೆ ಮಂಗಳೂರಿಗೆ ಬಂದೆ. ಮಂಗಳೂರಿಗೆ ಬಂದು ನನ್ಗೆ ಬಾಲ್ಯದಿಂದ ಒಂದು ಆಸೆ ಇತ್ತು, ಒಂದು ಟೀಚಿಂಗ್ ನ ಬಗ್ಗೆ ಪ್ಯಾಷನ್ ಇತ್ತು. ಹಾಗಾಗಿ ಅದು ದೇವರ ಇಚ್ಛೆ ಏನೋ ಅದೇ ಟೈಮ್ಗೆ ಟೀಚಿಂಗ್ ಆಫರ್ ಜಾಬ್ ಬಂತು. ನನಗೆ ಸೇರ್ಕೊಂಡೆ. ಅಲ್ಲಿಂದ ಸ್ಟಾರ್ಟ್ ಆದ ಟೀಚಿಂಗ್ ಜಾಬ್ ಈಗ ಸುಮಾರು 14 ವರ್ಷ ಆಯ್ತು ಈಗ ಟೀಚಿಂಗ್ ಮಾಡ್ತಾ ಇದ್ದೇನೆ. ನಾನು ಬೈ ಕ್ವಾಲಿಫಿಕೇಶನ್ MBA ಇನ್ ಫೈನಾನ್ಸ್ ಅಂಡ್ ಮಾರ್ಕೆಟಿಂಗ್, ಆಮೇಲೆ BA ಮಾಡ್ಕೊಂಡಿದ್ದೇನೆ. ಓಕೆ, ಬ್ಯೂಟಿಫುಲ್. 14 ವರ್ಷಗಳ ಒಂದು ಜರ್ನಿ ಉಪನ್ಯಾಸಕರಾಗಿ ಅಲ್ವಾ ಸರ್? ಓಕೆ, ಎಸ್. ಮಂಗಳೂರಲ್ಲಿ ಮಿಲಾಗ್ರಿಸ್ ಕಾಲೇಜ್ ಅಲ್ಲಿ ಇದ್ದೆ. ಅದಕ್ಕಿಂತ ಮೊದಲು 2 ವರ್ಷ ICFI ನ್ಯಾಷನಲ್ ಕಾಲೇಜ್ MBA ಕಾಲೇಜ್ ಅಲ್ಲಿ 2 ವರ್ಷ ಕಲಿಸಿದೆ. ಮಿಲಾಗ್ರಿಸ್ ಅಲ್ಲಿ BBM ಡಿಪಾರ್ಟ್ಮೆಂಟ್ ಇದು HOD ಆಗಿದ್ದೆ. ಆಮೇಲೆ ಅಲ್ಲಿಂದ ಮತ್ತೆ ಬಹರೇನಿಗೆ ಶಿಫ್ಟ್ ಆಗಿದೆ. ಬ್ಯೂಟಿಫುಲ್. ಯಕ್ಷಗಾನ ಅಂತ ಬಂದಾಗ ಅದ್ಭುತವಾಗಿರೋ ಸಾಧನೆಯನ್ನ ಮಾಡಿದ್ದೀರಾ. ಜೊತೆಗೆ ತಾವು MBA ಫಿನಾನ್ಸ್ ಪದವೀಧರರು, ಜೊತೆಗೆ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಕೆಲಸ ಮಾಡಿದವರು, ಜೊತೆಗೆ 14 ವರ್ಷಗಳ ಸುದೀರ್ಘವಾಗಿರುವಂತಹ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ. ಆದರೂ ಕೂಡ ದೀಪಕ್ ರಾವ್ ಪೇಜ್ ಅವರ ಇಷ್ಟು ದೊಡ್ಡ ಸಾಧನೆ ಹೇಗೆ ಮಾಡಿದ್ರು ಯಕ್ಷಗಾನದಲ್ಲಿ, ಹೌ ಅನ್ನೋದ ಪ್ರಶ್ನೆ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ಎಲ್ಲದಕ್ಕೂ ಕೂಡ ಮಾತಾಡ್ತೇನೆ, ಪ್ರಶ್ನೆಗಳನ್ನು ಕೂಡ ಕೇಳಬೇಕು. ಆ್ಯಂಡ್ ವೀಕ್ಷಕರು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ, ತಾವು ಕೂಡ ಕರೆ ಮಾಡ್ಬೋದು, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಜೊತೆಗೆ ನಮ್ಮೂರಿನ ಯಕ್ಷಗಾನ ಕಲಾವಿದ, ಯುವ ಕಲಾವಿದ ಸಾಧನೆಯನ್ನ ಮಾಡ್ತಾ ಇದ್ದಾರೆ, ಬೆಳವಣಿಗೆಯನ್ನ ಕಾಣ್ತಾ ಇದ್ದಾರೆ, ಬದಲಾವಣೆಗಳನ್ನು ತರ್ತಾ ಇದ್ದಾರೆ ಅಂತ
ಬಂದಾಗ ತಮ್ಮ ವಿಚಾರಧಾರೆಗಳು, ತಮ್ಮ ಅಭಿಪ್ರಾಯಗಳು, ತಮ್ಮ ವಿಚಾರಗಳನ್ನು ಹಂಚ್ಕೊಳ್ಬೋದು. ಅವರು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಖುಷಿಯಾಗಿದೆ ಅಂತ ಹೇಳಿದ್ರೆ ಎಸ್, ಬೆಸ್ಟ್ ವಿಶಸ್ಗಳನ್ನು ಕೂಡ ತಾವುಗಳು ತಲುಪಿಸಬಹುದು. ಕರೆ ಮಾಡಿ ಮಾತನಾಡಿ. ಜೊತೆಗೆ ದೀಪಕ್ ಸರ್, 14 ವರ್ಷಗಳ ಸುದೀರ್ಘ ಪಯಣ ತಮ್ಮ ಉಪನ್ಯಾಸಕರಾಗಿ ಹೇಳಿದ್ದೀರಿ. ಜೊತೆಗೆ ಬ್ಯಾಂಕಿಂಗ್ ಸೆಕ್ಟರ್, MBA ಫಿನಾನ್ಸ್, ಇದೆಲ್ಲವೂ ಕೂಡ ನೋಡಿದಾಗ ಒಂದು ಅದ್ಭುತವಾಗಿರುವಂತಹ ಶಿಕ್ಷಣ ಜ್ಞಾನವುಳ್ಳಂತಹ ವ್ಯಕ್ತಿ ನಮ್ಮ ದೀಪಕ್ ರಾವ್ ಅವರು. ಯಕ್ಷಗಾನ ಅಂತ ಬಂದಾಗ ಇಂತಹ ಅದ್ಭುತವಾಗಿರುವಂತಹ ಸಾಧನೆ, ಇಂತಹ ಬೆಳವಣಿಗೆ, ಇಂತಹ ಬದಲಾವಣೆ ಹೌ ಅನ್ನುವಂಥದ್ದು ಹೇಗೆ ಸರ್? ನಾನು ಯಕ್ಷಗಾನ ರಂಗಕ್ಕೆ ನನ್ನ 9ನೇ ವಯಸ್ಸಿನಲ್ಲಿ, ಅಂದ್ರೆ ನಾನು ಕಲೀಲಿಕ್ಕೆ ಆರಂಭ ಮಾಡಿದ್ದು 8ನೇ ವಯಸ್ಸಿಗೆ. 9ನೇ ವಯಸ್ಸಿಗೆ ನಾನು ಪ್ರಥಮ ಬಾರಿ ವೇಷ ಹಾಕಿದ್ದು ಮಾತ್ರ ಅಲ್ಲದೆ ಅಲ್ಲಿಂದ ತೊಡಗಿ ಬಾಲ ಕಲಾವಿದನಾಗಿ ಅನೇಕ ಅವಕಾಶಗಳು ಬರ್ಲಿಕ್ಕೆ ಆರಂಭ ಆಯ್ತು. ಹಾಗೆ ಮಾಡ್ತಾ ಮಾಡ್ತಾ ಈಗ ಸುಮಾರು 31 ವರ್ಷದ ಅನುಭವ ನನಗೆ ಅಂದ್ರೆ ಈಗ 31 ಕೇಳಿದ್ರೆ ನನಗೆ ಈಗ 40 ವರ್ಷ ಆಯಿತು. ಓಕೆ ದೀಪಕ್ ಅವರೇ, ಸ್ವಲ್ಪ ತಾಂತ್ರಿಕವಾಗಿರುವಂತಹ ಸಮಸ್ಯೆ ಇದೆ, ಟೆಕ್ನಿಕಲ್ ಇಶ್ಯೂಸ್ ಇದೆ, ಬರ್ತೇನೆ, ನಾನು ಮಾತಾಡ್ತೇನೆ. ಎಸ್, ಬಿಫೋರ್ ದಟ್ ಕರೆಗಳು ಬರ್ತೇನೆ, ನಾನು ಕರೆಗಳನ್ನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ಕಾರ, ನಾನು ರಾಮಚಂದ್ರ ಭಟ್ ಎಲ್ಲೂರು ಅಂತ ಮಾತಾಡೋದು. ರಾಮಚಂದ್ರ ಭಟ್ ಎಲ್ಲೂರು. ಹಲೋ ಸರ್, ನಮಸ್ತೆ, ಕೇಳ್ತಾ ಇದೆಯಾ ಸರ್? ಯಕ್ಷಗಾನ ಕಂಡ ಕೆಲವು ಸಮಗ್ರ ವೇಷಧಾರಿಗಳಲ್ಲಿ ದೀಪಕ್ ರಾವ್ ಅವರು ಒಬ್ರು ಅಂತ ಹೇಳುವುದಕ್ಕೆ ಯಾವ ಸಂಶಯವೂ ಇಲ್ಲ. ಓಕೆ, ಅವರು ಎಲ್ಲಾ ಪಾತ್ರವನ್ನು ಮಾಡಲಿಕ್ಕೆ ಸಮರ್ಥರಿದ್ದಾರೆ. ಮತ್ತೆ ಅಂತ ಕಲಾವಿದರನ್ನ ಯಕ್ಷಗಾನ ಬಹಳ ಕಮ್ಮಿ ಕಲಾವಿದರನ್ನ ಕಂಡಿದೆ. ಅಂದ್ರೆ ಪುಂಡಿವೇಷ ಮಾಡುವಂತವ್ರು ಇದ್ದಾರೆ, ಹೆಸರುವಾಸಿಗಳಾಗಿದ್ದವರು. ಈ ವೇಷದಲ್ಲಿ ಹೆಸರುವಾಸಿಗಳಾಗಿದ್ದಾರೆ. ಹಾಸ್ಯದಲ್ಲಿಯೂ ಹಾಸ್ಯ ಮಾಡಿದ್ದು ನಾನು ಕಂಡದ್ದು ಬಹಳ ಕಮ್ಮಿ. ಆದ್ರೆ ಅದರಲ್ಲೂ ಸಮಗ್ರವಾಗಿ ನಿವಾಸಬಲ್ಲರು ಅಂತ ಹೇಳಿದ್ರೆ ಖಂಡಿತವಾಗಿ ಅವರೊಬ್ರು ಮಹಾನ್ ಕಲಾವಿದರು. ಅವರ ಸೇವೆ ನಮ್ಗೆ ಅಂದ್ರೆ ಅವರು ಬೇರೆನಿಗೆ ಹೋಗಿ ಅಲ್ಲಿ ನೆಲೆಸಿದ್ದು ಅವರ ವೃತ್ತಿಗೆ ಅನುಸಾರವಾಗಿ ಬಹಳ ಒಳ್ಳೆ ವಿಚಾರ. ಯಾಕಂತ ಹೇಳಿದ್ರೆ ಅವರು ಉನ್ನತ ಒಬ್ರು ಅಧ್ಯಾಪಕರು ಹೌದು, ಪ್ರೊಫೆಸರ್ ಹೌದು. ಹಾಗಾಗಿ ಬಹಳ ಸಂತೋಷವಾಯ್ತು ಅವರ ಈ ಸಾಧನೆಯನ್ನ ನೋಡಿ. ಅವರಿಗೆ ಕಲಾ ಮಾತೆ ಒಲಿದಿದ್ದಾಳೆ ಎನ್ನುವುದರಲ್ಲಿ ಯಾವ ಸಂಶಯವಿಲ್ಲ. ಅವರ ಮುಂದಿನ ಕಲಾ ಜೀವನ ಹಾಗೆಯೇ ಈ ವೃತ್ತಿ ಜೀವನ ಮಹಾತಾಯಿಯ ಆಶೀರ್ವಾದದಿಂದ ಉತ್ತರೋತ್ತರ ಶ್ರೇಯಸ್ಸಾಗಲಿ ಅಂತೇಳಿ ಅವರಿಗೆ ಅಭಿನಂದಿಸ್ತೇನೆ. ಇಂತಹ ಕಾರ್ಯಕ್ರಮವನ್ನು ಯಕ್ಷಗಾನಕ್ಕೆ ಕೊಟ್ಟಿದ್ದಕ್ಕಾಗಿ ಇನ್ನೊಮ್ಮೆ ಅವರನ್ನ ಅಭಿನಂದಿಸುತ್ತಾ ಅವರ ಸಾಧನೆಯನ್ನ ಗುರುತಿಸಿ ತಮ್ಮ ಚಾನೆಲ್ನಲ್ಲಿ ಅದನ್ನ ಪ್ರಪ್ರಥಮವಾಗಿ ಲೈವ್ ಹೀಗೆ ಅವರ ಫೋನಿನ ಕಾರ್ಯಕ್ರಮದೊಂದಿಗೆ ಮಾಡುವುದಕ್ಕಾಗಿ ನಿಮ್ಮ ಟಿವಿ ಚಾನೆಲ್ನವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸುತ್ತಾ ಧನ್ಯವಾದ ಸರ್. ಧನ್ಯವಾದ. ಇನ್ನೊಮ್ಮೆ ದೀಪಕ್ ರಾವ್ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಸ್ ಸರ್, ಧನ್ಯವಾದ ಎಲ್ಲೂರು ಸರ್, ಧನ್ಯವಾದ ಸರ್. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ ದೀಪಕ್ ಸರ್, ಈಗ ಯಕ್ಷಗಾನದ ಜರ್ನಿಯ ಬಗ್ಗೆ ಅಂದ್ರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇತ್ತು ಸರ್, ಏನ್ ಹೇಳ್ತೀರಾ? ಎಸ್ ಸರ್. 31 ವರ್ಷಗಳ ಕಾಲ ನನಗೆ ಯಕ್ಷಗಾನಕ್ಕೆ ಪದಾರ್ಪಣೆ ಮಾಡಿ ಹಂತ ಹಂತವಾಗಿ ಎಲ್ಲಾ ವೇಷಗಳನ್ನು ಮಾಡುವಂತಹ ಅನುಭವವನ್ನು ಪಡ್ಕೊಂಡೆ ಬಹುಶಃ ಬೆಳೀತಾ ಬಂದೆ. ವೃತ್ತಿಪರ ಅಲ್ಲದಿದ್ರು ಕೂಡ ಹವ್ಯಾಸಿಯಾಗಿದ್ದಂತಹ ನನ್ನನ್ನು ಬಾಲ್ಯದಿಂದ ನನ್ನ ವೇಷವನ್ನ ಮೆಚ್ಚಿ ನನಗೆ ಸಹಾಯವನ್ನ ಇಟ್ಟು ಸಹಕಾರವನ್ನಿತ್ತು ಅವಕಾಶಗಳನ್ನ ಕೊಟ್ಟು ಬೆಳೆಸಿದವರಲ್ಲಿ ಬಹಳಷ್ಟು ಮಂದಿಗಳಿದ್ದಾರೆ. ಅವ್ರನ್ನೆಲ್ಲ ಈ ಹೊತ್ತಿಗೆ ನಾನು ನೆನಪಿಸ್ಕೊಳ್ತೇನೆ. ಒಂದು ಹಂತದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಬಹುಶಃ ನನ್ನ SSLC PUC ಆ ಟೈಮಲ್ಲಿ ಇರಬೇಕು.
ನನಗೆ ಸ್ತ್ರೀವೇಷದ ಅವಕಾಶಗಳು ಬಹಳಷ್ಟು ಬರ್ಲಿಕ್ಕೆ ಸಾಧ್ಯ. ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕು ಅಂದ್ರೆ ಬರೀ ಸ್ತ್ರೀವೇಷಗಳೇ ಬರ್ಲಿಕ್ಕೆ ಆರಂಭ ಆಯ್ತು. ಹಾಗೆ ಯಾಕೋ ಒಂದು 3-4 ವರ್ಷ ಬರೀ ಸ್ತ್ರೀವೇಷ ಮಾಡ್ತಿದ್ದ ನನಗೆ ಬೇರೆ ಪಾತ್ರಗಳನ್ನು ಮಾಡುವಾಗ ಸ್ವಲ್ಪ ತೊಡಕಾಗ್ತಾ ಇತ್ತು. ಇದನ್ನು ನನ್ನ ಅಮ್ಮ ಗಮನಿಸಿ ಒಂದ್ ದಿವಸ ಹೇಳಿದ್ರು, ಕಲಾವಿದ ಅಂತ ಹೇಳಿದ್ರೆ ಬರೀ ಒಂದೇ ವರ್ಗದ ಅಥವಾ ಒಂದೇ ಕ್ಯಾಟಗರಿಯ ಪಾತ್ರ ಮಾಡುವವಲ್ಲ, ಅದರಲ್ಲಿ ಸಣ್ಣದು ದೊಡ್ಡದು ಸ್ತ್ರೀವೇಷ ಪುರುಷ ವೇಷ ಅಂತ ಹೇಳಿಲ್ಲ, ಯಾವ ಪಾತ್ರ ಬಂದ್ರು ಸಮರ್ಥವಾಗಿ ನಿಭಾಯಿಸಬಲ್ಲ ಅಂತಹ ಯಾವನೇ ಇರಲಿ ಅವ ನಿಜವಾದ ಕಲಾವಿದ ಅಂತ. ಸೊ ಆ ಮಾತು ನನಗೆ ಎಷ್ಟರ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿಂದ ನಾನು ತೊಡಗಿಕೊಂಡೆ. ಅಂದ್ರೆ ಇಲ್ಲ, ನನ್ನ ಅಮ್ಮ ಹೇಳಿದ ಹಾಗೆ ನಾನು ಎಲ್ಲಾ ಪಾತ್ರ ಮಾಡ್ಲಿಕ್ಕೆ ಸಿದ್ಧ ಇರಬೇಕು. ಸಾಮಾನ್ಯವಾಗಿ ಯಕ್ಷಗಾನದಲ್ಲಿ ಒಂದೇ ಪಾತ್ರ ಮಾಡಿಕೊಂಡು ಒಂದೇ ವರ್ಗದ ಪಾತ್ರವನ್ನು ಮಾಡಿಕೊಂಡಿದ್ದವರು ಅದಕ್ಕೆ ಒಪ್ಪಿಕೊಂಡಿರ್ತಾರೆ. ನಾನು ಹಾಗಾಗಬಾರ್ದು, ನನಗೆ ಇವತ್ತು ಸೀತೆ ಕೊಟ್ರೆ ನಾಳೆ ರಾವಣ ಕೊಟ್ರೆ ಅದನ್ನು ಮಾಡುವ ಕೆಪಾಸಿಟಿ ನನ್ನಲ್ಲಿ ಇರಬೇಕು ಅಂತ ಅದನ್ನೊಂದು ಇನ್ಬಿಲ್ಟ್ ಮಾಡಿಕೊಂಡು ಅದರಲ್ಲಿ ಅದಕ್ಕೆ ದೇವರ ಅನುಗ್ರಹವೇನೋ ಅದೇ ಸಮಯಕ್ಕೆ ನನಗೆ ಸಸೀತ್ವಗಳಲ್ಲಿ ಅವರ ಸ್ಟಾರ್ಟ್ ಮಾಡಿರ್ಬೋದು, ವ್ರತಬೀಜ ಇರ್ಬೋದು, ಮೊದಲು ಅನುಭವಿಸಿ ಮಾಡಿ ಈ ಮಟ್ಟಕ್ಕೆ ಬಂದು ನಿಂತಿದೆ. ಎಸ್, ಇನಿಷಿಯಲ್ ಸ್ಟೇಜ್ ಅಲ್ಲಿ ಸ್ತ್ರೀ ಪಾತ್ರಗಳೇ ಜಾಸ್ತಿಯಾಗಿ ಬರ್ತಾ ಇತ್ತು ಅನ್ನುವಂಥದ್ದು. ಆ ಸಂದರ್ಭ ತಮ್ಮ ತಾಯಿ ತಮಗೆ ಮಾರ್ಗದರ್ಶಕರಾಗಿದ್ರು ಅಲ್ವಾ ಸರ್? ದಟ್ಸ್ ವೈ ತಾವು ಮಾಡಿರುವಂತಹ ಇಂಥ ಒಂದು ಅದ್ಭುತವಾಗಿರುವಂತಹ ಬೆಳವಣಿಗೆ, ಬದಲಾವಣೆ ಜೊತೆಗೆ ಸಾಧನೆಗೆ ತಮ್ಮ ತಾಯಿ ಬೆನ್ನೆಲುಬಾಗಿದ್ದಾರೆ, ತಮ್ಮ ತಾಯಿಯ ಒಂದು ಆಶೀರ್ವಾದ ಅಲ್ವಾ ಸರ್? ಎಸ್ ಎಸ್, ನಿಜ. ಎಸ್ ಸರ್, ಬರ್ತೇನೆ. ಅತ್ಯಂತ ಸಂತೋಷ ಪಡ್ಕೊಳ್ತಾ ಇದ್ರು. ಅವರು ತೀರ್ಕೊಂಡ 10 ವರ್ಷ ಆಯ್ತು. ಎಸ್ ಸರ್, ಬರ್ತೇನೆ ಸರ್. ಎಸ್, ಮಾತಾಡ್ತೇನೆ. ಅನೇಕ ಕರೆಗಳು ಬರ್ತದೆ, ಕರೆಗಳನ್ನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ. ಓಕೆ, ದಯಮಾಡಿ ಕರೆ ಮಾಡಿದಾಗ ಟಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ದರೆ ಕರೆ ಕಟ್ ಆಗುತ್ತೆ. ದಯಮಾಡಿ ಟಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ. ಎಸ್ ಸರ್, ದೀಪಕ್ ಸರ್, ಈಗ ಸದ್ಯದ ವಿಚಾರಗಳನ್ನು ತಾವು ಹೇಳಿದಾಗ ಪ್ರಪ್ರಥಮವಾಗಿ ಇನಿಷಿಯಲ್ ಸ್ಟೇಜ್ಗಳಲ್ಲಿ ಸ್ತ್ರೀ ವೇಷದ ಪಾತ್ರಧಾರಿ ತುಂಬಾ ತಮ್ಗಳಿಗೆ ಸಿಗ್ತಾ ಇತ್ತು, ಸ್ತ್ರೀ ವೇಷವನ್ನು ಜಾಸ್ತಿಯಾಗಿ ತಮ್ಗಳಿಗೆ ಕೊಡ್ತಾ ಇದ್ರು ಅನ್ನೋಂಥದ್ದು. ತದನಂತರ ಬಂದಿರುವಂತಹ ಬೆಳವಣಿಗೆ ಆ್ಯಂಡ್ ತಾವು ಹೇಳಿದ್ದೀರಾ ತಮ್ಮ ತಾಯಿ ದೈವಾಧೀನರಾಗಿದ್ದಾರೆ ಅನ್ನುವಂಥದ್ದು. ನಿಜವಾಗ್ಲೂ ಕೂಡ ತಮ್ಮ ಈಗಿನ ಸಾಧನೆ, ತಾವು ವಿದ್ಯೆಯ ಜೊತೆಗೆ ತಾವು ಏನು ಕಲ್ತಿದ್ದೀರಾ, ಸೊ ಅದಕ್ಕೂ ಕೂಡ ತಾವು ನ್ಯಾಯವನ್ನು ಕೊಡ್ತಾ ಇದ್ದೀರಾ. ಜೊತೆಗೆ ತಮ್ಮ ಪ್ರವೃತ್ತಿ, ತಾಯಿ ಕೊಟ್ಟಂತಹ ಮಾರ್ಗದರ್ಶನದಲ್ಲಿ ತಾವು ಹೋಗ್ತಾ ಇದ್ದೀರಾ. ಈಗ ತಮ್ಮ ತಾಯಿಯ ಆಶೀರ್ವಾದ, ತಾಯಿ ತಮ್ಮನ್ನು ನೋಡ್ತಾ ಇದ್ದಾರೆ, ಯಾವತ್ತೂ ಕೂಡ ಇರುತ್ತೆ. ತಾವು ಮಾತಾಡಿದಾಗ ಮನಸ್ಸಿನಿಂದ ಮಾತಾಡಿದ್ದೀರಾ ಆ್ಯಂಡ್ ಕೇಳಿದೆ, ಖುಷಿ ಆಯಿತು ಸರ್. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಟ್ಸ್ ಆಫ್ ಯು. ಆ್ಯಂಡ್ ಈ ಒಂದು ಬೆಳವಣಿಗೆ, ಬದಲಾವಣೆಗೆ ನಾನು ನೇರವಾಗಿ ಅನೇಕ ಯಕ್ಷಗಾನ ಕಲಾವಿದರು ಈ ಸಂದರ್ಭ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಈಗಿನ ಕಾಲಘಟ್ಟದಲ್ಲಿ, ಒಂದು ಕಾಲಘಟ್ಟದಿತ್ತು ಯಕ್ಷಗಾನ ಅಂತ ಬಂದಾಗ ಯುವಕರು ಓಡಿ ಹೋಗ್ತಾ ಇದ್ರು ಅನ್ನುವಂಥದ್ದು. ಆದರೆ ಈಗಿನ ಕಾಲಘಟ್ಟ ಏನಿದೆ ಅಂದರೆ ಯುವಕರನ್ನು ಯಕ್ಷಗಾನ ಸೆಳೀತಾ ಇದೆ. ಅನೇಕ ಯುವಕರು ಯಕ್ಷಗಾನದ ಹತ್ರ ಬರ್ತಾ ಇದ್ದಾರೆ. ಸೊ ಈ ಸಂದರ್ಭ ತಮ್ಮ ಒಂದು ವಿಚಾರದಲ್ಲಿ ತಮ್ಮನ್ನೇ ಅನೇಕ ಜನರು ರೋಲ್ ಮಾಡೆಲ್ಗಳನ್ನಾಗಿ ತೆಗೊಳ್ತಾ ಇದ್ದಾರೆ. ಸೊ ಈ ಸಂದರ್ಭ ನಾನು ಈ ವಿಚಾರವನ್ನು ಕೇಳ್ತಾ ಇರುವಂಥದ್ದು, ಸ್ತ್ರೀ ವೇಷಧಾರಿ ಅಥವಾ ಪಾತ್ರಧಾರಿ ಅಥವಾ ಒಂದೇ ಒಂದು ವೇಷ, ಅನೇಕ ಯುವಕರು ಅಥವಾ ಅನೇಕ ಜನರು ಯಕ್ಷಗಾನ ಕಲಾವಿದರು ಒಂದಕ್ಕೆ ಅವರು ಕೇಂದ್ರೀಕೃತವಾಗಿರ್ತಾರೆ, ಅದನ್ನೇ ಅವರು ಮಾಡ್ತಾ ಇರುವಂಥದ್ದು. ತದನಂತರ ಬೇರೆ ಬೇರೆ ಪಾತ್ರಗಳಿಗೆ ಹೋಗುವಂಥದ್ದು ತುಂಬಾ ಕಡಿಮೆ, ಅಂಥ ಅವಕಾಶಗಳು ಕೂಡ ಸಿಗುವಂಥದ್ದು ಕಡಿಮೆ. ಬಹುಶಃ ಏನು ಹೇಳ್ತೀರಾ ಸರ್, ಅಂಥವರಿಗೆ ತಾವು ಹೇಗೆ ಬದಲಾವಣೆ, ಹೌ ಬದಲಾವಣೆ ಅನ್ನೋದು? ಈಗ ನಾವೇ ಉದಾಹರಣೆಗೆ ನಮ್ಮ ವೈಯಕ್ತಿಕ ಜೀವನ, ನಮ್ಮ ಪರ್ಸನಲ್ ಲೈಫ್ ಏನಿದೆ, ಪ್ರತಿಯೊಬ್ಬರಿಗೂ ನಾವು ಒಂದೇ ರೀತಿಯ ಪಾತ್ರ ಅಲ್ಲ. ನಮ್ಮ ಅವರ್ ರೋಲ್ಸ್ ಆರ್ ಡಿಫ್ರೆಂಟ್ ಆಕ್ಚುಲಿ. ನಾವು ಮನೆಯಲ್ಲಿ ಮಗ ಆಗಿರ್ತೇವೆ, ಗಂಡ ಆಗಿರ್ತೇವೆ, ಮಕ್ಕಳಿಗೆ ತಂದೆ ಆಗಿರ್ತೇವೆ. ಈಗ ನಾನೇ ಮನೆಯಲ್ಲಿದ್ದಾಗ ಐ ಪ್ಲೇ 2 ರೋಲ್ಸ್ ಅಟ್ ಪ್ರೆಸೆಂಟ್. ನಾನು ಗಂಡನು ಹೌದು, ನನ್ನ ಮಗನಿಗೆ ತಂದೆಯೂ ಹೌದು. ಅದೇ ಮನೆಯಿಂದ ಹೊರಗೆ ಹೋದ್ರೆ ಮಿತ್ರರಲ್ಲಿ ನಾನೊಬ್ಬ ಮಿತ್ರರಾಗಿರ್ತೇನೆ, ಕಾಲೇಜಿಗೆ ಹೋದ್ರೆ ಅಲ್ಲಿ ನಾನು ಉಪನ್ಯಾಸಕನಾಗಿರ್ತೇನೆ. ಸೊ ವಿ ಪ್ಲೇ ಆಕ್ಚುಲಿ ಡಿಫ್ರೆಂಟ್ ರೋಲ್ಸ್. ಆಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ ಪ್ರತಿಯೊಂದು ರೋಲ್ ಕೂಡ ಒಂದೇ ಲೆಕ್ಕ ಅಲ್ಲ. ಗಂಡನ ರೋಲೇ ಬೇರೆ, ತಂದೆಯ ರೋಲೇ ಬೇರೆ, ಮಿತ್ರನ ರೋಲೇ ಬೇರೆ, ಉಪನ್ಯಾಸಕನ ರೋಲೇ ಬೇರೆ. ಹಾಗಾಗಿ
ಇದೇ ಕಾನ್ಸೆಪ್ಟ್ ಅನ್ನು ನಾವು ಯಕ್ಷಗಾನಕ್ಕೆ ಅಳವಡಿಸಿಕೊಂಡಾಗ ಆರಂಭದಲ್ಲಿ ನನಗೆ ಬಹಳ ಕಷ್ಟ ಅನಿಸ್ತಾ ಇತ್ತು. ಯಾಕಂತ ಹೇಳಿದ್ರೆ ಸ್ತ್ರೀವೇಷ ಮಾಡುವಾಗ ಮೈಮಾಟ, ಲಾಸ್ಯಗಳು ಅದು ನಿಮ್ಮ ಪುರುಷ ಪಾತ್ರಗಳಲ್ಲಿ ಎದ್ದು ಕಾಣುತ್ತದೆ. ಆಮೇಲೆ ಕೂತ್ಕೊಂಡು ಆಲೋಚನೆ ಮಾಡ್ಬೇಕು, ನೀವು ಈ ಒಳ್ಳೊಳ್ಳೆ ಪಾತ್ರಧಾರಿಗಳ ವೇಷ, ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಯಾಕೆ ಹಾಗೆ, ಯಾಕೆ ಅದು ಡಿಫ್ರೆಂಟ್ ಆಗಿ ಕಾಣ್ತದೆ ಅಂತ ಹೇಳಿ ಸ್ವಲ್ಪ ಆಲೋಚನೆ ಮಾಡಿಕೊಂಡು ಅನಲೈಸ್ ಮಾಡಿದಾಗ ನನಗನ್ನಿಸಿದೆ ಏನು ಅಂತ ಹೇಳಿದ್ರೆ, ಇಡೀ ಈ ಯಕ್ಷಗಾನದ ಪಾತ್ರ ವರ್ಗ ಏನಿದೆ ಅದರಲ್ಲಿ ಮೇನ್ ಬೇಕಾದದ್ದು ಬಾಡಿ ಲ್ಯಾಂಗ್ವೇಜ್ ಮತ್ತೆ ಆಟಿಟ್ಯೂಡ್. ನಾವೀಗ ರಾಜವೇಷ ಅಂತ ಏನ್ ಹೇಳ್ತೇವೆ, ನಾನೇ ಒಂದು ಈಗ 5 ಫೀಟ್ 10 ಇಂಚು ಉದ್ದ ಇದ್ದೇನೆ, ನಾನೇ ರಾಜವೇಷ ಹಾಕಿದಾಗ ನಾನು ಹೇಗೆ ನಿಂತ್ಕೊಳ್ಬೇಕು, ಅದೇ ನಾನೇ ಅಷ್ಟೇ ಗಾತ್ರದ ವ್ಯಕ್ತಿ ಪುಂಡುವೇಷ ಮಾಡಿದಾಗ ಪುಂಡುವೇಷದ ಬಾಡಿ ಲ್ಯಾಂಗ್ವೇಜ್ ಹೇಗೆ ಅಥವಾ ನಡೆ ಹೇಗೆ, ಅದೇ ವ್ಯಕ್ತಿ ಸ್ತ್ರೀವೇಷ ಮಾಡಿದಾಗ ಸ್ತ್ರೀವೇಷಕ್ಕೆ ಹೇಗೆ ಬರ್ಬೇಕು ಆ ಬಾಡಿ ಲ್ಯಾಂಗ್ವೇಜ್, ಇದರ ಬಗ್ಗೆ ಅತ್ಯಂತ ಆಲೋಚನೆ ಮಾಡಿ ಅನಲೈಸ್ ಮಾಡಿ ಹಾಗೆ ಅದು ಬೆಳ್ಕೊಂಡು ಬಂತು. ಅದೇನು ಸುಲಭವಾದದ್ದಲ್ಲ ಆಕ್ಚುಲಿ. ಆಮೇಲೆ ಈಗ ನಾಟಕೀಯ ಪಾತ್ರಗಳಿರ್ಬೋದು, ಬಣ್ಣದ ವೇಷಗಳ ಪಾತ್ರಗಳು. ಮತ್ತೆ ನನ್ನ ಮಿತ್ರ ಕಾರ್ತಿಕ್ ಕೋರ್ಡೇಲ್ ಅಂತ ಒಬ್ಬರು ಇದ್ದಾರೆ ಮಂಗಳೂರಲ್ಲಿ, ನನ್ನ ಬಹಳ ಆತ್ಮೀಯ ಮಿತ್ರ ಅವರು. ಹಿ ಇಸ್ ಆಕ್ಚುಲಿ ಒನ್ ಆಫ್ ದ ರಿಸೋರ್ಸ್ ಪರ್ಸನ್ ಟು ಬಿ ಇನ್ ಯಕ್ಷಗಾನ. ನಾನು ಅವರು ಈ ಬಗ್ಗೆ ತುಂಬಾ ವಿಮರ್ಶೆಗಳು ಮಾಡ್ತೇವೆ, ಡಿಸ್ಕಸ್ ಮಾಡ್ತೇವೆ. ಆಗ ನಮ್ಗೆ ಅನ್ಸುದು, ಇವನ್ ನಾವು ಕಟ್ಟಿಕೊಳ್ಳುವ ಡ್ರೆಸ್ ಏನಿದೆ, ಅಂದ್ರೆ ಆ ಆಹಾರ್ಯಗಳೇನಿದೆ ನಾವು ಧರಿಸಿಕೊಳ್ಳುವಂಥದ್ದು, ಇವನ್ ದ್ಯಾಟ್ ಮ್ಯಾಟರ್ಸ್ ಅಂತ ಹೇಳಿ. ಪ್ರತಿ ಪಾತ್ರಕ್ಕೂ ಅದರದ್ದೇ ಆದ ಲೆಂತ್ ಗಳಿರ್ತದೆ, ಅದರದ್ದೇ ಆದ ಅಗಲಗಳಿರ್ತದೆ. ಅದನ್ನೆಲ್ಲ ಸ್ಟಡಿ ಮಾಡ್ಕೊಂಡು ನಾವು ಪಾತ್ರ ಮಾಡಿದಾಗ ಯು ಕ್ಯಾನ್ ಆಕ್ಚುಲಿ ಡೂ ದ ಡೈವರ್ಸಿಟಿ ಅಂತ ಹೇಳಿ ಜಸ್ಟಿಫಿಕೇಶನ್ ಕೊಡಬಹುದು ಅಂತ ಹೇಳಿ ನನ್ನ ಭಾವನೆ. ಆಮೇಲೆ ಆಟಿಟ್ಯೂಡ್, ಸೆಕೆಂಡ್ ಬರೋದು ಆಟಿಟ್ಯೂಡ್. ಈಗ ರಾಜವೇಷದಲ್ಲಿ ನಾವು ದೇವೇಂದ್ರನು ಮಾಡ್ತೇವೆ, ಅರ್ಜುನನು ಮಾಡ್ತೇವೆ, ರಕ್ತಬೀಜನು ಮಾಡ್ತೇವೆ. ಈ ಎಲ್ಲಾ ಪಾತ್ರಗಳು ಬರುವುದು ರಾಜವೇಷದ ಕ್ಯಾಟಗರಿಯಲ್ಲಿ. ಬಟ್ ಹೌ ಡು ಯು ಡಿಫರೆನ್ಶಿಯೇಟ್ ಬಿಟ್ವೀನ್ ದೀಸ್ 3 ಕ್ಯಾರೆಕ್ಟರ್ಸ್? ಇಟ್ಸ್ ಓನ್ಲಿ ವಿತ್ ಯುವರ್ ಆಟಿಟ್ಯೂಡ್. ದೇವೇಂದ್ರ ಮಾಡುವಾಗ ಅರ್ಜುನನ ಆಟಿಟ್ಯೂಡ್, ದೇವೇಂದ್ರನ ಆಟಿಟ್ಯೂಡ್ ನೀವು ಡಿಫರೆನ್ಶಿಯೇಟ್ ಮಾಡಿ ತೋರಿಸ್ಬೇಕು. ಮೈಟ್ ಬಿ ನೀವು ನಿಲ್ಲುವ ಸ್ಟೈಲ್ ಆಗಿರ್ಬೋದು, ಮಾತಾಡುವ ಓಗ ಇರ್ಬೋದು, ಶೈಲಿ ಇರ್ಬೋದು. ಅದೇ ರಕ್ತ ಬೀಜ ಆದಾಗ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಆಟಿಟ್ಯೂಡ್, ಫುಲ್ ಕ್ಯಾರೆಕ್ಟರ್ ಇದು ಆಟಿಟ್ಯೂಡ್ ಇದೆ, ಅದನ್ನ ಹೇಗೆ ಪೋರ್ಟ್ರೇ ಮಾಡ್ತೀರಿ? ಇದೆಲ್ಲವನ್ನು ಸರಿಯಾಗಿ ಕಲ್ತ್ರೆ, ಅನಲೈಸ್ ಮಾಡಿದ್ರೆ ಯಾರು ಬೇಕಾದ್ರೂ ಯಾವ ಪಾತ್ರವನ್ನು ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ಮಾಡ್ಲೇಬೇಕು, ನಿಜ. ಎಲ್ರು ಆ ನಿಟ್ಟಿನಲ್ಲಿ ಸ್ವಲ್ಪ ಪ್ರಯತ್ನ ಪಟ್ರೆ ಎಲ್ರಿಗೂ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಎಸ್, ವೆರಿ ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಟ್ರಿ ಸರ್. ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಹೇಳ್ತೇವೆ, ಒಂದು ಪಾತ್ರಗಳನ್ನು ಮಾಡಲ್ಲ, ವಿವಿಧ ಪಾತ್ರಗಳನ್ನು ನಾವು ಮಾಡ್ತೇವೆ. ಹಾಗಾಗಿ ಈ ಕ್ಷೇತ್ರಗಳಲ್ಲೂ ಕೂಡ ನಾವು ವಿವಿನ್ನ ಪಾತ್ರಗಳನ್ನು ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಎಸ್, ಇದನ್ನು ಅನೇಕ ಯುವಕರು ನೋಡ್ತಾ ಇದ್ದಾರೆ. ಆಗಲ್ಲ, ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಲ್ಲ, ರಾಕ್ಷಸ ಪಾತ್ರ ಆಗಲ್ಲ, ಅಥವಾ ರಾಜ ವೇಷ ಆಗಲ್ಲ ಅಂತ ಬಂದಾಗ, ಸ್ತ್ರೀವೇಷ ಆಗಲ್ಲ ಅಂತ ಬಂದಾಗ, ಎಸ್, ಎಲ್ಲವೂ ಕೂಡ ಆಗುತ್ತೆ ಅನ್ನೋಂಥ ತೋರಿಸಿಕೊಟ್ಟವರು ದೀಪಕ್ ರವರು. ಒನ್ಸ್ ಅಗೇನ್ ತಮ್ಮ ಈ 9 ನವರಸಗಳ ಬಗ್ಗೆ ಕೂಡ ನಾನು ಮಾತಾಡ್ತೇನೆ. ತಮ್ಮ ಒಂದು ಹೊಸ ಪ್ರಯತ್ನದ ಬಗ್ಗೆ, ಸುಧನ್ವಾರ್ಜುನ ಪ್ರಸಂಗದ ಬಗ್ಗೆ, 2 ಗಂಟೆಗಳ ಕಾಲ ನಡೆಯುವಂತಹ ಈ ಒಂದು ಪ್ರಸಂಗ, ಇದರಲ್ಲಿ ನಮ್ಮ ಪೇಜ್ ಅವರು ಮಾಡಿರುವಂತಹ ಒಂದು ವಿಭಿನ್ನವಾಗಿರುವಂತಹ ಯಕ್ಷಗಾನ ಕಲೆಯ ಪ್ರದರ್ಶನ, ಇದೆಲ್ಲವೂ ಕೂಡ ನಾವು ಮಾತಾಡ್ತೇವೆ. ಬಿಫೋರ್ ದಟ್ ಅನೇಕ ಕರೆಗಳು ಬರ್ತಾ ಇದೆ, ಕರೆಗಳನ್ನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾನು ಕೃಷ್ಣ ಪ್ರಸಾದ್ ಅಂತ ದುಬೈಯಿಂದ ಕರೆ ಮಾಡ್ತಾ ಇದ್ದೇನೆ. ನಮಸ್ತೆ. ನಮಸ್ತೆ ಸರ್, ಕೃಷ್ಣ ಪ್ರಸಾದ್ ಅವರೇ, ಮಾತಾಡಿ. ಅವರ ಸ್ನೇಹಿತ ಹೌದನಾಡಿ. ಓಕೆ ಕೃಷ್ಣ ಪ್ರಸಾದ್ ಅವರು ಮಾತಾಡಿ ಸರ್, ಮಾತಾಡಿ. ಅವರ ಬಗ್ಗೆ ಒಂದು 2 ಮಾತು ಹೇಳ್ಬೇಕಂತ ಇಷ್ಟ ಆಗ್ತಾ ಇದೆ. ಒಳ್ಳೆಯ ಪ್ರಯೋಗಕ್ಕೆ ಅವರು ಮುಂದಾಗಿದ್ದಾರೆ. ನಾವು ಸಾಧಾರಣ ಒಂದು 10-15 ವರ್ಷದಿಂದ 20 ವರ್ಷನೇ ಹೇಳ್ಬೋದು, ಅಷ್ಟು ವರ್ಷದಿಂದ ನಾವು ಪರಿಚಿತರು. ದುಬೈಗೂ ಅವರು ಒಂದು ಟೈಮಲ್ಲಿ ಬಂದಿದ್ರು. ನಮ್ಗೆ ನಾವು ಕರಾವಳಿ ಕಾಲೇಜಲ್ಲಿ ಇರುವಂತ ಸಂದರ್ಭದಲ್ಲಿ ನಮ್ಗೆ ಒಂದು 3 ವರ್ಷ ಅವರು ಗುರುಗಳಾಗಿ ಸಿಕ್ಕಿದ್ರು. ಅವರ ನಿರ್ದೇಶನದಲ್ಲಿ ನಮ್ಗೆ STM ಯಕ್ಷಗಾನ ಕಾಂಪಿಟಿಷನ್ ಅಲ್ಲೂ ನಮ್ಗೆ ಬಹುಮಾನ ಬಂದಿತ್ತು. ನೀವಾಗ ಒಂದು ನವರಸ ನಾಯಕ ಅಂತ ಏನು ಹೇಳಿದ್ರಿ, ಅವರ ಯಕ್ಷರಂಗದ ನಡೆಗೆ ಪೂರಕವಾಗಿದೆ. ಎಲ್ಲಾ ರೀತಿಯಾದಂತ ಅವರು ವೇಷವನ್ನು ಮಾಡಿದವರು. ಅಷ್ಟು ವೇಷಗಳನ್ನು ನಾನು ನೋಡಿದ್ದೇನೆ. ದುಬೈಯಲ್ಲಿ ಒಂದು ಬಾರಿ
ಬಣ್ಣದ ವೇಷವನ್ನು ಮಾಡಿದ್ರು. ಅವ್ರ ಜೊತೆ ನಾನು ವೇಷವನ್ನು ಮಾಡಿದ್ದೆ. ಈ ಪ್ರಯೋಗವನ್ನು ಅವರು ಯಾವತ್ತೂ ಮಾಡಬಹುದಿತ್ತು ಅಂತ ಸಾಮರ್ಥ್ಯ ಅವರಲ್ಲಿತ್ತು. ಆದ್ರೆ ಸ್ವಲ್ಪ ಲೇಟ್ ಆಗಿ ಅವರು ಹೊರಗೆ ಬಂತು ಅಂತ ನನ್ಗೆ ಅನಿಸ್ತಾ ಇದೆ. ಒಂದ್ ವೇಳೆ ಅವರು ಊರಲ್ಲಿ ಇರ್ತಿದ್ರೆ ಅವರ ಒಂದು ಪ್ರೌಢಿಮೆ ಅಥವಾ ಲೆವೆಲ್ ಬೇರೆ ಆಗ್ತಿತ್ತು ಈ ಸಂದರ್ಭದಲ್ಲಿ. ಆದ್ರೂ ಅವರು ಬಹರೀನಲ್ಲಿದ್ದು ಇಂತಹ ಪ್ರಯೋಗವನ್ನು ಮತ್ತೆ ಮತ್ತೆ ತರಲಿ ಅಂತ ಹೇಳಿ ನಾನು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೃಷ್ಣ ಪ್ರಸಾದ್ ಅವರು ಪೇಜಾವರ ರಾವ್ ಇವರ ಸ್ನೇಹಿತ ಕೂಡ ಹೌದು. ಎಸ್ ದೀಪಕ್ ಅವರೇ, ಒಂದು ವಿಚಾರವನ್ನು ಅವರು ಹೇಳಿದರು, ಗಮನಿಸಿರಬಹುದು. ಏನಂತ ಹೇಳಿದ್ರೆ, ಊರಲ್ಲಿ ಇರ್ತಾ ಇದ್ದಿದ್ರೆ ಇದಕ್ಕಿಂತಲೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಸಾಧನೆಯನ್ನ ಮಾಡಬಹುದಿತ್ತು ಅನ್ನುವಂಥ ಒಂದು ವಿಚಾರವನ್ನು ಅವರು ಹೇಳಿದ್ರು. ಏನ್ ಹೇಳ್ತೀರಾ ಸರ್ ಈ ಒಂದು ಮಾತಿಗೆ? ಹೌದು ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನಾನು ಊರು ಬಿಡುವ ಕಾಲಕ್ಕೆ ನನ್ಗೆ ಏನ್ ಹೇಳ್ತೇವೆ, ನಾನು ಅತ್ಯಂತ ಬ್ಯುಸಿ ಇದ್ದ ಕಲಾವಿದ. ನಾನು ವೃತ್ತಿಪರ ಅಲ್ಲದಿದ್ರು ಕೂಡ ಹವ್ಯಾಸಿಯಾಗಿದ್ದುಕೊಂಡು ವಾರಕ್ಕೆ 4-5 ದಿವಸ ಬರೀ ಕಾರ್ಯಕ್ರಮಕ್ಕೆ ಹೋಗ್ತಿದ್ದ ಅಂತ, ಅಷ್ಟು ಬ್ಯುಸಿಯಾಗಿದ್ದೆ. ಅನೇಕ ಮಂದಿ ಅತ್ಯಂತ ಬೇಸರ ವ್ಯಕ್ತಪಡಿಸಿದವರು ಇದ್ದಾರೆ ನಾನು ಹೊರಡುವ ಕಾಲಕ್ಕೆ. ದೀಪಕ್, ನೀವು ಇಷ್ಟು ವರ್ಷ ಕಷ್ಟಪಟ್ಟು ಈಗ ಪೀಕಲ್ಲಿ ಇರುವಾಗ ನಿಮಗೆ ಫಲ ಕೊಡುವ ಹೊತ್ತಿಗೆ ನೀವು ಅದನ್ನು ಬಿಟ್ಟು ಹೋಗ್ತಾ ಇದ್ದೀರಿ, ಸರಿಯಲ್ಲ ಅಂತ ಹೇಳಿ ಆ ಬೇಸರ ಸುಮಾರು ವರ್ಷಗಳ ಕಾಲ ನನ್ನಲ್ಲಿ ಇತ್ತು. ಆದ್ರೆ ಈಗ ಇಲ್ಲ ಅಂತ ಹೇಳಲ್ಲ, ಈಗ ಅದೇನಾಗ್ತದೆ, ಮಾಸಿ ಹೋಗ್ತಾ ಇದೆ ಆ ನೋವುಗಳು. ಯಾಕಂತ ಹೇಳಿದ್ರೆ ನನ್ನ ಕಾನ್ಸಂಟ್ರೇಷನ್ ನಾನು ಬೇರೆ ರೀತಿ, ಅಂದ್ರೆ ನನ್ನ ಇನ್ವಾಲ್ವ್ಮೆಂಟ್ ಯಕ್ಷಗಾನಕ್ಕೆ ಏನಿದೆ ಅದನ್ನ ನಾನು ಬೇರೆ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಹಾಗಾಗಿ ಆ ಬೇಸರ ಎಲ್ಲಿಯೋ ಒಂದ್ ಕಡೆ ಮಾಸಿ ಹೋಗ್ತಾ ಇದೆ. ಹೌದು, ಊರಲ್ಲಿ ಇರ್ತಿದ್ರೆ ಬಹುಶಃ ಇನ್ನಷ್ಟು ಅವಕಾಶಗಳು. ಯಾಕಂದ್ರೆ ನಾನು ಗಮನಿಸಿದ ಪ್ರಕಾರ ಈಗೀಗ ಯಕ್ಷಗಾನಗಳ ಪ್ರದರ್ಶನದ ಸಂಖ್ಯೆಗಳು ಜಾಸ್ತಿ ಆಗಿ, ಈ ಕೊರೋನಾದ ಸಮಯ ಬಿಟ್ಟು ಅಲ್ಲಿಯವರೆಗೆ ನಾನು ಊರು ಬಿಟ್ಟ ಮೇಲಂತೂ ಪ್ರದರ್ಶನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಂದು. ಎರಡನೇದು ಏನು ಅಂತ ಹೇಳಿದ್ರೆ, ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅತ್ಯಂತ ಪಬ್ಲಿಸಿಟಿ ಮತ್ತೆ ಪ್ರಸಾರ ಆಗುವಂತಹ ಈ ಸ್ಟ್ರಾಟಜಿ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗಿದೆ. ಪಬ್ಲಿಸಿಟಿ ಜಾಸ್ತಿ ಸಿಗ್ತಾ ಇತ್ತು. ಬಹುಶಃ ನಾನು ಅದನ್ನು ಮಿಸ್ ಮಾಡ್ಕೊಂಡೇ ಕಾಣ್ತದೆ. ಯಾಕಂದ್ರೆ ನಾನು ನನ್ನ ಕಾಲದಲ್ಲಿ ಯಕ್ಷಗಾನ ಮಾಡ್ತಿರುವಾಗ ಅಷ್ಟೊಂದು ಫೇಸ್ಬುಕ್, ಯೂಟ್ಯೂಬ್ ಗಳಲ್ಲಿ ಯಾವ್ದು ಇರ್ಲಿಲ್ಲ. ಒಂದು. ಇನ್ನೊಂದು ಏನಂತ ಹೇಳಿದ್ರೆ, ಅವ್ರೇನೋ ಒಂದು ವರ್ಡ್ ಯೂಸ್ ಮಾಡಿದ್ರೆ, ಪ್ರೌಢಿಮೆ ಇನ್ನೂ ಹೆಚ್ಚಾಗ್ತಿತ್ತು ಅಂತ ಹೇಳಿ. ಖಂಡಿತ ಹೌದು. ಯಾಕಂತ ಹೇಳಿದ್ರೆ ಯಕ್ಷಗಾನದ ಹಿರಿಯ ಕಲಾವಿದರು ಅಷ್ಟೇ ಅಲ್ಲ, ಘಟಾನುಘಟಿಗಳು ಅಂತ ಹೇಳ್ಬೋದು ನಾವು. ಅನೇಕರು ಇದ್ದಾರೆ. ಉದಾಹರಣೆಗೆ ಸುಣ್ಣಬಳ ವಿಶ್ವೇಶ್ವರ ಭಟ್ರು ಇರ್ಬೋದು, ಪೆರ್ಮುಲೆ ಜಯಪ್ರಕಾಶ್ ಶೆಟ್ಟಿ ಇರ್ಬೋದು, ಪನೆಯವರ ರವಿರಾಜಣ್ಣ ಇರ್ಬೋದು, ಆಮೇಲೆ ಹೀಗೆ ಅನೇಕ ಮಂದಿಗಳೊಂದಿಗೆ ಗೋವಿಂದ ಭಟ್ರು ಇರ್ಬೋದು, ಇವರೊಟ್ಟಿಗೆ ಎಲ್ಲ ಪಾತ್ರ ಮಾಡುವಂತಹ, ಪ್ರಮುಖ ಪಾತ್ರ ಮಾಡುವಂತಹ ಅವಕಾಶಗಳು ನನಗೆ ಆಗ ಬರ್ತಾ ಇತ್ತು. ಅದು ಬಹುಶಃ ನಾನು ಅಲ್ಲಿ ಊರಲ್ಲಿ ಇರ್ತಿದ್ರೆ ಅದು ಹಾಗೆ ಮುಂದುವರ್ಕೊಂಡು ಹೋಗಿ ಅವರೊಟ್ಟಿಗೆ ವೇಷ ಮಾಡಿದ ಅನುಭವದಿಂದಾಗಿ ನನ್ನ ಪ್ರೌಢಿಮೆ ಹೆಚ್ಚಿತ್ತು ಏನೋ. ಅವರ ಮಾತು ಕರೆಕ್ಟ್ ಇರ್ಬೋದು. ಎಸ್ ಸರ್, ತಾವು ಈಗ ಮಾತಾಡ್ತಿದ್ರೆ ಈ ವಿಚಾರಗಳನ್ನ ಹೇಳ್ತಾ ಇದ್ದಾಗ ಎಸ್, ನಮಗೂ ಕೂಡ ಎಲ್ಲೋ ಒಂದ್ ಕಡೆ ಹೌದು, ದೀಪಕ್ ರಾವ್ ಅವರು ಊರಲ್ಲಿ ಇರ್ತಾ ಇದ್ರೆ ಇನ್ನಷ್ಟು ನಮಗೆ ಯಕ್ಷಗಾನ ಜೊತೆಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಇನ್ನಷ್ಟು ನಾವು ಬದಲಾವಣೆಗಳನ್ನ, ಪೂರಕವಾಗಿರುವಂತಹ ಒಳ್ಳೆಯ ಬೆಳವಣಿಗೆಗಳನ್ನು ನಾವು ಕಾಣ್ತಾ ಇದ್ವಿ ಅನ್ನುವಂಥ ಒಂದು ಆಸೆ, ಒಂದು ಆಕಾಂಕ್ಷೆ ಈಗ ಸಡನ್ನಾಗಿ ಬಂದೋಯ್ತು. ತಾವುಗಳು ಹೇಳಿದಾಗ ಒಂದು ಮಾತೇನಿದೆ ನೋಡಿ, ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಸರ್ ಯಕ್ಷಗಾನ ರಂಗವನ್ನ, ಜೊತೆಗೆ ನಮ್ಮ ಯಕ್ಷಗಾನ ಬಯಲಾಟವನ್ನ, ಈ ಒಂದು ವೇಷಭೂಷಣ ಎಲ್ಲವೂ ಕೂಡ ಯಕ್ಷಗಾನದಲ್ಲಿ ಇದ್ದವರಿಗೆ ಗೊತ್ತಿದೆ ನಾವು ಎಷ್ಟು ಯಕ್ಷಗಾನವನ್ನ, ಅದರ ಆಳವನ್ನ, ಅದರ ಏರಿಳಿತವನ್ನ, ಅದನ್ನ ಜೀವಕ್ಕೆ ಜೀವ ತುಂಬುವಂತಹ ಕೆಲಸವನ್ನ ನಾವು ಮಾಡ್ತೇವೆ. ಸೊ ಈ ಸಂದರ್ಭಗಳಲ್ಲಿ ಏನು ಹೇಳ್ತೀರಾ ಸರ್? ತುಂಬಾ ಬೇಸರ ಇದೆಯಾ ಅಥವಾ ಇನ್ನೊಂದ್ರು ಮಿಸ್ ಮಾಡ್ಕೊಳ್ತಾ ಇದೀವಿ ಅನ್ನೋಂಥದ್ದು ಆಗ್ತಾ ಇದೆಯಾ ಹೇಗೆ ಅಂತ ಹೇಳಿ? ಖಂಡಿತ ಮಿಸ್ ಮಾಡ್ಕೊಳ್ತೇನೆ. ಆಗ ಹೇಳಿದ ಹಾಗೆ ಇಂಟೆನ್ಸಿಟಿ ಮಾತ್ರ ಈಗ ಕಡಿಮೆ ಆಗ್ತದೆ. ಯಾಕಂತ ಹೇಳಿದ್ರೆ ನನ್ನ ಅಂದ್ರೆ ನಾನು ಊರು ಬಿಟ್ಟು ಬಂದ ಕಾಲಕ್ಕೆ ನಾನು ಅನೇಕ ರಾತ್ರಿಗಳಾಗ್ತವ ಏಕಾಂತದಲ್ಲಿ ಕೂತು ಹತ್ತದು ಉಂಟು. ಯಾಕಂತ ಹೇಳಿದ್ರೆ ಯಕ್ಷಗಾನ ನನ್ನ ಉಸಿರಾಗಿದ್ದಾಗ ಆಯ್ತಾ, ನನಗೆ ಬೇರೆ ಯಾವ ಚಟುವಟಿಕೆಗಳ ಬಗ್ಗೆ ಅಷ್ಟೊಂದು ಗಮನ ಇರಲಿಲ್ಲ. ಯಕ್ಷಗಾನ ಆಟ ಬಿಟ್ರೆ ಮನೆ ಬಿಟ್ರೆ ಕಾಲೇಜ್ ಅಷ್ಟೇ. ಹಾಗಾಗಿ ಯಕ್ಷಗಾನವೇ ಉಸಿರಾಗಿದ್ದಂತವನಿಗೆ ಯಕ್ಷಗಾನದಿಂದ ದೂರ ಆಗುವುದು ಸುಲಭ ಇರಲಿಲ್ಲ. 2-3 ವರ್ಷಗಳ ಕಾಲ ಅದು ಹಾಗೆ ನೋವಿತ್ತು. ಆದ್ರೆ ನಾನು ಬಂದದ್ದು ಬಹರೀನಿಗೆ.
ನಾನು ಯಾಕೆ ಬಹರಿನ್ ಅನ್ನೋದನ್ನು ಸ್ಟ್ರೆಸ್ ಮಾಡಿ ಹೇಳ್ತೇನೆ ಅಂತ ಹೇಳಿದ್ರೆ, ಈ ನಿಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಗಲ್ಫ್ ರಾಷ್ಟ್ರಗಳಲ್ಲಿ ಬಹ್ರೈನ್ ಇಸ್ ಅ ಕಂಟ್ರಿ, ಪ್ರಥಮ ಬಾರಿಗೆ ಯಕ್ಷಗಾನವನ್ನು ಆಯೋಜಿಸಿದ ಕಂಟ್ರಿಗಳಲ್ಲಿ ಬಹ್ರೈನ್ ಮೊದಲು. 34 ವರ್ಷಗಳ ಇತಿಹಾಸ ಉಂಟು ಬಹ್ರೈನ್ ಯಕ್ಷಗಾನಕ್ಕೆ. ಅಲ್ಲಿ 40 ವರ್ಷ ದಾಟಿದ ಒಂದು ಕನ್ನಡ ಸಂಘ ಅಂತ ಇದೆ, ರಾಜ್ಯ ಪ್ರಶಸ್ತಿ ವಿಜೇತ. ಆ ಸಂಘದ ಮೂಲಕ ಅನೇಕ ಕಾರ್ಯಕ್ರಮಗಳಾಗ್ತದೆ. ಹಾಗಾಗಿ ನಾನು ಬಹ್ರೈನಿಗೆ ಬರುವಾಗ ಅಲ್ಲಿ ಆಲ್ರೆಡಿ ಒಂದು ಯಕ್ಷಗಾನ ತಂಡ ಎಸ್ಟಾಬ್ಲಿಷ್ ಆಗಿತ್ತು. ನನ್ನ ಚಟ ಅಂತ ಹೇಳ್ಬಹುದು, ಯಕ್ಷಗಾನ ವೇಷ ಮಾಡುವ ಚಟಕ್ಕೆ ಅಥವಾ ಯಕ್ಷಗಾನದ ಚಟುವಟಿಕೆಗಳಿಗೆ ಅದು ಸಹಾಯ ಆಯ್ತು. ನನಗೇನು ಏನೋ ದೊಡ್ಡದು ಮಿಸ್ ಮಾಡ್ಕೊಂಡು ಬಂದೆ. ಊರಿನ ಯಕ್ಷಗಾನವನ್ನು ಖಂಡಿತ ಮಿಸ್ ಮಾಡ್ತಾ ಇದ್ದೆ, ಆದ್ರೆ ಯಕ್ಷಗಾನ ಅಲ್ಲೂ ಇದ್ದ ಕಾರಣ ನಾವು ವಾರಕ್ಕೊಮ್ಮೆ ಕೂತ್ಕೊಂಡು ನಾಟ್ಯಾಭ್ಯಾಸ ಮಾಡುವುದು, ಆಸಕ್ತರಿಗೆ ಹೇಳಿಕೊಡುವುದು, ಹೀಗೆ ನನ್ನ ತೊಡಗಿಸಿಕೊಂಡೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ಕೊರೋನಾ ಬಂದ ನಂತರ ಅಂತೂ ಎಲ್ಲಿಯೂ ಯಾವ ಕಾರ್ಯಕ್ರಮ ಇಲ್ಲ. ಆ ಕಾಲಕ್ಕೂ ನಾನು ಆಲೋಚನೆ ಮಾಡ್ತಾ ಇದ್ದೆ, ಇಲ್ಲ ನಾನು ಯಕ್ಷಗಾನವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುವ ವರ್ಗಕ್ಕೆ ಸೇರಿದವ ಅಲ್ಲ, ನನಗೆ ಏನಾದ್ರೂ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್, ನಾನು ರಜೆಯಲ್ಲಿ ಊರಿಗೆ ಬಂದಾಗ ನನ್ಗೆ ಸಿಗುವ 2 ತಿಂಗಳಲ್ಲಿ ಬಂದು 2-3 ವರ್ಷದಲ್ಲಿ ಪ್ರತಿ ಬಾರಿ ಊರಿಗೆ ಬರೋದು 15-20 ಕಾರ್ಯಕ್ರಮ ಸಿಕ್ತಿತ್ತು ನನಗೆ 2 ತಿಂಗಳಲ್ಲಿ. ಆದ್ರೆ ಈಗ ಏನಾಯ್ತು, ಈಗ ಒಂದು 2-3 ವರ್ಷದಿಂದ ಅದು ಇಲ್ಲ ಅಂತ ಆಯ್ತು. ನಾನೇ ಆಲೋಚನೆ ಮಾಡ್ಕೊಂಡು, ಇನ್ನು ಕಾರ್ಯಕ್ರಮ ಹೀಗೆ ಆದ್ರೆ, ಯಾಕಂದ್ರೆ ಊರಲ್ಲಿ ಅತ್ಯುತ್ತಮ ಕಲಾವಿದರು ಇದ್ದಾರೆ ಈಗ, ಆಯ್ತಾ. ಸೊ ನನ್ನ ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಹಾಗಂತ ನಾನ್ ಸುಮ್ಮನೆ ಇರಬಾರ್ದು. ನನ್ನಿಂದ ಏನಾದ್ರೂ ಯಕ್ಷಗಾನ ಕಲಾಕ್ಷೇತ್ರಕ್ಕೆ ಒಂದು ಕೊಡುಗೆ ಆಗ್ಬೇಕು. ಅದು ಹೇಗಿರ್ಬೇಕು ಅಂತ ಹೇಳಿದ್ರೆ, ವಿನೂತನವಾಗಿರ್ಬೇಕು, ಯಾರು ಮಾಡದ ಸಾಧನೆ ಆಗಿರ್ಬೇಕು. ಮತ್ತೆ ಯಕ್ಷಗಾನ ಕ್ಷೇತ್ರದಲ್ಲಿಯೂ ಇಂಥದ್ದೊಂದು ಪ್ರಯೋಗ ಆಗಬಹುದು, ಆಗುತ್ತದೆ ಅನ್ನುವುದನ್ನು ನಾವು ಲೋಕಮುಖಕ್ಕೆ ತೋರಿಸಿಕೊಡುವ ಹಾಗೆ ಆಗಬೇಕು. ಹಾಗೆ ಆಲೋಚನೆ ಮಾಡ್ತಿದ್ದಾಗ ಈ ಒಂದು ಕನಸು ನನ್ನದು ಬಹಳ ವರ್ಷಗಳಿಂದ ಇತ್ತು. ಹೀಗೆ ಕೃಷ್ಣ ಪ್ರಸಾದ್ ಹೇಳಿದ ಹಾಗೆ ಯಾವತ್ತೂ ಮಾಡ್ಬೇಕಾಗಿತ್ತು, ಆದ್ರೆ ಯಾವುದಕ್ಕೂ ಕಾಲ ಒದಗಿ ಬರ್ಬೇಕು ಅಂತ ಒಂದು ಮಾತಿದೆ. ಸುಮಾರು 6-7 ವರ್ಷಗಳಿಂದ ಇದನ್ನು ಪ್ಲಾನ್ ಮಾಡ್ತಾ ಇದ್ದೆ. ಬಟ್ ಈ ವರ್ಷದ ಆರಂಭದಲ್ಲಿ ಏನೋ ದೇವರ ಅನುಗ್ರಹದಿಂದ ಕೈ ಜೋಡಿತು. ಆಮೇಲೆ ವರ್ಕೌಟ್ ಮಾಡ್ತಾ ಮಾಡ್ತಾ ಈಗ ಇಲ್ಲಿಗಾಗಿದೆ. ಯಕ್ಷಗಾನವನ್ನು ನಾನು ಖಂಡಿತವಾಗಿಯೂ ಮಿಸ್ ಮಾಡ್ತೇನೆ. ಅದರಲ್ಲಿಯೂ ಅನೇಕ ಕಲಾವಿದರ ಏನ್ ಹೇಳ್ತೇವೆ ಆ ಒಂದು ಒಡನಾಟವನ್ನು ನಾನು ಮಿಸ್ ಮಾಡ್ತಾ ಇದ್ದೇನೆ. ಒಳ್ಳೊಳ್ಳೆ ಯಕ್ಷಗಾನ ಕಲಾ ಪ್ರದರ್ಶನಗಳನ್ನು ನಾನು ಮಿಸ್ ಮಾಡ್ತಾ ಇದ್ದೇನೆ. ಇದು ನನ್ನ ಇಲ್ಲ, ಭಾವನಾತ್ಮಕವಾಗಿರುವಂತಹ ವಿಚಾರಗಳನ್ನು ತಾವು ಮಾತಾಡ್ತಾ ಇದ್ರಿ. ಅಂಡ್ ನಮಗೂ ಕೂಡ ಈ ಒಂದು ವಿಚಾರಗಳಲ್ಲಿ ಯಕ್ಷಗಾನ ರಂಗವು ಕೂಡ ತಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದೆ ಅನ್ನುವಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಕಾಣಿಸ್ತಾ ಇದೆ, ಆಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಭಾವನಾತ್ಮಕವಾಗಿರುವಂಥ ವಿಚಾರಗಳು. ಮಾತಾಡ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹೌದು, ಕೇಳ್ತಾ ಇದೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ದೀಪಕ್ ಸರ್ ಅವರ ಶಿಷ್ಯ ಸ್ವಸ್ತಿಕ್ ರಾವ್ ಅಂತ ಸರ್, ಮಂಗಳೂರಿಂದ. ನಮಸ್ತೆ ನಮಸ್ತೆ ಸ್ವಸ್ತಿಕ್ ಅವರೇ, ಮಾತಾಡಿ ಸರ್. ನನಗೆ ತುಂಬಾ ಹೆಮ್ಮೆ ಆಗ್ತದೆ ಸರ್ ನನ್ನ ಗುರು ಅಂತ ಹೇಳಿಕೊಳ್ಳುವುದಕ್ಕೆ. ಓಕೆ, ಬ್ಯೂಟಿಫುಲ್. ನಿಜ, ಎಲ್ಲರಿಗೂ ನನಗೆ ಯಕ್ಷಗಾನದ ಮೂಲವನ್ನು ಕಲಿಸಿಕೊಟ್ಟಿದ್ದಾರೆ. ಹಿಂದೆ ಯಕ್ಷಗಾನ ಅಂದ್ರೆ ಏನು ಅಂತ ಕಲಿಸಿಕೊಟ್ಟು ಈಗ ಏನೆಲ್ಲ ಬದಲಾವಣೆ ಹೇಳಿಕೊಟ್ಟಿದ್ದಾರೆ. ಅವ್ರು ಯಾವ್ಯಾವ ವೇಷಕ್ಕೆ ಹೇಗೆ ಹೇಗೆಲ್ಲ ಕುಂದ್ಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ನಾನು ಅವರಿಗೆ ತುಂಬಾ ಧನ್ಯವಾದನ ಹೇಳ್ತೇನೆ. ಓಕೆ, ದೀಪಕ್ ಸರ್, ತಮ್ಮ ಶಿಷ್ಯ ಕರೆ ಮಾಡಿದ್ದಾರೆ, ಏನ್ ಹೇಳ್ತೀರಾ? ಸ್ವಸ್ತಿಕ್ ಅವರನ್ನು ನಾನು ಈ ಬಾರಿ ಊರಿಗೆ ಬಂದಾಗ ಅವರು ಯಕ್ಷಾರಾಧನಾ ಕಲಾ ಕೇಂದ್ರದ ವಿದ್ಯಾರ್ಥಿ. ಅವರು ಒಬ್ಬ ಇನ್ನು ಐ ಥಿಂಕ್ SSLC ಧ್ವನಿ ಕೇಳ್ತಾ ಇಲ್ಲ ಸರ್, ಧ್ವನಿ ಕೇಳ್ತಾ ಇಲ್ಲ ದೀಪಕ್ ಸರ್. ಹಲೋ ದೀಪಕ್ ಸರ್, ಧ್ವನಿ ಕೇಳ್ತಾ ಇಲ್ಲ. ನನ್ನ ಸ್ವರ ಕೇಳ್ತಾ ಇದೆಯಾ? ಈಗ ಕೇಳ್ತಾ ಇದೆ, ಈಗ ಕೇಳ್ತಾ ಇಲ್ಲ. ಅದೇ ಸ್ವಸ್ತಿಕ್ ಅವರು ಶ್ರೀಮತಿ ವಿದುಷಿ ಸುಮಂಗಲ ರತ್ನಾಕರ್ ಅವರ ಯಕ್ಷಗಾನದ ಕಲಾ ಕೇಂದ್ರದ ವಿದ್ಯಾರ್ಥಿ ಅವರು. ಆಯ್ತಾ, ಇನ್ನು ಸಣ್ಣ ಹುಡುಗ, 15-16 ವರ್ಷದ ಹುಡುಗ. ಹಾಗಂತ ಭರವಸೆಯ ಒಬ್ಬ ಕಲಾವಿದ ಆಗುತ್ತಾನೆ ಎನ್ನುವಂತಹ ಅತ್ಯಂತ ಭರವಸೆ ನಮ್ಮಲ್ಲಿದೆ. ಯಾಕಂದ್ರೆ ಈಗಲೇ ಅವರ ಪಾತ್ರದಲ್ಲಿ ಇರುವ ತೂಕ, ಆ ಒಂದು ಗತ್ತುಗಾರಿಕೆ, ವೇಷಕ್ಕೆ ಬೇಕಾದದೆಲ್ಲ ಇದೆ. ಈ ಸಾರಿ ನಾನು ಊರಿಗೆ ಬಂದಾಗ ಅವರ ವಿದ್ಯಾಸಂಸ್ಥೆಯಲ್ಲಿ ಕೇಂದ್ರದಲ್ಲಿ ನಾನು ಒಂದು ವಾರದ ಕಮ್ಮಟ ಮಾಡುವ ಅವಕಾಶ ಶ್ರೀಮತಿ ಸುಮಂಗಲ ಅವರು ಕೊಟ್ಟಿದ್ರು. ಪ್ರತಿ ವರ್ಷ ಬಂದಾಗ
ಈ ಮಕ್ಕಳು ಎಷ್ಟು ಶಿಸ್ತುಬದ್ಧವಾಗಿ ಕಲಿತಾರಂತ ಹೇಳಿದ್ರೆ ಬಹಳ ಸಂತೋಷ ಆಗ್ತದೆ. ಅಂದ್ರೆ ನಾನು ಅದನ್ನು ಗಮನಿಸ್ತಾ ಇದ್ದೆ, ಅಲ್ಲಿ ಕೆಲವು ಶಿಕ್ಷಕರು ಹೇಳ್ತಾ ಇದ್ರು, ಶಿಕ್ಷಕರಿಗೆ ಕೊಡುವ ಗೌರವ ಮಕ್ಕಳು ಕಲಿಬೇಕು, ಆಮೇಲೆ ಆ ವಿಷಯಗಳು ಈ ಮಕ್ಕಳು ಉಂಟು, ಅಂದ್ರೆ ನಮಗೆ ಕಲಿಬೇಕು, ಏನಾದ್ರು ಹೊಸ ಕಲಿಬೇಕು ಅಂತ. ಹಾಗಾಗಿ ಸ್ವಸ್ತಿಕ್ ಅವ್ರು ಇನ್ನೂ ಆನ್ಲೈನ್ ಅಲ್ಲಿ ಇದ್ರೆ ನಿಮ್ಗೆ ಅತ್ಯಂತ ಧನ್ಯವಾದಗಳು ಫೋನ್ ಮಾಡಿದ್ದಕ್ಕೆ. ಭವಿಷ್ಯದ ಒಳ್ಳೆ ಕಲಾವಿದರು ನೀವೆಲ್ಲರೂ ಆಗ್ತೀರಿ ಅನ್ನುವಂತಹ ಸಂತೋಷ. ಎಸ್, ಇದು ಸ್ವಸ್ತಿಕ್ ಅವರು ಅಂದರೆ ದೀಪಕ್ ರವರವರ ಶಿಷ್ಯ. ಅವರು ಹೇಳ್ತಾ ಇದ್ದಾರೆ ನನ್ನ ಹೆಮ್ಮೆಯ ಗುರು ಅನ್ನುವಂಥದ್ದು. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಕರೆ ಮಾಡ್ತಾ ಇದ್ದಾರೆ ಸರ್? ನಾನು ಪೇಜಾವರ ಸತ್ಯಾನಂದ್ರು, ದೀಪಕ್ ನ ಚಿಕ್ಕಪ್ಪ. ಓ, ದೀಪಕ್ ರಾವ್ ಚಿಕ್ಕಪ್ಪ. ನಮಸ್ತೆ ಸರ್, ನಮಸ್ತೆ, ಹೇಗಿದ್ರೆ ಸರ್? ನಾನು ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳಲಿಕ್ಕಿತ್ತು, ಅದಕ್ಕೆ ಬೇಕಾಗಿ ಫೋನ್ ಮಾಡಿ. ಎಸ್ ಸರ್, ಮಾತಾಡಿ ಸರ್, ಮಾತಾಡಿ. ದೀಪಕ್ ರಾವ್ನ ತಾಯಿಯನ್ನು ಈ ಗಳಿಗೆಯಲ್ಲಿ ಖಂಡಿತ ಸ್ಮರಿಸಬೇಕು. ಹಲೋ. ಹೌದು ಹೌದು, ಮಾತಾಡಿ ಸರ್, ಮಾತಾಡಿ, ಕೇಳ್ತಾ. ಅವರು ಗರ್ಭಿಣಿ ಆಗಿದ್ದಾಗ ನಾನು ಕಟೀಲ್ ಮೇಳದಲ್ಲಿದ್ದೆ. ಆ ವರ್ಷ ಅವನ ತಾಯಿ 80 ಆಟ, ನಮ್ಮ ಮೇಳದ 80 ಆಟ ನೋಡಿದ್ದಾರೆ. 180 ಆಟದಲ್ಲಿ 80 ಆಟ ನೋಡಿದ್ದಾರೆ. ಅವನು ಗರ್ಭಾವಸ್ಥೆಯಲ್ಲಿರುವಾಗ ಅದರ ಪರಿಣಾಮವಾಗಿ ಅವನಿಗೆ ಅಷ್ಟು ಯಕ್ಷಗಾನ ಮೈಯಲ್ಲಿ ರಕ್ತದಲ್ಲಿ ಕೂಡಿಕೊಂಡಿದೆ. ಅವನ ತಾಯಿ ಸಂಪೂರ್ಣ ಸಪೋರ್ಟ್ ಇಂದ ಅವ ದೊಡ್ಡ ಕಲಾವಿದ ಆದ್ದು. ನಿಜ 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 ನಿಜ, ಅದ್ಭುತ, ಅದ್ಭುತವಾಗಿರುವಂತಹ ಮಾತು ಸರ್. ಈ ವಿಷಯ ನಮ್ಗೆ ಗೊತ್ತೇ ಇರಲಿಲ್ಲ, ಅಂಡ್ ತಿಳಿಸಿದಕ್ಕಾಗಿ ಅನಂತ ಅನಂತ ಧನ್ಯವಾದಗಳು ಸರ್. ಅದೆಷ್ಟೋ ಮೊದಲಾಗಿ ಅವನಿಗೆ ನಾಟ್ಯ ಕಲಿಸಿದ ನಾನೇ, ವೇಷ ಮಾಡಿಸಿದ್ದು ನಾನೇ. ಅನಂತ ಅನಂತ ಧನ್ಯವಾದಗಳು ಸರ್. ತಮ್ಮಿಂದ, ತಮ್ಮ ಆಶೀರ್ವಾದದಿಂದ ಇದೀಗ ಒಂದು ಅದ್ಭುತವಾಗಿರುವಂತಹ ಕಲಾವಿದ, ನಮ್ಮ ತುಳುನಾಡಿನ ಕಲಾವಿದ, ಹೊರದೇಶದಲ್ಲಿದ್ರೂ ಕೂಡ ಆ ಕಲೆಯನ್ನ ಇನ್ನೂ ಕೂಡ ಪಸರಿಸ್ತಾ ಇದ್ದಾರೆ ಅದ್ಭುತವಾಗಿರುವಂತಹ ರೀತಿಯಲ್ಲಿ. ಹೆಮ್ಮೆ ಆಗ್ತಾ ಇದೆ ಸರ್, ತಮ್ಮ ಬಗ್ಗೆ ಹೆಮ್ಮೆ ಆಗ್ತಾ ಇದೆ. ಅನಂತ ಅನಂತ ಧನ್ಯವಾದಗಳು. ಜೊತೆಗೆ ದೀಪಕ್ ರಾವ್ ಅವರ ತಾಯಿಯ ಬಗ್ಗೆ ಅನಂತ ಅನಂತ ಧನ್ಯವಾದಗಳು. ಅದರಲ್ಲಿ 2 ಮಾತುಗಳೆಲ್ಲ. ಧನ್ಯವಾದಗಳು ಸರ್, ಧನ್ಯವಾದಗಳು. ದೀಪಕ್ ರಾವ್ ಅವರ ಹತ್ರ 2 ಮಾತಾಡಿ ಸರ್, ತಾವು ಇದ್ದೀರಾ? ಮಾತಾಡಿ ಸರ್, ಅವ್ರ ಜೊತೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಅವ ಯಕ್ಷಗಾನದಲ್ಲಿ ಮ್ಯಾಕ್ಸಿಮಮ್ ಏನು ಮಾಡಬಹುದು ಅದನ್ನು ಯೋಚಿಸ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ. ಇನ್ನು ಏನಾದ್ರೂ ಯೋಚನೆಗಳು ಹೊಳೆ ಬಂದ್ರೆ ಯಕ್ಷಗಾನಕ್ಕೆ ತುಂಬಾ ಲಾಭ ಆಗಬಹುದು. ಇಂಥ ಆಲೋಚನೆಗಳು ಇನ್ನು ಸಹ ಏನಾದ್ರು ನಿಜ ನಿಜ ಅಲ್ವಾ, ಅವನ ಯೋಚನೆಯಲ್ಲಿ ಬಂದ್ರೆ ಇಂಥದ್ದೇ ಹೊಸ ಹೊಸ ಯೋಚನೆಗಳು ಬಂದು ಎಕ್ಸಿಕ್ಯೂಟ್ ಆದ್ರೆ ಯಕ್ಷಗಾನಕ್ಕೆ ತುಂಬಾ ಲಾಭ ಆಗಬಹುದು ಅಂತ ನನ್ನ ಅನಿಸಿಕೆ ಅಲ್ವಾ. ಎಸ್ ಸರ್, ಎಸ್ ಸರ್, ಧನ್ಯವಾದ ಸರ್, ಧನ್ಯವಾದ, ಧನ್ಯವಾದಗಳು. ಎಸ್ ಸರ್. ದೀಪಕ್ ಸರ್, ನಾನು ಈಗ ಒಂದು ಮಾತು ಹೇಳ್ತಾ ಇದ್ದೇನೆ, ದಯಮಾಡಿ ನೀವು ಊರಿಗೆ ಬಂದ್ಬಿಡಿ ಸರ್. ಇಲ್ಲ, ನಿಜವಾಗ್ಲೂ ಕೂಡ ನಾವು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ನಿಜವಾಗ್ಲೂ ಕೂಡ ನಾನು ನಿಜವಾಗ್ಲೂ ಈಗ ಹೇಳ್ತೇನೆ, ಯಕ್ಷಗಾನ ರಂಗವು ಕೂಡ ತಮ್ಮನ್ನು ಮಿಸ್ ಮಾಡ್ಕೊಳ್ಳುತ್ತೆ. ನಾವುಗಳೆಲ್ಲರೂ ಕೂಡ ಒಂದು ಅದ್ಭುತವಾಗಿರುವಂತಹ ಅಪ್ಪಟ ಯಕ್ಷಗಾನ ಕಲಾವಿದನನ್ನು, ಯಾವುದೇ ರೀತಿಯ ಕಲಬೆರಕೆ ಕಲ್ಮಶ ಇಲ್ಲದಂತಹ ನಿಷ್ಕಲ್ಮಶ ಕಲಾವಿದನನ್ನು ನಾವು ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಅನ್ನೋಂಥದ್ದು ಈಗ ಆಗ್ತಾ ಇದೆ ಸರ್. ಯಾಕಂದರೆ ನಿಮ್ಮ ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಅವರು ಹೇಳಿದಂತಹ ಮಾತುಗಳು, ಅದೆಷ್ಟೋ ಜನ ಯಕ್ಷಗಾನ ಕಲಾವಿದರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಯಕ್ಷಗಾನ ಅಭಿಮಾನಿಗಳು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಅನೇಕ ಪ್ರೇಕ್ಷಕರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ವೈ ದೀಪಕ್ ರಾವ್ ಪೇಜ್ ಅವರ ವೈ ಹೀ ಈಸ್ ಡಿಫ್ರೆಂಟ್ ಅಂತ ಬಂದಾಗ, ಎಸ್, ಅವರ ತಾಯಿಯ ಆಶೀರ್ವಾದ ಇದೆ ಅನ್ನುವಂಥದ್ದು. ಕಟೀಲು ಮೇಳದ 80 ಆಟಗಳನ್ನು, ಬರೋಬ್ಬರಿ 80 ಆಟಗಳನ್ನು ನೋಡಿದ್ದಾರೆ. ಹಾಗಾಗಿ ದೀಪಕ್ ರಾವ್ ಪೇಜ್ ಅವರವರ ಮೈಯಲ್ಲಿ ಆ ರಕ್ತದ ಕಣಕಣದಲ್ಲೂ ಕೂಡ ಯಕ್ಷಗಾನದ ಒಂದು ಕಂಪು ಪಸರಿಸ್ತಾ ಇದೆ ಅನ್ನುವಂಥದ್ದು. ಸರ್, ಪೇಜ್ ಅವರ ಸರ್, ಅನಂತ ಅನಂತ 2 ಕೈಗಳನ್ನು ಜೋಡಿಸಿ ನಾನು ವಿನಯಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ನಿಜವಾಗ್ಲೂ ಕೂಡ ಸರ್ ಹೆಮ್ಮೆ ಆಗ್ತಾ ಇದೆ. ವಿ ಆರ್ ರಿಯಲಿ ಪ್ರೌಡ್ ಆಫ್ ಯು ಸರ್. ಏನು ಹೇಳ್ತೀರಾ ಸರ್? ಆ ಒಂದು ಘಟನೆಯನ್ನು ಕೂಡ ಅವರು ಹೇಳಿದ್ದಾರೆ. ಅಂಡ್ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಅನೇಕ ವಿಚಾರಗಳಿವೆ. ನಾನು ಅದಕ್ಕೋಸ್ಕರ ಹೇಳುವಂಥ ಊರಿಗೆ ಬಂದ್ಬಿಡಿ ಅನ್ನೋ ಒಂದ್ಸಲ ಅನ್ನುವಂಥದ್ದು. ಎಸ್ ಸರ್, ಮಾತಾಡಿ. ಊರಿಗೆ ಬಂದ್ರೆ ಬಹುಶಃ ಇಂತಹ ಸಾಧ್ಯತೆಗಳ ಬಗ್ಗೆ ಯೋಚಿಸ್ಲಿಕ್ಕಾಗ್ಲಿ, ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಕ್ಕಿಲ್ಲ. ಯಾಕಂದ್ರೆ ಮತ್ತೆ ಯಕ್ಷಗಾನದಲ್ಲಿ ಬಿಸಿ ಆಗಿಬಿಡುತ್ತೆ. ಎಸ್, ಇದಕ್ಕೆ ಟೈಮ್ ಸಿಗಲ್ಲ. ಮೋಸ್ಟ್ಲಿ ಈಗ ಟೈಮ್ ಇರೋ ಕಾರಣ ಇಂಥದ್ದೆಲ್ಲ ಪ್ರಯೋಗಗಳು ಯೋಚನೆ ಬಂದು ಮಾಡ್ಲಿಕ್ಕೆ ಅವಕಾಶ. ಬಹುಶಃ ನಾನು ಆಗ ಕೇಳಿದ ಪ್ರಶ್ನೆಗೆ ಉತ್ತರ ತಮ್ಮ ಚಿಕ್ಕಪ್ಪ ಕೊಟ್ರು. ಈಗ ನಾನು ಕೇಳಿದೆ ತಮ್ಮ ಹತ್ರ, ತಾವು ವೆಲ್ ಎಜುಕೇಟೆಡ್, MBA ಫಿನಾನ್ಸ್ ಮಾಡಿದ್ದೀರಾ, ಜೊತೆಗೆ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಕೆಲಸ ಮಾಡಿದವರು, ಯಕ್ಷಗಾನದಲ್ಲಿ ಹೇಗೆ ಈ ರೀತಿಯ ರೆವಲ್ಯೂಷನ್ ಮಾಡಿದ್ರಿ, ಕ್ರಾಂತಿಕಾರಿ ಬೆಳವಣಿಗೆ ಅಂತ ಬಂದಾಗ ತಮ್ಮ ಚಿಕ್ಕಪ್ಪ ಅವರು ಉತ್ತರವನ್ನು ಕೊಟ್ಟರು. ಎಸ್, ಹೌದಾ? ಇದನ್ನೇ ತಾವುಗಳು ಕೂಡ ಒಪ್ಕೊಳ್ತೀರಾ ಸರ್? ಏನು ಹೇಳ್ತೀರಾ? ಅದೇ ತಾವುಗಳು ಹೌದು ಅನ್ನೋಂಥದ್ದು ಒಪ್ಕೊಳ್ತೀರಾ, ಹೇಗೆ ಸರ್? ಎಸ್ ಸರ್, ದೀಪಕ್ ಸರ್ ಕೇಳ್ತಾ ಇದೆಯಾ ಸರ್?
ಯಾಕಂದ್ರೆ ಹಾ ನನ್ನ ಕೇಳ್ತಾ ಇದೆ. ಹಾ ಕೇಳ್ತಾ ನನ್ನ voice ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಸರ್, ಹೇಳಿ ಸರ್. ಈ ಮಾತನ್ನು ನನ್ನ ತಾಯಿಯವರು ಕೂಡ ಬಹಳಷ್ಟು ಬಾರಿ ಹೇಳಿದ್ದಾರೆ. ಹಾ ಅಂದ್ರೆ ಅವರು ಸರ್ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ ಸರ್. ಸರ್ ಮಾತಾಡ್ತೇನೆ ಸರ್, ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ ಸರ್, ಮಾತಾಡ್ತೇನೆ ದೀಪಕ್ ಸರ್, ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ, ಮಾತಾಡ್ತೇನೆ ತಮ್ಮ ಜೊತೆ ಹಲೋ ಸರ್ ನಮಸ್ತೆ. ಎಸ್ ಸರ್, ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ. ಹಲೋ ಸರ್ ನಮಸ್ತೆ. ಸತ್ಯರಾಜ್ ಅಂತ ನನ್ನ ಹೆಸರು. ಸತ್ಯರಾಜ್ ಅವರು ಎಲ್ಲಿಂದ ಸರ್? ನಾನು ಯಕ್ಷರಾಧನ ಕಲಾ ಕೇಂದ್ರ ಉರುವ ಅನ್ನೋ ಒಂದು ಕೇಂದ್ರದ ವಿದ್ಯಾರ್ಥಿ. ನಮ್ಮ ಪ್ರತಿಯೊಂದು ವರ್ಷದ ಸಮಾರಂಭ ಕೂಡ ದೀಪಕ್ ಸರ್ ಬಂದು ನಮ್ಮ ತರಗತಿಗೆ ಬಂದು ನಮ್ಮ ಮೇಡಮ್ ಆದ ವಿದುಷಿ ಸುಮಂಗಲ ರತ್ನಾಕರ್ ಅವರೊಂದಿಗೆ ಸೇರಿ ಅವರಿಬ್ಬರು ಸೇರಿ ನಮ್ಗೆ ಹೆಜ್ಜೆಗಳನ್ನು ಹಾಗೂ ಏನಾದ್ರೂ ತಪ್ಪಿದ್ರೆ ಆ ತಪ್ಪನ್ನು ಅಲ್ಲೇ ಸರಿ ಮಾಡಿಸಿ ನಮ್ಗೆ ಹೇಳಿಕೊಡ್ತಾರೆ. ಹಾಗೆ ಮೊನ್ನೆ 1 ವಾರಗಳ ಕಾಲ ಪೂರ್ವರಂಗ ಶಿಬಿರ ಅನ್ನುವಂತಹ ಶಿಬಿರವನ್ನು ನಡೆಸಿದ್ರು. ಆ ಶಿಬಿರದಲ್ಲಿ ನಾವೆಲ್ಲರೂ ಕೂಡ ತುಂಬಾ ಒಂದು ಅನುಭವವನ್ನು ಪಡೆದುಕೊಂಡಿದ್ವಿ ಅವರಿಂದ. ಹೇಗೆ ಒಬ್ಬ ನಾಟ್ಯಗಾರ ಹೇಗಿರ್ಬೇಕು ಯಕ್ಷಗಾನದಲ್ಲಿ, ಅವನ ಪಾತ್ರ ಅಭಿನಯ ಹೇಗಿರ್ಬೇಕು, ಯಾವ ವೇಷ ಕೊಟ್ರು ಅವ ವೇಷ ಮಾಡ್ಲಿಕ್ಕೆ ಸಿದ್ಧನಾಗಿರ್ಬೇಕು, ಹಾಗೆ ಅವರ ಅತ್ಯಮೂಲ್ಯವಾದ ಮಾತುಗಳನ್ನು ಕೇಳಿದ್ದೇವೆ. ಹಾಗೆ ಅವರ ನಾಟ್ಯವನ್ನು ಕೂಡ ನೋಡಿ ಕಲ್ತವರು ನಾವು. ಹಾಗೆ ಅವರ ಆಶೀರ್ವಾದ ಸದಾ ನಮ್ಮ ಎಲ್ಲ ಮಕ್ಕಳ ಮೇಲೆ ಇರ್ಲಿ. ಹಾಗೆ ಅವರು ಮುಂದೆ ಬರುವಂತಹ ಅದರಲ್ಲಿ ಅವರು ಆ ಯಶಸ್ಸನ್ನು ಕಾಣಲಿ ಅಂತ ಕೇಳಿಕೊಳ್ತೇನೆ. ದೀಪಕ್ ಸರ್ ನಮಸ್ತೆ. ದೀಪಕ್ ಸರ್ ಕೇಳ್ತಾ ಇದೆಯಾ ಸರ್? ಹಲೋ ಕೇಳ್ತಾ ಇದೆಯಾ ಸರ್? ಎಸ್, ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಗಿರೀಶ್ ನಾರಾಯಣ್ ಅಂತ ದುಬೈಯಿಂದ ಗಿರೀಶ್ ನಾರಾಯಣ್ ಅವರು. ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ಓಕೆ, ಸೊ ದೀಪಕ್ ರಾವ್ ಪೇಜ್ ಅವರ ಅಂದ್ಮೇಲೆ ಆ ಹೆಸರಿಗೆ ಕಾರಣ ಏನಂದ್ರೆ ಆ ಹೆಸರು ಬಂದಾಕ್ಷಣ ನಮ್ಗೆ ಬರೋದು ಒಂದು ಪರಿಪೂರ್ಣ ಕಲಾವಿದನ ಚಿತ್ರ. ಈ ನವರಸ ನಾಯಕ ಎಂಬ ಹಾಗೆ ಈ ಬಿರುದು ಸಾಧಾರಣ 25 ವರ್ಷಗಳ ಮುಂಚೆ ಅವನಿಗೆ ಕೊಡ್ಬೋದಿತ್ತು ಅಂತ ನನಗೆ ಅನಿಸ್ತಾ ಉಂಟು. ಯಾಕಂದ್ರೆ ಅವರ ಪರಿಚಯ ನಮ್ಗೆ 15-16 ವರ್ಷಗಳಿಂದ. ಅದೆಷ್ಟೋ ಊರಿನಲ್ಲಿ ಕೂಡ ಅದೆಷ್ಟೋ ಕಲಾವಿದರನ್ನು ಬೆಳೆಸಿ ರೂಪಿಸಿ ಆ ಮೂಲಕ ಅವರಿಗೆ ಪರಿಪೂರ್ಣವಾದ ಅವಕಾಶವನ್ನು ಕೂಡ ಅವರು ನೀಡಿದ್ದಾರೆ. ಈಗ ಒಂದು ಹೆಮ್ಮೆ ಅಂದ್ರೆ ಊರಲ್ಲಿ ತನ್ನ ಕೀರ್ತಿಯನ್ನು ಅವರು ಗಳಿಸಿದಲ್ಲದೆ ಉಳಿಸಿದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೇರೆನಂತಹ ಒಂದು ಸಾಂಸ್ಕೃತಿಕ ನೆಲೆಗೆ, ಅಂದ್ರೆ ಅಲ್ಲಿರುವಂತಹ ಯಕ್ಷಗಾನ ಆಗ್ಲಿ, ಕನ್ನಡ ಸಂಘದ ಕಾರ್ಯಚಟುವಟಿಕೆಗಳಾಗ್ಲಿ ಅಲ್ಲಿಗೆ ಪೂರಕವಾಗಿ ಅವರಿದ್ದಾರೆ. ಈಗ ಅಲ್ಲಿ ಯಾವ ರೀತಿಯ ಒಂದು ಕ್ರಿಯೇಟಿವಿಟಿ ಅಂದ್ರೆ ನಮ್ಮ ಊರಿನ ನೆಲದಲ್ಲಿ ಇರುವ ಹಾಗೆ ಬೇರೆ ನಲ್ಲಿ ಒಂದು ಪರಿಪೂರ್ಣವಾದ ತಂಡವನ್ನು ಕಟ್ಟಿದ್ದಾರೆ. ಯಶಸ್ವಿಯಾಗಿ ಗಲ್ಫ್ ಲೆವೆಲ್ನ ಅದೆಷ್ಟು ಎಸ್, ದುಬೈಯಿಂದ ಕರೆ ಮಾಡ್ತಾ ಇದ್ರು ಅವರು ಕನ್ನಡ ಸಂಘದಲ್ಲಿ. ಎಸ್, ದೀಪಕ್ ರಾವ್ ಸರ್ ಕಟ್ಟಿರುವಂತಹ ಒಂದು ಯಕ್ಷಗಾನದ ಬಗ್ಗೆ ಅವರು ಮಾತಾಡ್ತಾ ಇದ್ರು. ಎಸ್, ತಾಂತ್ರಿಕವಾಗಿರುವಂತಹ ಸಮಸ್ಯೆ. ಇನ್ನೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಮನೋಜ್ ಅಂತ ಸರ್, ಬೆಂಗಳೂರಿಂದ. ನಮಸ್ತೆ ಸರ್, ಮಾತಾಡಿ ಸರ್. ದೀಪಕ್ ಅವ್ರ ಲೈನ್ ಅಲ್ಲಿ ಇದಾರಲ್ಲ? ಎಸ್ ಸರ್, ಮಾತಾಡಿ ಸರ್, ಇದ್ದಾರೆ. ನಮಸ್ಕಾರ ದೀಪಕ್ ರಾವ್ ಅವ್ರಿಗೆ. ಮನೋಜ್ ಅಂತ ಬೆಂಗಳೂರಿಂದ. ನಾನು ಕೂಡ ಕುಟುಂಬದವರೇ. ನಾನು ದೀಪಕ್ ಅವ್ರಿಗೆ ತುಂಬಾ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಇಂತ ಒಂದು ಸಾಧನೆ ಮಾಡಿದ್ದಕ್ಕೆ. ಇವತ್ತು ಅವರು ದೊಡ್ಡ ಕಲಾವಿದ ಆಗಿದ್ದಾರೆ. ಹೀಗೆ ಅವರ ಯಕ್ಷಗಾನ ಸೇವೆ ಮುಂದುವರಿಲಿ. ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಅಲ್ಲಿ. ಅವರು ಈ ಒಂದು ಅವರು ಇಷ್ಟು ವರ್ಷದ ಜೀವನದಲ್ಲಿ ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಆದ್ರಿಂದ ಇವತ್ತು ಅವರು ಈ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಅವ್ರಿಗೆ ಅವರ ಕುಟುಂಬ ತುಂಬಾ ಕಷ್ಟಪಟ್ಟಿತ್ತು. ಅದಕ್ಕೋಸ್ಕರ ಇವತ್ತು ಈ ಸಾಧನೆ ಅವ್ರಿಗೆ ಮಾಡಕ್ಕಾಗತ್ತೆ. ದೀಪಕ್ ಹೇಗಿದ್ದೀರಾ? ದೀಪಕ್ ಅವ್ರೆ ಕೇಳ್ತಾ ಇದೆಯಾ ಸರ್? ದೀಪಕ್ ಅವ್ರೆ ಕೇಳ್ತಾ ಇದೆಯಾ ಸರ್? ಹೇಗಿದ್ದೀರಾ ಅನ್ನೋದು ಕೇಳ್ತಾ ಇದಾರೆ. ಮಾತಾಡಿ.
ಓಕೆ ಓಕೆ ತುಂಬಾ ಧನ್ಯವಾದ ಸರ್. ಧನ್ಯವಾದ ಮನೋಜ್ ಅವರೇ. ಅನೇಕ ಕರೆಗಳು ಬರ್ತಾ ಇದೆ, ಸಮ್ ಟೆಕ್ನಿಕಲ್ ಇಶ್ಯೂಸ್ ಇರುವಂತದ್ದು, ದಯಮಾಡಿ ಕ್ಷಮಿಸಬೇಕು ಈ ಒಂದು ವಿಚಾರಕ್ಕೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ಚಂದ್ರಶೇಖರ್ ಅವರು. ಚಂದ್ರಶೇಖರ್ ಅವರು ನಮಸ್ತೆ ಸರ್. ಚಂದ್ರಶೇಖರ್ ಸರ್ ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ ಓಕೆ, ದಯಮಾಡಿ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಎಸ್ ಸರ್, ದೀಪಕ್ ಸರ್, ಈಗ ಸದ್ಯದ ವಿಚಾರಗಳನ್ನು ನಾವುಗಳು ಮಾತನಾಡಿದಾಗ ಈ ಒಂದು ವಿಚಾರ ಈಗ ಸದ್ಯದಲ್ಲಿರುವಂಥದ್ದು ತುಂಬಾ ಯಕ್ಷಗಾನ ಕ್ಷೇತ್ರದಲ್ಲಿ ಟ್ರೆಂಡ್ ಸೃಷ್ಟಿ ಮಾಡಿರುವಂತಹ ವಿಚಾರ. ಸುಧನ್ವಾರ್ಜುನ ಪ್ರಸಂಗ 2 ಗಂಟೆ ಅವಧಿ 9 ಪಾತ್ರಗಳನ್ನು ತಾವೊಬ್ಬರೇ ಏಕ ವ್ಯಕ್ತಿ ಯಕ್ಷಗಾನ ಪ್ರದರ್ಶನವನ್ನು ಮಾಡಿದ್ದೀರಾ. ಇದು ಪ್ರತಿಯೊಬ್ಬರ ಪ್ರಶಂಸೆಗೆ ಪಾತ್ರವಾಗಿರುವಂಥದ್ದು. ಜೊತೆಗೆ ಇಸ್ ಇಟ್ ಪಾಸಿಬಲ್ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಎಸ್, ತಾವು ಹೌದು ಅನ್ನುವಂಥ ತೋರಿಸಿದ್ದೀರಾ. ಎಸ್ ಸರ್, ಈ ಒಂದು ವಿಚಾರದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಈ ಒಂದು ಪರಿಕಲ್ಪನೆ ಯಾಕೆ ಮಾಡಬೇಕು ಅಂತ ಆಯಿತು, ಆ್ಯಂಡ್ ಹೇಗೆ ಸಾಧ್ಯ ಆಯಿತು, ಹೇಗೆಲ್ಲ ಮಾಡಿದ್ರಿ? ಎಸ್ ಸರ್. ಇದು ನನ್ನ ಆಗ್ಲೇ ಹೇಳಿದ ಹಾಗೆ ಬಹಳ ವರ್ಷಗಳ ಕನಸು ಇದು. ಇಷ್ಟು ವರ್ಷ ಯಾಕೆ ಅದನ್ನು ಸಾಕಾರಗೊಳಿಸಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ, ಇದಕ್ಕೆ ಬೇಕಾಗಿರುವಂತ ಫೈನಾನ್ಷಿಯಲ್ ಆಸ್ಪೆಕ್ಟ್ ತುಂಬಾ ಖರ್ಚಿದೆ ಇದಕ್ಕೆ. ಹಾಗಾಗಿ ಮುಂದೂಡ್ತಾ ಇದ್ದೆವು, ಅದನ್ನ ಎಫೋರ್ಡ್ ಮಾಡುವಂತಹ ಶಕ್ತಿ ನಮಗಿರಲಿಲ್ಲ. ಆದ್ರೆ ಈ ವರ್ಷದ ಆರಂಭದಲ್ಲಿ ನನ್ನ ಆಪ್ತ ಮಿತ್ರರು ಮತ್ತೆ ಮಾರ್ಗದರ್ಶಕರು, ಹಿತೈಷಿಗಳು ಬೆಹರಿನಲ್ಲೇ ಇದ್ದಾರೆ, ಕಿರಣ್ ಉಪಾಧ್ಯಾಯರು ಅಂತ ಹೇಳಿ, ಅವರು ಬರಹಗಾರರು. ಹೌದು, ಅವರಲ್ಲಿ ಹೀಗೆ ಕೂತ್ಕೊಂಡು ಮಾತಾಡುವಾಗ ಅವರು ಹೇಳಿದ್ರು, ದೀಪಕ್ ಇದು ಮಾಡ್ಲೇಬೇಕು ನೀವು ಅಂತ ಹೇಳಿ. ಆಯ್ತಾ, ಇನ್ನು ಯೋಚನೆ ಮಾಡ್ಲಿಕ್ಕಿಲ್ಲ, ಯಾಕಂದ್ರೆ ಈಗಲೇ ನಿಮ್ಗೆ 40 ವರ್ಷ ಆಯ್ತು. ಇನ್ನದನ್ನು ಮುಂದೂಡ್ತಾ ಇದ್ರೆ ನಿಮ್ಗೆ ಪ್ರಾಯ ಆಗ್ತದೆ, ಮತ್ತೆ ನಿಮ್ಮ ವೇಷ ಯಾರು ನೋಡ್ತಾರೆ ಅಂತ ಕೇಳಿದ್ರು. ನನ್ಗೆ ಅದು ಎಲ್ಲಿಯೋ ಒಂದ್ ಕಡೆಯಲ್ಲಿ ಹೌದು ಅನಿಸಿದೆ. ಯಾಕಂತ ಹೇಳಿದ್ರೆ ವರ್ಷ ಹೋಗ್ತಿದ್ದಾಗೆ ನಾವು ಮುಂದೂಡ್ತಾ ಇದ್ರೆ ಅದರದ್ದು ವ್ಯಾಲ್ಯೂ ಕಡಿಮೆ ಆಗ್ತದೆ, ಮತ್ತೆ ಅದರ ರೂಪ ವರ್ಷದಿಂದ ಇರ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು ಇಮಿಡಿಯೇಟ್ಲಿ ಅವ್ರು ಎಷ್ಟು ಬೇಗ ಅವರು ಕಿರಣೋಪಾಧ್ಯಾಯರು ಇದಕ್ಕೊಂದು ವ್ಯವಸ್ಥೆ ಮಾಡಿದ್ರು ಅಂತ ಹೇಳಿದ್ರೆ, ನೆಕ್ಸ್ಟ್ ಡೇ ಬೆಳಗ್ಗೆ ನನಗೆ ಸುಮಾರು ಕಾಂಟ್ಯಾಕ್ಟ್ಸ್ ಗಳ ನಂಬರ್ ಕಳಿಸಿದ್ರು, ಇವರನ್ನು ಕಾಂಟ್ಯಾಕ್ಟ್ ಆಗಿ. ಯಾಕಂದ್ರೆ ಇದರಲ್ಲಿ ಅತ್ಯಂತ ಕೆಲಸ ಇರೋದು ಎಡಿಟಿಂಗ್. ಆಯ್ತಾ, ಶೂಟಿಂಗ್ ಆದ್ರೂ ಬೇಗ ಮುಗಿದಿದೆ ನಮ್ದು, ಅದಕ್ಕೆ ಆಮೇಲೆ ಬರ್ತೇನೆ. ಹಾಗಾಗಿ ನಾರ್ಮಲ್ ಸ್ಟುಡಿಯೋಗಳಲ್ಲಿ ಆಗ್ಲಿಕ್ಕಿಲ್ಲ, ಅಥವಾ ನಾರ್ಮಲ್ ಎಡಿಟರ್ ಗಳು ಇದಕ್ಕೆ ಸಾಕಾಗ್ಲಿಕ್ಕಿಲ್ಲ ಅಂತ ಎನಿಸಿ ಮತ್ತೆಲ್ಲ ಕೂತ್ಕೊಂಡು ಆಲೋಚನೆ ಮಾಡಿದಾಗ ಫಿಲ್ಮ್ ಇಂಡಸ್ಟ್ರಿ ಅನುಭವ ಇದ್ದವರು, ಕ್ಯಾಮರಾಮ್ಯಾನ್ಗಳು, ಎಡಿಟರ್ ಗಳೆಲ್ಲ ಸಿಕ್ಕಿದ್ರೆ ಸಾಧ್ಯ ಆಗ್ತದೆ ಅಂತ ಹೇಳಿ ಮತ್ತೊಂದು 10-20 ದಿವಸ ಇದನ್ನೇ ಬೆಹರಿನಲ್ಲೇ ಕೂತು ನಾವೆಲ್ಲ ಮಾತುಕತೆ ಮಾಡಿದೆವು. ಕಿರಣೋಪಾಧ್ಯಾಯರ ಕಾಂಟ್ಯಾಕ್ಟ್ ಅಲ್ಲೇ ನನಗೆ ಮಂಜು ಪಾಂಡವಪುರ ಅಂತ ಒಬ್ರು ಅನುಭವಿ ಮತ್ತೆ ಹಿರಿಯ ನಿರ್ದೇಶಕರು, ಕನ್ನಡ ಆರ್ಟ್ ಮೂವೀಸ್ ಹೆಚ್ಚಾಗಿ ಮಾಡ್ತಾರೆ ಅವರು, ಅವರ ಪರಿಚಯ ಆಯ್ತು. ಅವ್ರಿಗೆ ಈ ಕಾನ್ಸೆಪ್ಟ್ ಹೇಳಿಕೊಂಡಾಗ ಅವ್ರು ಅತ್ಯಂತ ಸಂತೋಷ ಪಟ್ಕೊಂಡ್ರು. ಯಾಕಂತ ಹೇಳಿದ್ರೆ ಅವ್ರು ಬರೇ ಸಿನಿಮಾ ಮಾಡ್ತಿದ್ದವರು, ಅವ್ರಿಗೆ ಯಕ್ಷಗಾನ ನೋಡಿ ಗೊತ್ತು, ಯಕ್ಷಗಾನದ ಬಗ್ಗೆ ಇಂಥದ್ದೊಂದು ಪ್ರಯೋಗ ಆಗ್ತು ಅಂತ ಹೇಳುವಾಗ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟರು, ಮಾಡುವ ನಾವು, ನೀವೇನ್ ಟೆನ್ಷನ್ ಮಾಡ್ಬಿಡಿ, ವ್ಯವಸ್ಥೆ ಎಲ್ಲ ನಾನ್ ಮಾಡ್ತೇನೆ ಅಂತ ಹೇಳಿ. ಆಮೇಲೆ ಅವರೊಟ್ಟಿಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೆವು. ಸ್ವಲ್ಪ ಬಜೆಟ್ ನ ವಿಷಯ ಮಾತಾಡ್ಬೇಕು, ಯಾಕಂದ್ರೆ ಅದು ಇಂಪಾರ್ಟೆಂಟ್. ಮನಿ ಇಸ್ ದ ಬಿಗ್ಗೆಸ್ಟ್ ಎಲಿಮೆಂಟ್ ಇದೆ. ನಾಳೆ ಇಳಿದು ಮತ್ತೆ ಅಷ್ಟಾಯ್ತು ಇಷ್ಟಾಯ್ತು ಹೇಳಿದ್ರೆ ನಮ್ಗೆ ಅದು ಅರ್ಧದಲ್ಲಿ ಬಿಡುವಾಗ ಆಗ್ತದೆ. ಅವರೊಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ರೇಂಜ್ ಹೇಳಿದ್ರು, ಇಟ್ ವಾಸ್ ಎಫೋರ್ಡೇಬಲ್. ನಾನು ನನ್ನ ಹೆಂಡತಿ ಕೂತ್ಕೊಂಡು ಆಲೋಚನೆ ಮಾಡಿದೆವು, ಇಷ್ಟ ಆದ್ರೆ ನಾವು ಎಫೋರ್ಡ್ ಮಾಡಬಹುದು ಅಂತ ಹೇಳಿ ಇಳ್ದೆವು. ಜೂನ್ ಅಲ್ಲಿ ನಾನು ಊರಿಗೆ ಬಂದು ಜುಲೈಯಲ್ಲಿ 1-2 ದಿನ ಬೆಂಗಳೂರಿಗೆ ಹೋಗಿ ಮಂಜು ಪಾಂಡವಪುರ ಅವರ ಭೇಟಿಯಾದೆ. ಅವರು ಗೌರಿ ವೆಂಕಟೇಶ್ ಅಂತ ಹೇಳಿ ಅತ್ಯಂತ ಹಿರಿಯ ಹಾಗೂ ಹೆಸರಾಂತ ಕ್ಯಾಮರಾಮ್ಯಾನ್ ಕನ್ನಡ ಚಿತ್ರರಂಗ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆವು. ಅವರು ಒಪ್ಪಿಕೊಂಡ್ರು. ಆ 2 ದಿವಸದಲ್ಲಿ ಇಡೀ ಪ್ರಾಜೆಕ್ಟ್ ಗೆ ಬೇಕಾದಂತಹ ರಿಕ್ವೈರ್ಮೆಂಟ್ಸ್, ಸ್ಟುಡಿಯೋ ಇರ್ಬೋದು, ಕ್ಯಾಮರಾಗಳಿರ್ಬೋದು, ಕ್ಯಾಮರಾಮ್ಯಾನ್ ಇರ್ಬೋದು, ಎಲ್ಲವನ್ನು ಮಾತಾಡಿಕೊಂಡು ಒಂದು ಬಜೆಟ್ ಅಂತ ಮಾಡಿದಾಗ ನಮ್ಗೆ ಏನ್ ಮೊದಲು ಬಜೆಟ್ ಇತ್ತು ಅದ್ರದ್ದು 2 ಪಾಲು 3 ಪಾಲು ಜಾಸ್ತಿ ಆಯ್ತು ಆಕ್ಚುಲಿ. ಆಯ್ತಾ, ಬಟ್ ಸ್ಟಿಲ್ ಮನ್ಸಲ್ಲಿ ಒಂದು ಹಠ ಇತ್ತಿಲ್ಲ, ಮಾಡ್ಲೇಬೇಕು, ಬಜೆಟ್ ಎಷ್ಟಾದ್ರೂ ಚಿಂತೆ ಮಾಡ್ಬೇಕು. ಆಮೇಲೆ ಒಂದು ಹಂತದವರೆಗೆ ನಾನು ಇನ್ವೆಸ್ಟ್ ಮಾಡಿದೆ. ಮಿಕ್ಕುಳಿದ ಅಮೌಂಟ್ ಗಳಿಗೆ ಸ್ಪಾನ್ಸರ್ ಹುಡುಕುವ ಅಂತ ಹೋದಾಗ ದೇವರ ಅನುಗ್ರಹವೇನು, ನಾನು ಕೇಳದೆ ಈ ವಿಷಯ ಗೊತ್ತಾಗಿ ಒಂದು 3-4 ಜನ ಅವರೇ ಸ್ಪಾನ್ಸರ್ ಕೊಟ್ರು ನನಗೆ. ಆಯ್ತಾ, ಅವರ ಹೆಸರನ್ನೆಲ್ಲ ಫೈನಲ್ ಔಟ್ಪುಟ್ ಅಲ್ಲಿ ನಾನು ಹೇಳಿಕ್ಕಿದ್ದೇನೆ. ಸೊ ನಾನು ಮತ್ತೆ ನನ್ನ ಸ್ಪಾನ್ಸರ್ ಸೇರಿ ಇವತ್ತು ಬರ್ತಿರೋ ಔಟ್ಪುಟ್ ಇದು ಏಕ ವ್ಯಕ್ತಿ ಯಕ್ಷಗಾನ.
ಹಾಗೆ ನಮಗ್ ಬೇಕಾದ ಒಂದು ಅಮೌಂಟ್ ರೆಡಿ ಆದ ಕೂಡಲೇ ಏನಾಯ್ತು, ಒಂದು 5-6 ಲಕ್ಷದವರೆಗೆ ಖರ್ಚಾಯ್ತು ಇದಕ್ಕೆ. ಅದನ್ನ ಸ್ಟಾರ್ಟ್ ಮಾಡುವಾಗ ಏನಾಯ್ತು, ಸ್ವಲ್ಪ ಡಿಲೇ ಆಯ್ತು. ಅಂದ್ರೆ ನನ್ನ ಕಡೆಯಿಂದ ಸ್ವಲ್ಪ ಡಿಲೇ ಆಯ್ತು ಅನಿವಾರ್ಯ ಕಾರಣಗಳಿಂದಾಗಿ. ಆಮೇಲೆ ನಾನ್ ರೆಡಿ ಆದಾಗ ಪಾಪ ಡೈರೆಕ್ಟರ್ ಮತ್ತೆ ಕ್ಯಾಮರಾಮನ್ ಬೇರೆ ಯಾವ್ದೋ ಚಿತ್ರೀಕರಣದಲ್ಲಿ ಬಿಸಿ ಆದ್ರು. ಅಂದ್ರೆ ಆಗಸ್ಟ್ 12ಕ್ಕೆ ನಾವು ಶೂಟಿಂಗ್ ಆರಂಭ ಮಾಡ್ಕೊಂಡೆ. ಶೂಟಿಂಗ್ ಶೆಡ್ಯೂಲ್ ಪ್ರಕಾರ 8 ದಿನ ಅಂತ ಇತ್ತು ಸ್ಟುಡಿಯೋ ಬುಕ್ ಆಗಿ. ಬಟ್ ಅಲ್ಲಿಯೂ ದೇವರ ಅನುಗ್ರಹ, ನಮ್ಗೆ 4 ದಿವಸದಲ್ಲಿ ಎಲ್ಲಾ ಶೂಟಿಂಗ್ ಗಳು ಮುಗ್ದೋಯ್ತು. ಅಂದ್ರೆ 9 ಪಾತ್ರಗಳನ್ನು ಅವರು ಸಿನಿಮಾದ ದೃಷ್ಟಿಯಲ್ಲಿ ನೋಡಿದ್ರು, ಸಿನಿಮಾ ಚಿತ್ರೀಕರಣದ ದೃಷ್ಟಿಯಲ್ಲಿ ನೋಡಿದ್ರು. ಅಂದ್ರೆ 9 ಪಾತ್ರ ಮಿನಿಮಮ್ ಒಂದು 8 ದಿನ ಬೇಕಾದಿತ್ತು ಸರ್. ರೀಟೇಕ್ ಎಲ್ಲ ಬರುತ್ತೆ ಅಂತ ಹೇಳಿ ಅಲ್ಲ, ರೀಟೇಕ್ ಕಟ್ಟಲ್ಲ ಇತ್ತು, ಅದು ಆಮೇಲೆ ಕಷ್ಟಪಟ್ಟಿದ್ದೇವೆ. ಬಟ್ ಇಲ್ಲಿ ನಾನು ಹೇಳದೇ ಇಲ್ಲ, ನಂಗೆ ಅಷ್ಟೊಂದು ದಿನ ಬೇಡ, ಯಾಕಂದ್ರೆ ನಾನೇ ಮೇಕಪ್ ಮಾಡ್ಕೊಂಡು ನಾನೇ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋ ಕಾರಣ ಐ ವಾಸ್ ಕಾನ್ಫಿಡೆಂಟ್, ನಂಗೆ ಹಬ್ಬ ಅಂದ್ರೆ 5 ದಿವಸ ಸಾಕು ಅಂತ ಹೇಳಿ. ಅಂತೂ 4 ದಿವಸದಲ್ಲಿ ಶೂಟಿಂಗ್ ಮುಗಿಸಿದೆವು. ಒಂದು ದಿನ ಅಂತೂ 4 ಪಾತ್ರ ಮಾಡಿದ್ದು ಉಂಟು. ನಾನು ಬೆಳಗ್ಗೆ 6 ಗಂಟೆಗೆ ವೇಷ ಹಾಕಿದ್ರೆ ರಾತ್ರಿ 9 ಗಂಟೆಗೆಲ್ಲ ಶೂಟಿಂಗ್ ಮುಗ್ದದ್ದು ಉಂಟು. ಸೊ ಯಕ್ಷಗಾನ ಗೊತ್ತಿದ್ದವರಿಗೆ ಅದೆಷ್ಟು ಕಷ್ಟ ಅಂತ ಅನುಭವಿಸಬಹುದು ಅವ್ರು. ಯಾಕಂದ್ರೆ ಆ ಕಿರೀಟಗಳನ್ನು ಕಟ್ಟಿಕೊಂಡು ನೀವು ಅಲ್ಲಿ ಆ ಟಿವಿ ಸ್ಕ್ರೀನ್ ಅಲ್ಲಿ ಏನೋ ಪ್ಲೇ ಮಾಡ್ತಾ ಇದ್ದೀರಾ, ಆ ಸ್ಟುಡಿಯೋದ ಇದು. ಅಲ್ಲಿ ಏನು ಅಂತ ಹೇಳಿದ್ರೆ, ನಾವು ಯಾವ್ದೋ ಒಂದು ಪದ್ಯ ಕುಣಿತಾ ಇರ್ತೇವೆ, ದೀನ ತೆಗಿತಾ ಇರ್ತೇವೆ, ಅಲ್ಲಿಗೆ ಅವ್ರು ಕಟ್ಟು ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ನೀವು ಫ್ರೇಮ್ ಇಂದ ಹೊರಗೆ ಹೋದ್ರಿ ಸರ್, ಫ್ರೇಮ್ ಅಲ್ಲೇ ಕುಣಿದ್ರಿ. ನಮ್ಗೆ ಯಕ್ಷಗಾನದಲ್ಲಿ ಫ್ರೇಮ್ ಅದು ಇದು ಅಂತ ಹೇಳಿ ಯಾವ್ದು ಗೊತ್ತಿಲ್ಲ. ಅವರು ಕ್ಯಾಮರಾಮ್ಯಾನ್ ಯಾವ್ದೋ ಒಂದು ಫ್ರೇಮ್ ಸೆಟ್ ಮಾಡಿರ್ತಾರೆ, ನಾವು ಅಷ್ಟರಲ್ಲೇ ಕುಣಿಬೇಕು, ಅಷ್ಟರಲ್ಲೇ ಹಿಂದೆ ಮುಂದೆ ಎಲ್ಲ ಮೂವ್ಮೆಂಟ್ ತೋರಿಸ್ಬೇಕು. ಉದಾಹರಣೆಗೆ ಈಗ ನೀವು ನೋಡ್ತಾ ಇರುವ ಸುಧನ್ವನ ಪ್ರವೇಶ, ಅದು ಮಾಡ್ಬೇಕಾದ್ರೆ ನಾನೊಂದ್ 10 ಸರ್ತಿ ರೀಟೇಕ್ ತಗೊಂಡಿದ್ದೇನೆ. ಯಾಕಂದ್ರೆ ಫ್ರೇಮ್ ಇಂದ ಹೊರಗೆ ಬಂತು, ದಿಗಿಣ ತೆಗೆಯುವಾಗ ನನ್ನ ಕೈ ಆಚೆ ಹೋಯ್ತು, ಕಿರೀಟ ಮೇಲ್ ಹೋಯ್ತು, ಸುಮಾರು ಕಷ್ಟಗಳಿತ್ತು. ಅಂತೂ ಶೂಟಿಂಗ್ ಮುಗೀತು. ಶೂಟಿಂಗ್ ಮುಗ್ದು ಒಂದು 3 ದಿವಸ ಬ್ರೇಕ್ ತಕೊಂಡೆವು, ಅದೇನೋ ಕನ್ವರ್ಷನ್ ಆಗ್ಲಿಕ್ಕಿತ್ತು ಅಂತ ಹೇಳಿ. ಆಮೇಲೆ ಎಡಿಟಿಂಗ್ ಕೂತ್ಕೊಳ್ಳಾಗ ನಮ್ಗೆ ನಿಜವಾದ ಅದರ ಏನು ಪೇನ್ ಏನುಂಟು ಅದು ಎಡಿಟಿಂಗ್ ಟೇಬಲ್ ಅಲ್ಲಿ ಕೂತಾಗ ಗೊತ್ತಾದ. ಯಾಕಂದ್ರೆ ಒಂದು ಫ್ರೇಮ್ ಅನ್ನು ಎಡಿಟ್ ಮಾಡ್ಲಿಕ್ಕೆ ನಮ್ಗೆ ಕಮ್ಮಿ ಒಂದು ಗಂಟೆ ಬೇಕಿತ್ತು ನಮ್ಗೆ. ನಾವು ಎಣಿಸಿದಷ್ಟು ಅದು ಸುಲಭ ಇರ್ಲಿಲ್ಲ. ಆದ್ರೂ ಒಳ್ಳೆಯ ಎಡಿಟರ್ ಇದ್ದ ಕಾರಣ ಆ ಕೆಲಸಗಳು ಬೇಗ ಬೇಗ ಆಗ್ತಾ ಹೋಯ್ತು. ಬಟ್ ಏನಾಯ್ತು, ಒಂದು ಸೀಕ್ವೆನ್ಸ್ ಎಡಿಟಿಂಗ್ ಮಾಡ್ಕೊಂಡು ಹೋದೆವು, ಇನ್ನು ಫೈನಲ್ ಎಡಿಟಿಂಗ್ ಆಗ್ತಾ ಇದೆ. ಯಾಕಂದ್ರೆ ನನಗೆ ಮತ್ತೆ ಅಲ್ಲಿ ಉಳ್ಕೊಳ್ಳಿಕ್ಕೆ ಟೈಮ್ ಇಲ್ಲ, ನಾನು ಇಲ್ಲಿ ಬರ್ಬೇಕು, ರಿಟರ್ನ್ ಬರ್ಬೇಕಾಗಿ. ಸೊ 27ಕ್ಕೆ ಅಲ್ಲಿ ನಿಲ್ಸಿ 28ಕ್ಕೆ ಊರು ಬಿಟ್ಟವ. ಈಗ ಬೆಹರಿನಲ್ಲಿ ಇದ್ದೇನೆ, ಎಡಿಟಿಂಗ್ ನಡೀತಾ ಇದೆ, ಫೈನಲ್ ಎಡಿಟಿಂಗ್ ಆಗ್ತಾ ಉಂಟು. ಇಟ್ ವಿಲ್ ಟೇಕ್ ಸಮ್ ಟೈಮ್, ಅಂದ್ರೆ 1.5 ತಿಂಗಳು ಹೋಗಿದ್ದೀನಿ. ಅಷ್ಟರೊಳಗೆ ಫೈನಲ್ ಔಟ್ಪುಟ್ ರೆಡಿ ಆಗ್ತದೆ. ಇದಿಷ್ಟು ನನ್ನ ಈ ಪ್ರಾಜೆಕ್ಟ್ ಇದ್ದು ಕಥೆ. 5-6 ಲಕ್ಷ ರೂಪಾಯಿಗಳನ್ನ ಹಾಕಿದ್ದೀರಾ ತಮ್ಮ ಕನಸಿನ ಪ್ರಾಜೆಕ್ಟ್ಗೆ ಅಲ್ವಾ ಸರ್? ಇದೀಗ ತಾವು ಒಂದು ಮಾತುಗಳನ್ನ ಹೇಳಿದ್ರಿ, ಗೊತ್ತಿಲ್ಲ ಫಸ್ಟಿಗೆ ನಾವು ಇಷ್ಟು ಬಜೆಟ್ ಅಂತ ಹಾಕಿದ್ವಿ, ತದನಂತರ ಡಬಲ್ ತ್ರಿಬಲ್ ಆಯ್ತು ಹೋಯ್ತು ಅನ್ನುವಂಥದ್ದು. ಆದರೆ ಹೇಳದೆಯೂ ಕೇಳದೆಯೂ ಕೂಡ ಸ್ಪಾನ್ಸರ್ಸ್ಗಳು ಬಂದರು ಅನ್ನುವಂಥದ್ದು. ಇದಕ್ಕೊಂದು ಮಾತು ಹೇಳ್ತಾರೆ, ಒಬ್ಬ ಸಾಧನೆ ಮಾಡಬೇಕು ಅಂತ ಹೊರಟಾಗ ಎಷ್ಟೇ ಅಡ್ಡದಾಗಿರುವಂತಹ ಬೆಟ್ಟದಷ್ಟು ಕಷ್ಟಗಳು ಇದ್ರೂ ಕೂಡ ಅದು ಹೋಗುತ್ತೆ ಅಟ್ ಎ ಟೈಮ್ ಅನ್ನುವಂಥದ್ದು. ಜೊತೆಗೆ ದೇವರು ಒಂದು ಮನಸ್ಸು ಮಾಡಿದರೆ ಸಾಧಕ ಹೋಗ್ತಾನೆ ಅಂತ ಹೇಳಿದ್ರೆ ಯೋಗ ಇದ್ದವನಿಗೆ ಯೋಗ ಬಂದೇ ಬರುತ್ತೆ ಅನ್ನುವಂಥ ಒಂದು ಮಾತೇನಿದೆ. ಸೊ ಅದು ಬಂದಿದೆ ಅನ್ನುವಂಥದ್ದು. ಆ್ಯಂಡ್ ಹೆಮ್ಮೆ ಆಗುತ್ತೆ ಸರ್, ತಮ್ಮ ಸ್ಟ್ರಗಲ್ಗಳು, ತಾವು ಮಾಡಿರುವಂಥ ಪರಿಶ್ರಮ, ಶ್ರದ್ಧೆ, ಪ್ರಾಮಾಣಿಕತೆ ಎಲ್ಲದಕ್ಕೂ ಕೂಡ ಎಲ್ಲರೂ ಕೂಡ, ಜೊತೆಗೆ ಯಕ್ಷಗಾನ ಕಲಾಭಿಮಾನಿಗಳು ಕೂಡ ತಕ್ಕದಾಗಿರುವಂತಹ ಪ್ರಶಂಸೆಯನ್ನು ಕೊಡ್ತಾರೆ, ಪ್ರೋತ್ಸಾಹವನ್ನು ಕೊಡ್ತಾರೆ ಅನ್ನೋಂಥ ನಂಬಿಕೆ ಇದೆ. ಜೊತೆಗೆ ತಾವು ಹೇಳಿದಾಗೆ ಈ ಎಡಿಟಿಂಗ್ ವಿಚಾರಗಳ ಬಗ್ಗೆ ಮಾತಾಡಿದ್ರಿ. ಆ್ಯಂಡ್ 9 ನವರಸಗಳನ್ನು ತಾವು ಒಬ್ಬರೇ ಅಭಿನಯಿಸಿದ್ರಿ. ನಾನು ಇದರ ಬಗ್ಗೆ ಕೂಡ ನಾವು ಮಾತನಾಡ್ತೇನೆ. ಟೆಕ್ನಿಕಲ್ ಟೀಮ್ ದೃಶ್ಯಾವಳಿಗಳನ್ನು ಪ್ಲೇ ಮಾಡಿ. ಬಿಫೋರ್ ದಟ್ ಒಂದು ಕರೆಯನ್ನು ನಾನು ಸ್ವೀಕಾರ ಮಾಡ್ತೇನೆ. ಒಂದು ಕರೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ಹಲೋ, ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ವೈ ಪೂರ್ಣೇಶ್ವರ ಎರ್ಮಾಳಿಂದ ಪೂರ್ಣೇಶ್ ರಾವ್. ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್, ಮಾತಾಡಿ. ನಾವು ಅವರ ದೊಡ್ಡ ಅಭಿಮಾನಿ, ವೇಷ ಹೋಗಿ ನೋಡ್ತಾ ಇದ್ದೇವೆ. ಒಂದ್ ದಿವಸ ಒಂದು ಅಕ್ಕನ ಮನೆಯಲ್ಲಿ ನಾವು ಪ್ರೋಗ್ರಾಮ್ ಮಾಡಿಸಿದ್ದೇವೆ, ಅವರದ್ದು ವಿಷಯ ಪಾತ್ರ ಮಾಡಿಸಿದ್ದಾರೆ, ದುಷ್ಟ ಬುದ್ಧಿ ಅಂತ ಪ್ರಸಂಗದಲ್ಲಿ. ಅದನ್ನು ನೋಡಿ ತುಂಬಾ ಮತ್ತೆ ಮೆಚ್ಚುಗಾಗಿ ಸುಮಾರು ಸಲ ಅವರ
ಯಕ್ಷಗಾನಕ್ಕೆ ಹೋಗಿದ್ದೆವು. ಓಕೆ ಓಕೆ ಓಕೆ. ದೀಪಕ್ ಪೇಶರ ಬಗ್ಗೆ ಕುರಿತುಂಟು. ಓಕೆ ಎಸ್ ಎಸ್ ದೀಪಕ್ ಸರ್ ನೆನಪಾಯ್ತು ನನಗೆ, ಖಂಡಿತ ನೆನಪಾಯ್ತು. ಮನೋಹರ್ ಕುಮಾರ್ ಸರ್. ಮನೋಹರ್ ಕುಮಾರ್. ಎಸ್ ಸರ್ ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ನಮ್ಮ ಅಭಿಮಾನಿಗಳು. ಎಸ್ ಸರ್ ದೀಪಕ್ ಸರ್, ಈಗ ನಾವುಗಳು ಹೇಳುವಾಗ ಸುಲಭವಾಗಿ ಹೇಳಬಹುದು, ತಾವುಗಳು ಕೂಡ ಹೇಳಿದ್ರಿ ಎಷ್ಟು ಕಷ್ಟ ಇತ್ತು ಅನ್ನುವಂಥದ್ದು. ಆ್ಯಂಡ್ ತಾವು 9 ವೇಷಗಳನ್ನು ಹಾಕಬೇಕು, ತೊಡಬೇಕು, ಅಲ್ಲಿ ವೇಷಭೂಷಣಗಳನ್ನು, ಜೊತೆಗೆ ಮುಖಕ್ಕೆ ಬಣ್ಣಗಾರಿಕೆಯನ್ನು, ನಮ್ಮ ವಸ್ತ್ರಗಾರಿಕೆಯನ್ನು ಎಲ್ಲವೂ ಕೂಡ ಮಾಡಬೇಕು, ಜೊತೆಗೆ ಅಂತಹ ಹಾವಭಾವಗಳನ್ನು, ಮಾತುಗಾರಿಕೆ ಎಲ್ಲವೂ ಕೂಡ ಮಾಡಬೇಕಂತ ಬಂದಾಗ ಎಡಿಟಿಂಗ್ನಲ್ಲಿ ಈ ಕೆಲಸ ಇನ್ನಷ್ಟು ಬಿಗಿಯಾಗಿರುತ್ತೆ. ಹಾಗಾದರೆ ನಾವು ನೋಡ್ತಾ ಇರುವಂಥದ್ದು ಹಾಗಾದರೆ ಫೈನಲ್ ಔಟ್ಪುಟ್ ಅಲ್ವಾ? ರಾ ಎಡಿಟಿಂಗ್ ಫೈನಲ್ ಔಟ್ಪುಟ್ ಹಾಗಾದ್ರೆ ನಾವು ಮತ್ತಷ್ಟು ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಕೊಳ್ಬೇಕಾಗುತ್ತೆ. ಫೈನಲ್ ಔಟ್ಪುಟ್ ಇನ್ನೂ ಚೆನ್ನಾಗಿ ಬರ್ತಾ ಇದೆ. ಓಕೆ ಓಕೆ ಓಕೆ, ಸ್ವಲ್ಪ ನಂದೊಂದು ಎಕ್ಸ್ಪೆಕ್ಟೇಷನ್ ಇದೆ, ಆ ಎಕ್ಸ್ಪೆಕ್ಟೇಷನ್ ಪ್ರಕಾರ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ ಸರ್, ಈಗ ಸುಧನ್ವಾರ್ಜುನ ಪ್ರಸಂಗ 2 ಗಂಟೆ ಅವಧಿ ಇರುವಂತಹ ಒಂದು ಈ ದೃಶ್ಯಾವಳಿಗಳು, ಯಾವೆಲ್ಲ ಪಾತ್ರಗಳು ಬಂದು ಹೋಗುತ್ತೆ ಸರ್ ಈ ಒಂದು ಸುಧನ್ವಾರ್ಜುನ ಪ್ರಸಂಗದಲ್ಲಿ? ಜೊತೆಗೆ ಯಾಕೆ ತಾವು ಈ ಒಂದು ಪ್ರಸಂಗವನ್ನೇ ತಾವು ಚೂಸ್ ಮಾಡಿದ್ರೆ ಅನ್ನೋಂಥ ವಿಚಾರ ಬರುತ್ತೆ. ಜೊತೆಗೆ ಎಲ್ಲ ವಿಚಾರದ ಬಗ್ಗೆ ಮಾತಾಡಿದಾಗ ನಾವು ವಿಷುವಲ್ಗಳನ್ನು ಪ್ಲೇ ಮಾಡ್ತೇವೆ, 9 ಪಾತ್ರಗಳು ಕೂಡ ಇದರಲ್ಲಿ ಬರುತ್ತೆ. ತಾವು ಇದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ಗಳನ್ನು ಕೊಡಿ ಸರ್. ಈ ಒಂದು ವಿಚಾರದ ಬಗ್ಗೆ ಹೊಸ ಬದಲಾವಣೆಯನ್ನು ತಂದಿದ್ದೀರಾ, ಜನರಿಗೂ ಕೂಡ ಇದೊಂದು ಸ್ವಲ್ಪ ರೀಚ್ ಆಗಲಿ ಅನ್ನುವಂಥ ದೃಷ್ಟಿಯಲ್ಲಿ. ಎಸ್, ಸುಧನ್ವಾರ್ಜುನ ಪ್ರಸಂಗದಲ್ಲಿರುವಂತಹ ಕೆಲವು ವಿಭಿನ್ನವಾಗಿರುವಂತಹ 9 ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ದೀಪಕ್ ಪೇಜಾವರ ರಾವ್ ಅವರು. ಎಸ್ ಸರ್. ಎಸ್ ಸರ್ ಓಕೆ. ಈ ಒಂದು ಪಾತ್ರ ಈ ಪಾತ್ರ ಹಂಸಧ್ವಜನ ಪಾತ್ರ. ಇದು ನಾನು ಇದಕ್ಕಿಂತ ಮೊದಲು ಯಾಕೆ ಈ ಪ್ರಸಂಗ ಆಯ್ದುಕೊಂಡೆ ಅಂತ ನಾನೊಂದು ಸ್ಪಷ್ಟನೆ ಕೊಡ್ತೇನೆ. ಎಸ್ ಸರ್. ಸುಧನ್ವಾರ್ಜುನ ಪ್ರಸಂಗವೇ ಯಾಕೆ ಅಂತ ಕೇಳಿದ್ರೆ, ಬಹುಶಃ ಈ ಪ್ರಸಂಗದಲ್ಲಿ ಎಲ್ಲಾ ರಸಗಳಿಗೂ ಒಂದು ಅವಕಾಶ ಇದೆ, ನವರಸಗಳಿಗೂ ಒಂದು ಅವಕಾಶ ಇದೆ, ಮತ್ತೆ ಪ್ರತಿ ಪಾತ್ರಕ್ಕೂ ತನ್ನದೇ ಆದಂತಹ ಒಂದು ತೂಕ ಇದೆ, ಒಂದು ಜಾಗ ಇದೆ ಆ ಕತೆ. ಸುಮ್ನೆ ಏನೋ ಒಂದು ಬಂದು ಹೋಗೋ ಪಾತ್ರಗಳಲ್ಲ. ಪ್ರತಿ ಪಾತ್ರವು ಯಾವುದೋ ಒಂದು ರಸೋತ್ಪತ್ತಿಯನ್ನ ಮಾಡ್ತದೆ ಅಲ್ಲಿ ರಂಗದಲ್ಲಿ ಬಂದು. ಹಾಗಾಗಿ ಈ ಪ್ರಸಂಗ ನನಗೆ ಸುಟೇಬಲ್ ಅನ್ನಿಸಿತ್ತು. ಮತ್ತೆ ಈ ಪ್ರಸಂಗದಲ್ಲಿ ಎಲ್ಲಾ ಬಗೆಯ ಪಾತ್ರಗಳಂದ್ರೆ ರಾಜವೇಷ, ಪುಂಡುವೇಷ, ಸ್ತ್ರೀವೇಷ, ಹಾಸ್ಯ, ಬಣ್ಣದ ವೇಷ ಎಲ್ಲವೂ ಬರ್ತದೆ. ಮತ್ತೆ ನನಗೆ ಅತ್ಯಂತ ಪ್ರಿಯವಾದ ಪ್ರಸಂಗ ಸುಧನ್ವಾರ್ಜುನ ಪ್ರಸಂಗ. ನಾನು ಲೈವ್ ಅಲ್ಲಿ ಅಂದ್ರೆ ನೇರ ಊರಲ್ಲಾಗಿದ್ರೆ ಈ ಪಾತ್ರದ ಎಲ್ಲಾ ಪಾತ್ರಗಳನ್ನು ಮಾಡಿದವ ನಾನು. ಹಂಸಧ್ವಜ, ಕೃಷ್ಣ, ಸುಧನ್ವ, ಪ್ರಭಾವತಿ ಎಲ್ಲಾ ಪಾತ್ರಗಳನ್ನು ಮಾಡಿ, ಹಾಸ್ಯವನ್ನು ಬಿಟ್ಟು ಬೇರೆ ಎಲ್ಲಾ ಪಾತ್ರಗಳನ್ನು ಮಾಡಿದ್ದೆ. ಆಮೇಲೆ 2-3 ಬಾರಿ ಸುಧನ್ವನ ಪಾತ್ರಕ್ಕೆ ಕಾಂಪಿಟಿಷನ್ ಗಳಲ್ಲಿ ನನಗೆ ಪ್ರಶಸ್ತಿ ಸಿಕ್ಕಿದೆ. ಹಾಗಾಗಿ ನನಗೆ ಯಾಕೋ ಈ ಪ್ರಸಂಗ ಅತ್ಯಂತ ಇಷ್ಟವಾದ ಪ್ರಸಂಗ. ಮತ್ತೆ ಯಾಕೆ ಈ ಪ್ರಸಂಗ ಆಯ್ದುಕೊಂಡೆ ಅಂತ ಹೇಳಿದ್ರೆ, ನನಗೊಂದು ಆಸೆ ಇತ್ತು. ಅಂದ್ರೆ ಪ್ರತಿ ಪಾತ್ರಗಳ ಚಿತ್ರಣವನ್ನ, ಪಾತ್ರ ಚಿತ್ರಣ ಏನಿಲ್ಲ, ಚಿಕ್ಕಪ್ಪ ಫೋನ್ ಮಾಡಿದ್ರಲ್ಲ ಪೇಜಾವರ ಸತ್ಯಾನಂದ, ಅವ್ರು ಹೇಳಿದಾಗ ಅವ್ರು ನನ್ನ ಪ್ರಥಮ ಗುರುಗಳು ಹೌದು. ಎಸ್ ಸರ್, ತಾಂತ್ರಿಕವಾಗಿರುವಂತಹ ಸಮಸ್ಯೆ ಇದೆ, ಟೆಕ್ನಿಕಲ್ ಇಶ್ಯೂಸ್ ಇದೆ. ಅವರ ಸುಧನ್ವ ಅತ್ಯಂತ ಫೇಮಸ್ ಆದ ಸುಧನ್ವ. ಅವರು ಮೊದಲು ಕಟೀಲ್ ಮೇಳದಲ್ಲಿ ಇದ್ದಾಗ ಓಕೆ 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 ಕೇಳ್ತಾ ಇದೆಯಾ? ಇಲ್ಲ ಸರ್, ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ, ಸ್ವಲ್ಪ ಇಂಟರ್ನೆಟ್ ಸಮಸ್ಯೆ ಇದೆ ಅನ್ನುವಂಥದ್ದು ಕಾಣುತ್ತೆ ತಮ್ಮ ಕಡೆಯಿಂದ. ಎಸ್ ಸರ್, ಈಗ ಮಾತಾಡಿ ಸರ್. ಬರ್ತೇನೆ ಮಾತಾಡ್ತೇನೆ. ಒಂದು ಕರೆ ನಾನು. ಎಸ್ ಸರ್, ಕೇಳ್ತಾ ಇದೆ ಸರ್. ಎಸ್ ಸರ್, ಮಾತಾಡಿ ಸರ್. ಓಕೆ, ಬರ್ತೇನೆ ಸರ್. ಒಂದು ಕರೆ ನಾನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ನಮಸ್ತೆ ಮೇಡಮ್. ಹಲೋ, ನಾನು ಕುಸುಮ್ ಅಂತ ಮಾತಾಡುದು. ದೀಪಕ್ ನನ್ನ ಸ್ಟೂಡೆಂಟ್ ಆಗಿದ್ದ MBA ಇರುವಾಗ. ಹಲೋ ದೀಪಕ್. ಹಾಯ್ ಮ್ಯಾಮ್, ಹೇಗಿದ್ದೀರಿ? ಹಲೋ,
ಮಾತಾಡಿ ಮಾತಾಡಿ ಮೇಡಮ್, ಕೇಳ್ತಾ ಇದೆ ದೀಪಕ್ ಅವರಿಗೆ, ಮಾತಾಡಿ. ಓಕೆ, ನಾನೇನ್ ಹೇಳ್ಬೇಕಂದ್ರೆ ದೀಪಕ್ ತುಂಬಾ ಈಗ ಹೇಗ್ ಕಾಣ್ತಾನೆ ಹಾಗೆ ಸೌಮ್ಯ ಹುಡುಗ ಆಗಿದ್ದ, ಆದ್ರೆ ತುಂಬಾ ಕಷ್ಟಪಟ್ಟು ವಿದ್ಯೆ ತಗೊಂಡ ಹುಡುಗ. ಐ ಥಿಂಕ್ ಅವನು MBA ಮಾಡ್ತಾ ಇರುವಾಗ ಅವನನ್ನ ಸಾಕಿದ್ದು ಅವನ ಯಕ್ಷಗಾನನೇ. ಈಗ ಅವನು ಯಕ್ಷಗಾನಕ್ಕೆ ಕೊಡುಗೆ ನೀಡ್ತಾ ಇದ್ದಾನೆ. ಐ ಆಮ್ ರಿಯಲಿ ರಿಯಲಿ ವೆರಿ ಪ್ರೌಡ್ ಆಫ್ ಹಿಮ್. ಕೀಪ್ ದ ಗುಡ್ ವರ್ಕ್ ಗೋಯಿಂಗ್ ದೀಪಕ್. ವೆರಿ ನೈಸ್ ಟು ಸಿ ಯು ಆನ್ ದ TV. Thank you so much, ma'am. Thanks for calling me. It means a lot to me to have you on this show. Yes sir, yes sir. Thank you so much madam. ನಿಜವಾಗ್ಲೂ ಕೂಡ ಪ್ರೌಡ್ ಫೀಲ್ ಆಗುತ್ತೆ ಸರ್ ದೀಪಕ್ ಸರ್ ತಮ್ಮ ಬಗ್ಗೆ ಕೇಳಿದಾಗ. ಅಂಡ್ ಒಂದು ಮಾತನ್ನ ಹೇಳಿದ್ರು, ಈ ಸಂದರ್ಭ ತಾವು MBA ಮಾಡಿರುವಂತದ್ದು ಕೂಡ ಯಕ್ಷಗಾನದಿಂದಲೇ ಅನ್ನುವಂತ ವಿಚಾರವನ್ನ ಹೇಳಿದ್ರು. ಹೌದಾ ಸರ್? ಹೇಳಿ ಸರ್. ಆಗ ನನ್ನ ಮನೋಜ್ ಅವರು ಹೇಳಿದ ಮಾತಿಗೂ ಈಗ ಮ್ಯಾಮ್ ಕುಸುಮ್ ಹೇಳಿದವರ ಮಾತಿಗೂ ನಾನು ಒಪ್ಪಿಕೊಳ್ತೇನೆ. ಯಾಕಂದ್ರೆ ಫ್ಯಾಮಿಲಿಯಲ್ಲಿತ್ತು ಆವಾಗ ನಮ್ಗೆ ಕೈ ಹಿಡಿದು ನಮ್ಮ ಮೇಲೆ ತಂದದ್ದೇ ಯಕ್ಷಗಾನ. ನನ್ನ ವಿದ್ಯೆಗೆ ಬೇಕಾಗಿರುವ ಫೀಸ್ ಆಗ್ಲಿ, ಯಕ್ಷಗಾನದಿಂದಾಗಿ ನಾನು ನನ್ನ ಅನುಕೂಲತೆಗಳೇನಿದ್ರು, ನನ್ನ ರಿಕ್ವೈರ್ಮೆಂಟ್ಸ್ ಏನಿದ್ರು ಅದನ್ನೆಲ್ಲ ನಾನು ಫುಲ್ಫಿಲ್ ಮಾಡ್ಕೊಂಡಿದ್ದೇನೆ. ಆಮೇಲೆ ಡಾಕ್ಟರ್ ಕುಸುಮ್ ಅವರು ನನ್ನ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು. ನಾನು MBA ಮಾಡ್ತಿರುವಾಗ ನನ್ನ ಪ್ರೊಫೆಸರ್ ಅವರು. ಶಿ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಎಷ್ಟೋ ಕಷ್ಟಗಳನ್ನ, ನನ್ನ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ನನ್ನ ಪರ್ಸನಲ್ ಪ್ರಾಬ್ಲಮ್ಸ್ ಇರ್ಬೋದು, ಅವ್ರ ಹತ್ರ ಹೇಳ್ಕೊಂಡಿದ್ದೇನೆ. ಶಿ ವಾಸ್ ಅ ವೆರಿ ಗುಡ್ ಕೌನ್ಸಿಲರ್ ಆಕ್ಚುಲಿ. ನನ್ನ ಕೌನ್ಸಿಲ್ ಮಾಡಿ, ಇಲ್ಲ ನೀನ್ ಸ್ಟಡೀಸ್ ಮಾಡು, ನಿನ್ನ ಪ್ಯಾಷನ್ ಏನು ಅದನ್ನು ಮುಂದುವರ್ಸ್ಕೊಂಡು ಹೋಗು. ಹಾಗಾಗಿ ಅವರಿಗೆ ನನ್ನ ಬಗ್ಗೆ ಹೆಚ್ಚಿನ ವಿವರಗಳು ಗೊತ್ತಿರೋ ಕಾರಣ ಬಹಳ ಖುಷಿ ಆಯ್ತು ನಂಗೆ ಅವ್ರು ಫೋನ್ ಮಾಡಿ. ಬ್ಯೂಟಿಫುಲ್ ಬ್ಯೂಟಿಫುಲ್. ಎಸ್ ಸರ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ. ನಮಸ್ತೆ ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾನು ಶರತ್ ಕುಮಾರ್ ಕದ್ರಿ. ಶರತ್ ಕುಮಾರ್ ಕದ್ರಿ, ನಮಸ್ತೆ ಸರ್. ನಮಸ್ತೆ, ಮಾತಾಡಿ. ನಮಸ್ತೆ ದೀಪಕ್ ರಾವ್ ಪೇಜ್ ಅವರಿಗೆ ಕೂಡ ನಮಸ್ತೆ. ನಮಸ್ತೆ ಶರತ್, ನಮಸ್ತೆ. ಮಾತಾಡಿ ಮಾತಾಡಿ ಸರ್. ದೀಪಕ್ ಇಲ್ವಾ ಪೇಜ್ ಅವರ? ಇದ್ದಾರೆ ಸರ್. ಅವರ ವಾಯ್ಸ್ ಕೇಳ್ತಾ ಇಲ್ಲ. ಹಲೋ ಇದ್ದೇನೆ. ಹಲೋ, ಮಾತಾಡಿ ಸರ್, ಹೇಳ್ತಾ ಇದೆ. ಒಳ್ಳೆ ಕಾರ್ಯಕ್ರಮ ಸರ್. ಇವತ್ತು ನಮ್ಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಒಂದು ರಂಗದಲ್ಲಿ ಒಬ್ಬ ಕಲಾವಿದ 9 ಪಾತ್ರಗಳು, ನವರಸಗಳನ್ನು ಮಾಡುವಂತದ್ದು ಕೆಪಾಸಿಟಿ ನನ್ನ ಲೆಕ್ಕದಲ್ಲಿ ನಾನು ಕಂಡಿಲ್ಲ, ಯಾರಲ್ಲೂ ಕಾಣಲಿಲ್ಲ ಇಷ್ಟವರೆಗೆ. ದೀಪಕ್ ರಾವ್ ಪೇಜ್ ಅವರ ಈ ಕೈಂಕರ್ಯದಲ್ಲಿ ಹೊರಟಿದ್ದಾರೆ. ನಂಗೆ ತುಂಬಾ ಖುಷಿ ಆಯ್ತು. ಇವತ್ತು ನಿಮ್ಮ ಸ್ಟುಡಿಯೋಗೆ ಒಂದು ಕಳೆ, ಆಕ್ಚುಲಿ ನಿಜವಾದ ಒಂದು ಕಲಾವಿದರನ್ನು ನೀವು ಕೂತ್ಕೊಳಿಸಿದ್ದೀರಿ. ನಾನು ಫೋನ್ ಮಾಡೋದು ತುಂಬಾ ಕಡಿಮೆ, ಮಾಡ್ಲಿಲ್ಲ, ಕಡಿಮೆ ಅಲ್ಲ, ಒಂದು 2 ಸಲ ಮಾಡಿದ್ದೇನೆ ಅಷ್ಟೇ. ನನ್ಗೆ ಇವತ್ತು ತುಂಬಾ ಖುಷಿ ಆಯ್ತು. ಅಂದ್ರೆ ಒಬ್ಬ ಒಂದು ಕಲಾವಿದ ಹಾಗೆ ಎಲ್ಲ ಪಾತ್ರಗಳನ್ನು ಮಾಡ್ಬೇಕು. ಯಾರಿದ್ದಾರೆ ಎಲ್ಲರೂ ಕಲಾವಿದ ಅಂತ ಹೇಳ್ತಾರೆ ಅಷ್ಟೇ. ಯಾವುದೋ ಒಂದು ಪಾತ್ರ, ಯಾವುದೋ ಒಂದು ಸನ್ನಿವೇಶ, ಯಾವುದೋ ಒಂದು ವರ್ಗಕ್ಕೆ ಸೇರಿದಂತಹ ಪಾತ್ರಗಳನ್ನು ಮಾಡ್ತಾರೆ. ಇವರು ಹಾಗೆ ಅಲ್ಲ, 9 ಪಾತ್ರಗಳನ್ನು ಒಂದು ಪ್ರಸಂಗವನ್ನು ಆಯ್ಕೆ ಮಾಡಿ 9 ಪ್ರಸಂಗದಲ್ಲಿ 9 ರಸಗಳನ್ನು ತರುವುದು ಅದು ಕಷ್ಟ ಸಾಧ್ಯ. ಅದೊಂದು ಯಜ್ಞ. ತುಂಬಾ ಖುಷಿ ಆಯ್ತು. ಲೈಫ್ ಅಲ್ಲಿ ಒಂದು ಕಲಾವಿದ ಅಂತ ಹೇಳುದು ಇಂಥವರಿಗೆ ಮಾತ್ರ. ಹಾಗಾಗಿ ನಾನು ಖುಷಿಯಾಗಿ ಒಂದು ಫೋನ್ ಮಾಡಿದ್ದೆ. ಅವರಿಗೊಂದು ನನ್ನ ಅಭಿನಂದನೆ, ಅಭಿವಂದನೆ. ಎಸ್ ಸರ್, ಏನ್ ಹೇಳ್ತೀರಾ ಸರ್? ದೀಪಕ್ ಸರ್, ದೀಪಕ್ ಸರ್ ಇದ್ದಾರೆ, ಅವರೇ ಮಾತಾಡ್ತಾರೆ ಸರ್. ಎಸ್ ದೀಪಕ್ ಸರ್ ಮಾತಾಡಿ. ಅವರ ವಾಯ್ಸ್ ಕೇಳ್ತಾ ಇಲ್ಲ, ಅದಕ್ಕೆ. ಶರತನ ಕೇಳ್ತಾ ಇದೆಯಾ? ಶರತನ, ಹಲೋ. ಎಸ್ ಕೇಳ್ತಾ. ಮಾತಾಡಿ ಸರ್. ಶರತನ, ನೀವು ಫೋನ್ ಮಾಡಿ ನಿಮ್ಮ ಮನಸ್ಸಿನ ಅಭಿಪ್ರಾಯಗಳನ್ನ ಹಂಚಿಕೊಂಡೋದಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಯಾಕಂದ್ರೆ ನಾನು ಎರವೆಯಲ್ಲಿದ್ದಾಗ, ನಾನು ಸಣ್ಣ ಹುಡುಗನಾಗಿದ್ದಾಗ ಇವರ ಕದ್ರಿ ಬಳಗದವರೊಂದು ಯಕ್ಷಗಾನ ತಂಡ ಇತ್ತು. ಅದರಲ್ಲಿ ನನ್ನನ್ನು ಗುರುತಿಸಿ ನನಗೆ ಅವಕಾಶಗಳನ್ನ ಕೊಟ್ಟು, ಇದೇ ಶರತ್ ಕದ್ರಿ ಅವರು ಬಹಳ ಹಿಂದೆ ಒಂದು ಮಾತು ಹೇಳಿದ್ರು. ದೀಪಕ್ ನೋಡು, ಅವನ ನಾನು ಪ್ರೀತಿನ ದೀಪು ಅಂತ ಕರೆಯೋದು. ನೋಡು ದೀಪು, ನೀನು ಹೇಗೆ ಅಂತ ಹೇಳಿದ್ರೆ ನೀನು ಬರೇ ಒಂದು ವೇಷಕ್ಕೆ ಸೀಮಿತ ಅಲ್ಲ, ನೀನು ಒಂದ್ ದಿವಸ ಎಲ್ಲ ವೇಷ ಮಾಡೋ ಒಂದು ಒಳ್ಳೆ ಕಲಾವಿದ ಆಗ್ತೀಯ, ಆ ಭರವಸೆ ನನ್ನಲ್ಲಿ ಉಂಟು ಅಂತ. ನಾನು ಯಾವಾಗ ಸಣ್ಣ ಹುಡುಗ 10th ಅಲ್ಲಿ 11th ಅಲ್ಲಿ ಇರುವಾಗ ಆ ಮಾತು ಹೇಳಿದ್ದುಂಟಲ್ಲ, ಅದು ಒಂದು ಸ್ಫೂರ್ತಿ ಅಂತ ನನಗೆ. ಅದೊಂದು ರೀತಿಯ ಮೋಟಿವೇಶನ್ ಆಗಿ, ಅದಕ್ಕೆ ಅವರ ತಂಡದಲ್ಲಿ ಹಾಗೇ ನನಗೆ ಅವಕಾಶಗಳನ್ನು ಕೊಡ್ತಾ ಇದ್ರು. ಆಗ ನನ್ನನ್ನು ಸ್ತ್ರೀವೇಷಕ್ಕೂ ಕರಿತಾ ಇದ್ರು ಶರತಣ್ಣ, ರಾಜವೇಷಕ್ಕೂ ಕರಿತಾ ಇದ್ರು. ಎಲ್ಲಿವರೆಗೆ ಒಮ್ಮೆ ಬಣ್ಣದ ವೇಷ ಮಾಡಿಸಿದಾರ, ಅವ್ರಿಗೆ ನೆನ್ಪುಂಟ ಇಲ್ಲೋ ಗೊತ್ತಿಲ್ಲ. ಆಮೇಲೆ ಪುಂಡು ವೇಷಗಳನ್ನ ಕಲಿಸ್ತಾ ಇದ್ರು, ನಾಟಕೀಯ ವೇಷಗಳಿಗೆ ಕಲಿತಾ ಇದ್ರು. ಹಾಗಾಗಿ
ನನಗೆ ಬೇಕಾದ ಅವಕಾಶಗಳನ್ನು ಕೊಟ್ಟು ಬೆಳೆಸಿದ ಕೆಲವು ಮಂದಿಗಳಲ್ಲಿ ಶರತ್ ನಾನು ಒಬ್ರು. ಬಹಳ ಸಂತೋಷ ಆಯ್ತು ನನಗೆ. ಎಸ್ ಸರ್, ಥ್ಯಾಂಕ್ ಯು ಶರತ್ ಅವರೇ. ಸರ್ ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಮೇಡಮ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಮೇಡಮ್? ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್? ನಾನು ಪೂರ್ಣಿಮಾ ಜಗದೀಶ್ ಅಂತ ಹೇಳಿ ಬಹರೇನ್ ಮಾತಾಡ್ತಾ ಇದ್ದೇನೆ. ಓಕೆ ಪೂರ್ಣಿಮಾ ಜಗದೀಶ್ ಅವರು. ದೀಪಕ್ ಸರ್ ನಮಸ್ತೆ. ನಾನು ನನ್ನ ಪೂರ್ವಜ ಕೂಡ ದೀಪಕ್ ಸರ್ ಅವರ ಶಿಷ್ಯರು. ಮೊತ್ತ ಮೊದಲಾಗಿ ದೀಪಕ್ ಸರ್ ಅವರಿಗೆ ಅಭಿನಂದನೆಗಳು. ಯಕ್ಷಗಾನದಲ್ಲಿ ಇನ್ನಷ್ಟು ಹೊಸ ಆವಿಷ್ಕಾರಗಳು ತಮ್ಮಿಂದ ಸಾಧ್ಯ ಆಗ್ಲಿ ಅಂತ ಹೇಳಿ ಆಶಿಸ್ತೇವೆ. ದೀಪಕ್ ಸರ್ ಊರಲ್ಲಿ ಇದ್ದು ತುಂಬಾ ಶಿಷ್ಯವರ್ಗವನ್ನು ಹೊಂದಿದ್ದಾರೆ. ಆದ್ರೆ ಅವರು ತಮ್ಮ ವೃತ್ತಿ ಜೀವನಕ್ಕಾಗಿ ಬಹರೇನ್ಗೆ ಬಂದು ಇಲ್ಲಿ ಒಂದು ಯಕ್ಷಗಾನ ತಂಡ ಇದ್ದದನ್ನು ಇನ್ನಷ್ಟು ಶ್ರೀಮಂತಗೊಳಿಸಿ, ಅದರಲ್ಲೂ ಇಲ್ಲಿನ ಮಕ್ಕಳಿಗೆ ಯಕ್ಷಗಾನವನ್ನು ಕಲಿಸಿ, ಯಕ್ಷಗಾನವನ್ನು ಹೊರ ದೇಶದಲ್ಲಿಯೂ ಇರುವ ಮಕ್ಕಳಿಗೆ ಯಕ್ಷಗಾನದ ಅಭಿರುಚಿಯನ್ನು ತೋರಿಸಿದವರು. ಅದು ಕೂಡ ಯಕ್ಷಗಾನ ಕಲಿಸೋದು ಹೇಳಿದ್ರೆ ಶಾಸ್ತ್ರೋಕ್ತವಾಗಿ ಕಲಿಸ್ತಾರೆ ಅವರು. ಪರ್ಟಿಕ್ಯುಲರ್ಲಿ ಮಕ್ಕಳಿಗೆ ಬೇಕಾದಂತಹ ಯಕ್ಷಗಾನದ ಅಭಿರುಚಿಯನ್ನು ಹೆಚ್ಚಿಸಿದ್ದಾರೆ. ಬಹರೇನ್ನಲ್ಲಿ ಯಕ್ಷವೈಭವ ಕಾರ್ಯಕ್ರಮ ಇರಬಹುದು, ಅಥವಾ ಮಕ್ಕಳನ್ನೇ ತಯಾರುಗೊಳಿಸಿ ಬಬ್ರುವಾಹನ ಕಾಳಗ ಅನ್ನುವಂತಹ ಸಂಪೂರ್ಣ ಒಂದು ಪ್ರಯೋಗವನ್ನು ನಡೆಸಿದಂತಹ ಗುರುಗಳವರು. ದೀಪಕ್ ಸರ್, ನಿಜವಾಗಿಯೂ ಯಕ್ಷಗಾನದಲ್ಲಿರುವ ಅಭಿರುಚಿ ಇನ್ನು ಮುಂದೆಯೂ ಮುಂದುವರಿಸಿ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿ ಬಹರೇನ್ನಲ್ಲಿ ನಿಮ್ಮ ಶಿಷ್ಯವರ್ಗವನ್ನು ಇನ್ನಷ್ಟು ಪಳಗಿಸಿ ಇನ್ನಷ್ಟು ಹೆಸರು ಗಳಿಸಿ ನಿಮ್ಗೆ ಸದಾ ದೇವರ ಅನುಗ್ರಹ ಇರಲಿ ಎಂದು ನಮ್ಮ ಬಹರೇನ್ನ ಎಲ್ಲ ಯಕ್ಷಗಾನದ ಕಲಾವಿದರ ಪರವಾಗಿ ಆಶಿಸುತ್ತೇನೆ ಸರ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ದೀಪಕ್ ಸರ್ ನಮ್ಮ ಮಾತಾಡಿದಾಗ ಅನೇಕ ಕರೆಗಳು ಬರುತ್ತೆ. ಜೊತೆಗೆ ಅನೇಕ ಜನರು ನಾನು ಹೆಮ್ಮೆಯ ಶಿಷ್ಯ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇರ್ತಾರೆ. ತಾವು ಹೆಮ್ಮೆಯ ಗುರುಗಳು, ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಅನೇಕ ಶಿಷ್ಯ ವೃಂದವನ್ನು ತಾವು ಹೊಂದಿದ್ದೀರಾ. ಆ್ಯಂಡ್ ಒನ್ಸ್ ಅಗೇನ್ ನಮ್ಮ ಮನಸ್ಸಿನಲ್ಲಿ ಬರುವಂಥದ್ದು ದೀಪಕ್ ರಾವ್ ಅವರು ತುಳುನಾಡಲ್ಲೇ ಇರ್ತಾ ಇದ್ರೆ ಇನ್ನಷ್ಟು ಸಾಧನೆಗಳನ್ನು ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ. ತುಳುನಾಡಲ್ಲಿ ಮಾತ್ರ ಅಲ್ಲ, ಇವನ್ ಬಹರೇನ್ನಲ್ಲಿ ಕೂಡ ತುಂಬಾ ಶಿಷ್ಯರು ಇದ್ದಾರೆ. ಅಲ್ಲ, ನಾವು ಹೇಳ್ತಾ ಇರುವಂತದ್ದು ಮೇಡಮ್, ನಮಗೂ ತುಂಬಾ ಒಂದು ಗೌರವ ಇದೆ ಅದರ ಬಗ್ಗೆ. ಎಸ್ ಮೇಡಮ್, ಥ್ಯಾಂಕ್ ಯು ಧನ್ಯವಾದ ಮೇಡಮ್. ಥ್ಯಾಂಕ್ಸ್ ಎಲ್ಲ. ಎಸ್ ಸರ್, ಎಸ್ ದೀಪಕ್ ಅವರೇ, ಈಗ ಈ ಒಂದು ವಿಚಾರ ನಮ್ಮ ಸುಧನ್ವ ಅರ್ಜುನ ಪ್ರಸಂಗದ ಬಗ್ಗೆ. ಇಲ್ಲಿ ಸುಧನ್ವ ಬರುತ್ತಾರೆ, ಅರ್ಜುನ, ಜೊತೆಗೆ ದೂತ, ಹಂಸಧ್ವಜ, ಪ್ರಭಾವತಿ, ಇಂತಹ 9 ಕ್ಯಾರೆಕ್ಟರ್ಗಳು, ಏನು ಪ್ರಮುಖ ಕ್ಯಾರೆಕ್ಟರ್ಗಳು ಬರುತ್ತೆ. ಅದರಲ್ಲಿ ವೆರಿ ಚಾಲೆಂಜಿಂಗ್ ಆಗಿರುವಂಥದ್ದು ಅಥವಾ ದೀಪಕ್ ರಾವ್ ಅವರಿಗೆ ಎಸ್ ದಿಸ್ ಇಸ್ ಕ್ವೈಟ್ ಡಿಫ್ರೆಂಟ್ ಆರ್ ಎಲ್ಸ್ ಸ್ವಲ್ಪ ಕಷ್ಟ ಅನ್ನುವಂಥದ್ದು ಅನಿಸಿರುವಂಥದ್ದು ಏನಾದರೂ ಇದೆಯಾ, ಹೇಗೆ? ನಾನು ಆಗ್ಲೇ ಹೇಳಿದ ಹಾಗೆ ಈ ಎಲ್ಲಾ ಪಾತ್ರಗಳನ್ನ ನಾನು ಮೊದಲೇ ಮಾಡಿರುವ ಕಾರಣ ನನಗೆ ಚಾಲೆಂಜಿಂಗ್ ಅಂತ ಯಾವ್ದು ಅನಿಸ್ಲಿಲ್ಲ. ಬಟ್ ಆ ಪ್ರಾಸೆಸ್ ಏನಿದೆ, ಶೂಟಿಂಗ್ ಮಾಡ್ಕೊಂಡು ಒಂದೊಂದೇ ಪಾತ್ರವನ್ನು ರೆಕಾರ್ಡ್ ಮಾಡಿ, ದಟ್ ಪ್ರಾಸೆಸ್ ವಾಸ್ ಚಾಲೆಂಜಿಂಗ್ ಫಾರ್ ಮಿ. ನನಗೆ ಕತೆ ಆಗ್ಲಿ ಪಾತ್ರಗಳು ಚಾಲೆಂಜಿಂಗ್ ಅನ್ಸ್ಲೇ ಇಲ್ಲ. ಇದ್ರ ಬಗ್ಗೆ ನಾನು ನನ್ನ ಚಿಕ್ಕಪ್ಪ ಇನ್ನೊಬ್ರು ಇದ್ದಾರೆ, ವಿಜಯಾನಂದ ರಾವ್ ಅಂತ, ಅವರಲ್ಲಿ ನಾನು ಹೀಗೆ ಡಿಸ್ಕಸ್ ಮಾಡ್ಕೊಳ್ತಿರುವಾಗ ಅವ್ರು ಹೇಳಿದ್ರು, ನೀನು ಪ್ರಸಂಗವನ್ನು ಅಭ್ಯಾಸ ಮಾಡು, ಪಾತ್ರಗಳನ್ನು ಸ್ಟಡಿ ಮಾಡು, ಸಾಹಿತ್ಯಕ್ಕೆ ಹೆಚ್ಚು ಒತ್ತು ಕೊಡು ಅಂತ ಹೇಳಿದ್ರು. ಆಗ ನಾನು ಅವರಿಗೆ ಕೊಟ್ಟ ಉತ್ತರ, ಅಥವಾ ಇದರಿಂದ ಈಗ ಔಟ್ಪುಟ್ ಏನಿದೆ ಅದರಿಂದ ಎಕ್ಸ್ಪೆಕ್ಟ್ ಮಾಡುವಂತಹ ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅದಕ್ಕೂ ನನ್ನ ಉತ್ತರ ಒಂದೇ. ಈ ಏಕ ವ್ಯಕ್ತಿ ಯಕ್ಷಗಾನ ಅನ್ನುವ ಔಟ್ಪುಟ್ ಅಲ್ಲಿ ನಾವೇನ್ ತೋರಿಸ್ತಾ ಇದೀವಿ ಅಂತ ಹೇಳಿದ್ರೆ, ಒಬ್ಬ 9 ಪಾತ್ರಗಳನ್ನ ಮಾಡಿದ್ದಾನೆ ಎನ್ನುವುದನ್ನು, ಅದೇ ಫೋಕಸ್ ಅಲ್ಲಿ. ಇಲ್ಲಿ ಪ್ರಸಂಗಕ್ಕಾಗ್ಲಿ ಅಥವಾ ಸಾಹಿತ್ಯಕ್ಕಾಗ್ಲಿ ನಾನು ಹೆಚ್ಚು ಒತ್ತು ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಹಾಗಂತ ಯಾವುದೇ ಪಾತ್ರಗಳನ್ನು ನಾನು ಅದರ ಫ್ರೇಮ್ ಆಗ್ಲಿ ಅಥವಾ ಔಚಿತ್ಯ ಮೀರಿಯಲ್ಲಿ ನಾನು ಅದನ್ನು ನಿರ್ವಹಿಸಿದ್ದಿಲ್ಲ. ಕತೆ ಹಾಗೆ ಪ್ರಸಂಗದ ಹಾಗೆ ಉಂಟು, ಬಟ್ ಸಾಹಿತ್ಯಕ್ಕೆ ಮತ್ತೆ ಏನು ಇಡೀ ಪ್ರಸಂಗದ ಹಿನ್ನೆಲೆ ಮುನ್ನೆಲೆ ಏನು ಅದರ ಬಗ್ಗೆ ನಾನು ಹೆಚ್ಚು ಒತ್ತು ಕೊಡ್ಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ನನ್ನ ಮೈನ್ ಕಾನ್ಸಂಟ್ರೇಷನ್ ಇದ್ದದ್ದು ಪ್ರಯೋಗ, ಒಬ್ಬ ವ್ಯಕ್ತಿ 9 ಪಾತ್ರಗಳನ್ನು ಮಾಡಬಲ್ಲ ಅಂತ ಹೇಳಿ. ಮತ್ತೆ ಅತ್ಯಂತ ಚಾಲೆಂಜಿಂಗ್ ರೋಲ್ ಯಾವುದು ಅಂತ ಕೇಳಿದ್ರೆ ಅಫ್ಕೋರ್ಸ್ ಇಟ್ ವಾಸ್ ಸುಧನ್ವ. ಯಾಕಂತ ಹೇಳಿದ್ರೆ ನಾನು 1 ದಿವಸದಲ್ಲಿ ಮುಗಿಬಹುದು ಅನ್ಕೊಂಡಿದ್ದೆ ಈ ಶೂಟಿಂಗ್, ಬಟ್ ಅನ್ಫಾರ್ಚುನೇಟ್ಲಿ 2 ದಿನ ಈ ರೋಲ್ ಮಾಡ್ಬೇಕಾಯ್ತು ನನಗೆ. ಅಲ್ಲಿ ಯಾಕೆ ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳಿದ್ರೆ, ನಾಟ್ ಬಿಕಾಸ್ ಆಫ್ ದ ಆ ಪಾತ್ರದ ತೂಕವೇ ಹಾಗೆ. ಆ ಪಾತ್ರವನ್ನ ಪ್ರತಿಬಿಂಬಿಸುವುದುಂಟಲ್ಲ ರಂಗದಲ್ಲಿ, ಅದಷ್ಟೊಂದು ಸುಲಭ ಅಲ್ಲ. ಯಾಕಂದ್ರೆ
ನೋಡ್ಲಿಕ್ಕೆ ಅದು ಪುಂಡು ವೇಷದ ಕ್ಯಾಟಗರಿಯಲ್ಲಿ ಬಂದರೂ ಕೂಡ ಮಿಕ್ಕುಳಿದ ಪುಂಡು ವೇಷಗಳ ಹಾಗೆ ಪುಂಡು ಪಾತ್ರ ಅಲ್ಲ. ಅದೊಂದು ಗೌರವಿತ ಪಾತ್ರ, ತೂಕ ಇರುವ ಪಾತ್ರ. ಅರ್ಜುನ ಪಾತ್ರಕ್ಕೆ ಎಷ್ಟು ತೂಕ ಇದೆಯೋ ಅದಕ್ಕಿಂತ ಹೆಚ್ಚಿನ ತೂಕ ಆ ಪಾತ್ರ ಸುಧನ್ವನಿಗೆ ಇದೆ ಪ್ರಸಂಗದಲ್ಲಿ. ಒಂದು. ಎರಡನೇದು, ಅನೇಕ ಕಲಾವಿದರು ಯಕ್ಷಗಾನದಲ್ಲಿ ಅದೊಂದು ಫ್ರೀಡಮ್ ಉಂಟು ಎಲ್ಲ ಕಲಾವಿದರಿಗೆ, ಪಾತ್ರಗಳನ್ನು ತಮ್ಮ ಪರ್ಸೆಪ್ಷನ್ ಮೇಲೆ ಅದನ್ನು ಪೋರ್ಟ್ರೇ ಮಾಡುವಂತದ್ದು. ಆದ್ರೆ ಇಲ್ಲಿ ನಾನೇನ್ ಮಾಡ್ಕೊಂಡು ಹೋಗಿದ್ದೇನೆ ಅಂತ ಹೇಳಿದ್ರೆ, ಒಬ್ಬ ಸಾತ್ವಿಕ, ಅವನಿಗಿರೋದು ಒಂದೇ ಇಂಟೆನ್ಷನ್, ನನಗೆ ಕೃಷ್ಣನನ್ನು ನೋಡ್ಬೇಕು, ನನ್ನ ಅಮ್ಮ ನನ್ನ ತಂದೆ ನನ್ನ ತಂಗಿಯರಿಗೆ ಕೊಟ್ಟ ಮಾತು ಉಳಿಸ್ಬೇಕು, ಇಷ್ಟೇ. ಅದು ಮೂಲ ಸತ್ವ ಆ ಪಾತ್ರ. ಅದನ್ನೇ ನಾನು ಮೇನ್ ಫೋಕಸ್ ಆಗಿಟ್ಟುಕೊಂಡು ಈ ಪಾತ್ರವನ್ನು ನಿರ್ವಹಿಸಿದ್ದೇನೆ. ಬೇರೆ ಬೇರೆ ಕಲಾವಿದರು ಮಾಡಿದ ಸುಧಾರಣ ಪಾತ್ರ ಬೇರೆ ಬೇರೆ ರೀತಿಯಲ್ಲಿ ಅಭಿವ್ಯಕ್ತಿಗೊಂಡಿರಬಹುದು, ಇದೊಂದು ರೀತಿ ಬೇರೆ. ಆಮೇಲೆ ಪುಂಡು ವೇಷದ ಆ ಒಂದು ಟ್ರೆಂಡ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ ಇಲ್ಲಿ, ಯಾಕಂದ್ರೆ ನಾನು ಅದನ್ನು ಸ್ವಲ್ಪ ಲಿಮಿಟೇಷನ್ ಇಟ್ಕೊಂಡಿದ್ದೇನೆ. ಇನ್ನೊಂದು ಚಾಲೆಂಜಿಂಗ್ ಆಗಿದ್ದದ್ದು ನನಗೆ ಏನು ಅಂತ ಹೇಳಿದ್ರೆ, ನಿಮ್ಗೆಲ್ಲ ಸ್ಕ್ರೀನ್ ಅಲ್ಲಿ ತುಂಬಾ ಚಂದ ಕಾಣ್ತಾ ಉಂಟು, ಆದ್ರೆ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಮಾರ್ಬಲ್ ಇದು ಮೊಸಾಕ್ ಫ್ಲೋರಿಂಗ್, ಅದರ ಮೇಲೆ ಅವರು ಬ್ಲೂ ಬ್ಲಾಕ್ ಏನೋ ಮ್ಯಾಟ್ ಹಾಕಿಬಿಟ್ಟು ತೆಳುವಿದ್ದು ಅಲ್ಲಿ ಕಾಣ್ತಾ ಇದೆ, ಅದು ತುಂಬಾ ಸ್ಲಿಪ್ಪರಿ ಜಾರ್ತಾ ಇತ್ತು. ಅಂದ್ರೆ ಒಂದು ಹೆಜ್ಜೆ ಇಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಅಲ್ಲಿ. ಆಯ್ತಾ, ನಮ್ಗೆ ಕುಣಿಯುವಾಗ ದಿಗಿನ ತೆಗೆಯುವಾಗೆಲ್ಲ ಎಷ್ಟೋ ಸಲ ನಾನು ನಿಲ್ಸಿದ್ದುಂಟು. ಲಾಸ್ಟ್ ಆಗ ನನ್ನ ಕಾಲು ಟ್ವಿಸ್ಟ್ ಆಗಿ ಕಾಲು ನೋವು ಇವತ್ತಿಗೂ ಉಂಟು, ಹೋಗ್ಲಿಲ್ಲ. ಸೊ ವಿತ್ ಆಲ್ ದೋಸ್ ಲಿಮಿಟೇಷನ್ಸ್ ನಾನು ಆ ಪಾತ್ರ ನಿರ್ವಹಿಸಬೇಕಾಯಿತು. ಮತ್ತೆ ಇಲ್ಲಿ ನಾನು ಹೇಳಿಕ್ ಬಯಸುದೇನು ಅಂತ ಹೇಳಿದ್ರೆ, ನಾನಿಲ್ಲಿ 3 ಸ್ತ್ರೀ ವೇಷ ಮಾಡಿದ್ದೇನೆ ಈ ಪ್ರಸಂಗದಲ್ಲಿ. 3 ಸ್ತ್ರೀ ಪಾತ್ರ ಮಾಡಿದ್ದೇನೆ. ತಾಯಿ ಸುಗರ್ಭೆ, ತಂಗಿ ಕುವಲೆ, ಆಮೇಲೆ ಹೆಂಡತಿ ಪ್ರಭಾವತಿ. ಸಾಮಾನ್ಯವಾಗಿ ಸುಧನ್ವಾರ್ಜುನ ಪ್ರದರ್ಶನದಲ್ಲಿ ಪ್ರಭಾವತಿಯನ್ನೇ ತಗೊಳ್ಳುವಂತದ್ದು. ಸುಧನ್ವ ಪ್ರಭಾವತಿಯರ ಸನ್ನಿವೇಶ ಅತ್ಯಂತ ಚಂದದ ಸನ್ನಿವೇಶ. ಈ ತಾಯಿ ಮತ್ತೆ ತಂಗಿಯ ಸನ್ನಿವೇಶವನ್ನು ಯಾರಾಗಿ ಹೆಚ್ಚಾಗಿ ಬಳಸಿಕೊಳ್ಳುವುದಿಲ್ಲ. ನಾನಿಲ್ಲಿ ತಾಯಿಯನ್ನು ತಗೊಂಡೆ, ಯಾಕೆಂತ ಹೇಳಿದ್ರೆ ಬೇರೆ ಪ್ರಸಂಗದಲ್ಲಿ ಬರುವ ತಾಯಿಯ ಹಾಗೆ ಈ ತಾಯಿಯ ಪಾತ್ರ ಅಲ್ಲ. ಇವಳಿಗೆ ಮಗ ಯುದ್ಧಕ್ಕೆ ಹೋಗ್ತಾನಂತ ಗೊತ್ತಿದ್ರು ಕೂಡ ಅವಳು ನೀನು ಗೆದ್ದು ಬಾ ಅಂತ ಹೇಳುವುದಿಲ್ಲ, ಸೋತು ಮಾತ್ರ ಹಿಂದೆ ಬರಬೇಡ. ಎರಡನೇದು, ನಮಗೆ ಕೃಷ್ಣನನ್ನು ಕಾಣಿಸುವ ಒಂದು ಯೋಗ ಕೊಡುವುದಿಲ್ಲ, ಅದೊಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಲ್ಲಿ. ಹಾಗಾಗಿ ಅದನ್ನು ತೋರಿಸ್ಬೇಕು, ಅದು ಆ ಪಾತ್ರದ ಚಿತ್ರಣ. ಯಾಕಂದ್ರೆ ಬಹುಶಃ ನನ್ನದೊಂದು ಆಸೆ, ಇನ್ಯಾರಾದ್ರೂ ಆ ಪಾತ್ರ ಮಾಡ್ಲಿಕ್ಕೆ ಇಷ್ಟಪಡುವುದಿದ್ರೆ ಅದಕ್ಕೊಂದು ಇದೊಂದು ಎಂತದು ಬೇಸಿಸ್ ಆಗಿರ್ಲಿ ಅಂತ ಹೇಳಿ. ಈಗ ಇನ್ನೊಂದು ಕ್ಷಮಿಸಬೇಕು ದಯಮಾಡಿ ಅಡಚಣೆ ಕೊಟ್ಟದಕ್ಕೆ. ಅನೇಕ ಕರೆಗಳು ಬರ್ತಾ ಇದೆ. ಜೊತೆಗೆ ಸಮಯದ ಅಭಾವ ಕೂಡ ತುಂಬಾನೇ ಇದೆ, ಕರೆಗಳಿದೆ, ಆದರೆ ಅನೇಕ ಕಮೆಂಟ್ಸ್ಗಳು ಕೂಡ ಹಾಕ್ತಾ ಇದ್ದಾರೆ ಅನೇಕ ಜನರು. ತಮ್ಮ ಅಭಿಮಾನಿ ಬಳಗ ತುಂಬ ದೊಡ್ಡದಿದೆ ಅನ್ನುವಂಥದ್ದು ಅನೇಕ ಕರೆಗಳ ಮೂಲಕ ಗೊತ್ತಾಗುತ್ತೆ, ಅಂದರೆ ಸಮಯದ ಅಭಾವ ಇದೆ ಸರ್. ಕೊನೆಯದಾಗಿ ಸರ್, ನಾನು ದೀಪಕ್ ರಾವ್ ಸರ್ ಜೊತೆ ಕೇಳ್ತಾ ಇರುವಂಥದ್ದು, ಈಗ ಈ ಒಂದು ನಮ್ಮ ಸುಧನ್ವಾರ್ಜುನ ಪ್ರಸಂಗ 2 ಗಂಟೆಗಳ ಕಾಲಾವಧಿಯಲ್ಲಿರುವಂಥ ಈ ಪ್ರಸಂಗ, ನಾನು ಕೇಳ್ತಾ ಇರೋ ನೇರವಾಗಿ ಯಕ್ಷಗಾನ ಕಲಾಭಿಮಾನಿಗಳು, ಯಕ್ಷಗಾನ ಕಲಾವಿದರು, ಜೊತೆಗೆ ಕಲಾಸಕ್ತರು ಹೇಗೆ ನೋಡಬೇಕು, ಹೇಗೆ ನೋಡಬಹುದು, ಏನು ಕತೆ ಆ್ಯಂಡ್ ಯಾವಾಗ ಇದು ರಿಲೀಸ್ ಆಗುತ್ತೆ ಸರ್? ಯಾಕೆಂದರೆ ಕಾಯ್ತಾ ಇದ್ದಾರೆ ಯಕ್ಷಗಾನ ರಂಗದಲ್ಲಿ ಹೊಸತಾಗಿರುವಂತಹ ಬೆಳವಣಿಗೆ ಇದು. ಸೊ ಈ ಬೆಳವಣಿಗೆ ಪ್ರತಿಯೊಬ್ಬರಿಗೂ ಕೂಡ ಇದು ಮುಟ್ಟಬೇಕು ಆ್ಯಂಡ್ ತಟ್ಟಬೇಕು ಆ್ಯಂಡ್ ಬದಲಾವಣೆಯನ್ನು ತರಬೇಕು, ಯಕ್ಷಗಾನ ರಂಗದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿಯನ್ನು ಆಗಬೇಕು ಅನ್ನೋದು ನಮ್ಮ ಆಶಯ. ಎಸ್ ಸರ್, ಕೊನೆಯದಾಗಿ ಸರ್. ಒಳ್ಳೆ ಪ್ರಶ್ನೆ. ಈಗ ಬಹುಶಃ ನಾನು ಕೆಲವೊಮ್ಮೆ ಅಂದ್ಕೊಂಡೆ, ನಾನು ಪ್ರೆಸ್ ರಿಲೀಸ್ ಮಾಡಿದ್ದು ಬೇಗ ಆಯ್ತು ಏನೋ ಅಂತ ಹೇಳಿ. ಯಾಕಂದ್ರೆ ನನಗೂ ದಿನಕ್ಕೆ 100 ಕಾಲ್ಸ್ ಬರ್ತಾ ಇದೆ, ಯಾವಾಗ ರಿಲೀಸ್ ಅಂತ ಹೇಳಿ. ಬಟ್ ಒಳ್ಳೆ ರೆಸ್ಪಾನ್ಸ್ ಬರುವ ಕಾರಣ ನನಗೆ ಅತ್ಯಂತ ಸಂತೋಷ ಆಗಿದೆ. ನಾನೇನೋ ಒಂದು ಮಾಡ್ಲಿಕ್ಕೆ ಹೊರಟದಕ್ಕೆ ಇಷ್ಟೊಂದು ಸಪೋರ್ಟ್ ಸಿಗ್ತಾ ಇದೆ ಅಂತ ಹೇಳಿ. ಎರಡನೇದು, ಎಲ್ಲಿ ನೋಡ್ಬೋದು, ಹೇಗೆ ನೋಡ್ಬೋದು. ಆಸ್ ಆಫ್ ನೌ ನಾನು OTT ಅಲ್ಲಿ ಇದನ್ನು ರಿಲೀಸ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ CD ಆಗಲಿ ಅಥವಾ ಬೇರೆ ಯಾವುದೇ ಮೂಲಕವಾಗ್ಲಿ ನಾನು ಇದನ್ನು ರಿಲೀಸ್ ಮಾಡುವ ಅಂತ ಹೇಳಿದ್ರೆ, ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಸಿಡಿಗಳು ಪೈರೇಟ್ ಆಗ್ತದೆ, ಅದೆಲ್ಲ ಆ ಪ್ರಾಬ್ಲಮ್ಸ್ ಬೇಡ. ಅದಕ್ಕಾಗಿ OTT ಅಲ್ಲಿ ಹಾಕಿದ್ರೆ ಜನರು ನೋಡ್ತಾರೆ ಅನ್ನುವಂತಹ ಒಂದು ಭರವಸೆ. ಯಾಕಂದ್ರೆ ಹೊಸ ಪ್ರಯೋಗ ಆದ ಕಾರಣ ಮತ್ತೆ ಕಲಾಸಕ್ತರು ಖಂಡಿತ ನೋಡಿಯೇ ನೋಡ್ತಾರೆ ಎನ್ನುವಂತಹ ವಿಶ್ವಾಸದೊಂದಿಗೆ ಯಾವ OTT ಅನ್ನೋದನ್ನ ಇನ್ನೂ ನಿರ್ಧಾರ ಆಗಿಲ್ಲ. ಯಾಕಂದ್ರೆ 2 OTT ಜೊತೆ ಮಾತುಕತೆ ನಡೀತಾ ಇದೆ. ಸೊ ಮೋಸ್ಟ್ಲಿ ಆಫ್ಟರ್ ದ ನೆಗೋಸಿಯೇಷನ್ಸ್ ವಿ ವಿಲ್ ಕಮ್ ಇನ್ ಟು ಅ ಕನ್ಸೆನ್ಸಸ್, ಆಮೇಲೆ ಡಿಸೈಡ್ ಮಾಡ್ತೇನೆ. ಬಟ್
OTT ಅಲ್ಲಂತೂ ರಿಲೀಸ್ ಆಗುದು ಖಂಡಿತ. ಇನ್ನು ಒಂದೂವರೆ ತಿಂಗಳೊಳಗೆ ಅಂದ್ರೆ ಬಹುಶಃ ಅಕ್ಟೋಬರ್ ಮಧ್ಯಕ್ಕಾಗೋಕೆಲ್ಲ ರಿಲೀಸ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೇವೆ ನಾವು. ಇದು ನಿಮ್ಮ ಪ್ರಶ್ನೆ ಉತ್ತರ. ಎಸ್ ಸರ್ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನಮ್ಮ ತುಳುನಾಡ ಜನತೆಗೆ ಜೊತೆಗೆ ಯಕ್ಷಗಾನ ಕಲಾಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ದೀಪಕ್ ರಾವ್ ಅವರು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ, ಕೊನೆಯ ಸಂದೇಶ ಸರ್? ಥ್ಯಾಂಕ್ ಯು ಸರ್. ಎಸ್ ಸರ್. ಯಕ್ಷಗಾನ ಕಲಾವಿದನಾಗಿ ನಾನು ಕಲಾಭಿಮಾನಿಗಳಲ್ಲಿ ಕೇಳೋದಿಷ್ಟೇ, ಕಲೆಗೆ ನಿಮ್ಮ ಸಂಪೂರ್ಣ ಬೆಲೆ ಇರಲಿ, ಬೆಂಬಲ ಇರಲಿ, ಕಲೆಯನ್ನು ಕಲಾವಿದರನ್ನು ಅತ್ಯಂತ ಗೌರವಿಸ್ತಾ ಇದ್ದೀರಿ, ಸಂತೋಷದ ವಿಷಯ. ಈ ಕೊರೋನಾದ ಸಮಯದಲ್ಲೂ ಕೂಡ ಕಲಾವಿದರಿಗೆ ನಿಮ್ಮಿಂದ ಆಗಿರುವಂತಹ ಎಷ್ಟು ಸಾಧ್ಯ ಅಷ್ಟು ಸಹಾಯ ಮಾಡಿದ್ದೀರಿ. ಆಮೇಲೆ ನನ್ನಂತಹ ಒಬ್ಬ ಸಣ್ಣ ಕಲಾವಿದ ಇಂತಹ ಸಣ್ಣ ಪ್ರಯೋಗಗಳನ್ನು ಮಾಡ್ತಾರೆ. ಈಗ ಬಹುಶಃ ನಾನ್ ಮಾಡಿದ್ದನ್ನು ನೋಡಿ ನಾಳೆ ಇನ್ನೊಬ್ರು ಬೇರೆ ಕ್ರಿಯೇಟಿವಿಟಿ ಮಾಡ್ಕೊಂಡು ಬರ್ಬೋದು. ಸೊ ಅದರಿಂದಾಗಿ ಯಾರು ಏನೇ ಒಂದು ಪ್ರಯೋಗಗಳನ್ನು ಮಾಡಿದ್ರೆ ಆ ಪ್ರಯೋಗಗಳನ್ನ ಸಂತೋಷದಿಂದ ಸ್ವೀಕರಿಸಿ ಸಹಾಯವನ್ನ ಕೊಟ್ಟು ಬೆಂಬಲವನ್ನು ಕೊಟ್ರೆ ಪ್ರಾಯಶಃ ಮತ್ತಷ್ಟು ಕಲಾವಿದರು ಇಂತಹ ಹೊಸ ಪ್ರಯೋಗಗಳನ್ನು ಮಾಡ್ಲಿಕ್ಕೆ ಮನಸ್ಸು ಮಾಡ್ಯಾರು ಅನ್ನುವಂತಹ ಮಾತು ನನ್ನದು. ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್. ಅನಂತ ಧನ್ಯವಾದಗಳು. ಯಾಕಂದ್ರೆ ನಮ್ಮ ಕುಡ್ಲ ಚಾನೆಲ್ ಅವರಿಗೂ ಆಯೋಜಿಸಿದಂತಹ ನಿಮಗೂ ನಿರೂಪಕರಾದಂತಹ ನಿತಿನ್ ಬಿಸಾಲಿಯಾ ಹಾಗೂ ಈ ಕಾರ್ಯಕ್ರಮ ನೋಡಿದಂತಹ ಎಲ್ಲಾ ಕಲಾಪ್ರಿಯರಿಗೂ ದೀಪಕ್ ರಾವ್ ಪೇಜ್ ಅವರ ನಮಸ್ಕಾರ. ಥ್ಯಾಂಕ್ ಯು, ಅನಂತ ಧನ್ಯವಾದಗಳು ಸರ್. ದೀಪಕ್ ರಾವ್ ಪೇಜ್ ಅವರು ಅಂತ ಹೇಳಿದ್ರೆ ಯಕ್ಷಗಾನ ಕಲಾವಿದರು, ಖ್ಯಾತ ಯಕ್ಷಗಾನ ಕಲಾವಿದರು, ಪ್ರತಿಭಾನ್ವಿತ ಕಲಾವಿದರು ಅನ್ನುವಂಥದ್ದು ನಾವೆಲ್ಲರೂ ಕೂಡ ಕೇಳ್ಪಟ್ವಿ. ಅಂದ್ರೆ ತಮ್ಮ ಮಾತುಗಳನ್ನು ಇವತ್ತು ಕೇಳಿದಾಗ ಒಂದು ಒಳ್ಳೆಯ ಒಂದು ನಿಷ್ಕಲ್ಮಶ ಮನಸ್ಸಿನ ಒಬ್ಬ ಯುವಕ, ಜೊತೆಗೆ ಜೀವನದಲ್ಲಿ ಅನೇಕ ಅಡೆತಡೆಗಳನ್ನು ಮೆಟ್ಟಿ ನಿಂತು ದೀಪಕ್ ರಾವ್ ಪೇಜ್ ಅವರ ಅನ್ನುವಂತಹ ಯಕ್ಷಗಾನ ಕಲಾವಿದರಾಗಿದ್ದಾರೆ ಅನ್ನುವಂತಹ ಹೆಮ್ಮೆ ಇದೆ. ಜೊತೆಗೆ ತಮ್ಮ ಒಂದು ಕುಟುಂಬದ ಬಗ್ಗೆಯೂ ಕೂಡ ಹೆಮ್ಮೆ ಇದೆ ಸರ್. ಆ್ಯಂಡ್ ಹೆಮ್ಮೆ ಆಗ್ತಾ ಇದೆ ತಮ್ಮ ಒಂದು ಬದುಕಿನ ಜೊತೆಗೆ ಯಕ್ಷಗಾನ ಕಲೆಗೆ ತಾವು ಕೊಡುವಂತಹ ಬೆಲೆ, ಜೊತೆಗೆ ತಾವು ಬಂದಂತಹ ದಾರಿ ಹಾದಿ, ಜೊತೆಗೆ ಅನೇಕ ಕಲಾವಿದರನ್ನು ಬೆಳೆಸಿದಂತಹ ಅನೇಕ ಕಲಾವಿದರಿಗೆ ಸ್ಫೂರ್ತಿಯಾಗಿರುವಂತಹ ತಮ್ಮ ಒಂದು ಯಕ್ಷಗಾನದ ಒಂದು ಜರ್ನಿ. ರಿಯಲಿ ಹ್ಯಾಟ್ಸ್ ಆಫ್ ಸರ್. ಆ್ಯಂಡ್ ಅನಂತ ಒನ್ಸ್ ಅಗೇನ್ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆದಷ್ಟು ಬೇಗ ಮಂಗಳೂರಿಗೆ ಬನ್ನಿ ಆ್ಯಂಡ್ ನಮ್ಮ ಕುಡ್ಲ ವಾಹಿನಿ ಜೊತೆ ಮತ್ತೊಮ್ಮೆ ತಾವು ಭೇಟಿಯಾಗಬೇಕು ಆ್ಯಂಡ್ ನನ್ನ ಜೊತೆ ಮಾತುಕತೆಯನ್ನು ಮಾಡಬೇಕು ಅನ್ನೋಂಥದ್ದು ಈ ಮೂಲಕ ನಾನು ಕೇಳ್ತಾ ಇದ್ದೇನೆ. ಯಾಕಂದರೆ ತಾಂತ್ರಿಕವಾಗಿರುವಂಥ ಸಮಸ್ಯೆ ಇತ್ತು, ಅನೇಕ ಕರೆಗಳು ಬರ್ತಾ ಇದೆ. ಆ್ಯಂಡ್ ತಮ್ಮ ಯಕ್ಷಗಾನದ ಒಂದು ವೃತ್ತಿ ಬದುಕಿನ ಕೆಲವು ದೃಶ್ಯಾವಳಿಗಳನ್ನು ನಾವು ಶೇಖರಿಸಿ ಇಟ್ಟಿದ್ದೇವೆ, ಆದರೂ ಕೂಡ ಸಮಯದ ಅಭಾವ ಇದೆ. ಹಾಗಾಗಿ ಮತ್ತೊಮ್ಮೆ ಭೇಟಿಯಾಗೋಣ ಅನ್ನುವಂಥದ್ದು ಈ ಮೂಲಕ ನಾವು ಹೇಳ್ತಾ ಇರ್ತೇವೆ. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಎಸ್ ಸರ್. ಇದು ನಮ್ಮ ಯಕ್ಷಗಾನ ರಂಗದಲ್ಲಿ ಸಾಧನೆಯನ್ನ ಮಾಡಕ್ಕೆ ಹೊರಟಿರುವಂತಹ ನಮ್ಮೂರಿನ ತುಳುನಾಡಿನ ಹೆಮ್ಮೆಯ ಕಲಾವಿದರು ಇದೀಗ ಸದ್ಯ ಬಹರೇನ್ನಲ್ಲಿದ್ದಾರೆ. ವೃತ್ತಿಯಲ್ಲಿ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಆ್ಯಂಡ್ ಅವರ ಯಕ್ಷಗಾನದ ಬಗ್ಗೆ ಇರುವಂತಹ ಅವರ ಒಲವು, ಜೊತೆಗೆ ಆ ಕ್ಷೇತ್ರದಲ್ಲಿ ಮಾಡಬೇಕಾನ್ನುವಂತಹ ಅವರೊಂದು ಸಾಧನೆ, ಬರೋಬ್ಬರಿ 9 ಪಾತ್ರಗಳಲ್ಲಿ, ವಿಭಿನ್ನ ಪಾತ್ರಗಳಲ್ಲಿ ಏಕ ವ್ಯಕ್ತಿ ಯಕ್ಷಗಾನ ಪ್ರಸಂಗವನ್ನು ಮಾಡಿರುವಂಥವರು ನಮ್ಮ ದೀಪಕ್ ರಾವ್ ಪೇಜ್ ಅವರವರು ಬಹರೇನ್ನಿಂದ ನಮ್ಮ ಜೊತೆ ಮಾತಾಡಿದ್ದಾರೆ. ಒನ್ಸ್ ಅಗೇನ್ ಸರ್ ಧನ್ಯವಾದಗಳು. ಆ್ಯಂಡ್ ತಮ್ಮ ಒಂದು ಹೊಸ ಸಾಧನೆ, ಹೊಸ ಒಂದು ಪ್ರಯೋಗ, ಇದಕ್ಕೆ ಯಾವತ್ತೂ ಕೂಡ ಯಕ್ಷಗಾನ ಕಲಾಭಿಮಾನಿಗಳು, ಯಕ್ಷಗಾನ ಕಲಾವಿದರು ತಮ್ಮ ಜೊತೆ ಇದ್ದಾರೆ ಅನ್ನುವಂತಹ ಒಂದು ಭರವಸೆಯನ್ನು ನಾವು ಈ ಮೂಲಕ ಕೊಡ್ತಾ ಇದ್ದೇವೆ. ಧನ್ಯವಾದಗಳು ಒನ್ಸ್ ಅಗೇನ್. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.